ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಜೊತೆಗೆ ಆ ಒಂದು ವಿಚಾರಕ್ಕೋಸ್ಕರ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ತುಳುನಾಡು ಬಹಳಷ್ಟು ಬಾರಿ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಈ ಹಿಂದಿನಿಂದಲೂ ಕೂಡ ಇಂದಿನವರೆಗೂ ಕೂಡ ಚರ್ಚೆ ಮಾಡ್ತಾನೆ ಇದೆ. ಕಾರಣ ಇದು ತುಳುನಾಡಿನ ಧಾರ್ಮಿಕತೆ ಅಥವಾ ಸಂಪ್ರದಾಯ ಅಥವಾ ಇದು ಒಂದು ನಂಬಿಕೆ ಅಥವಾ ಇದು ನಮ್ಮ ಜಾನಪದ ಕ್ರೀಡೆ ಕೆಲವರಿಗೆ. ಆದರೆ ಇನ್ನು ಕೆಲವರಿಗೆ ಇದು ಹಣ ಮಾಡುವಂತಹ ಒಂದು ದಂಧೆ, ಜೂಜು ಅಥವಾ ಇದು ಗ್ಯಾಮ್ಲಿಂಗ್ ಅನ್ನುವಂತಹ ಒಂದು ಆರೋಪ. ಇವೆಲ್ಲದರ ನಡುವೆ ನಮ್ಮ ತುಳುನಾಡಿನಲ್ಲಿ ಒಂದು ನಂಬಿಕೆ ಇದೆ. ನಮ್ಮ ತುಳುನಾಡಿನಲ್ಲಿ ಊರಿನಲ್ಲಿ ಒಂದು ಉತ್ಸವ ಅಥವಾ ಜಾತ್ರೆ ಅಥವಾ ನೇಮ ಕೋಲ ದೈವಗಳಿಗೆ ನಡೆದ್ರೆ ಮರುದಿನ ಅದೇ ಮಣ್ಣಿನಲ್ಲಿ ಒಂದು ಕೋಳಿಗಳ ರಕ್ತ ತರ್ಪಣ ಆಗಬೇಕು ಅನ್ನುವಂತಹ ಒಂದು ಸಣ್ಣ ನಂಬಿಕೆ ಇದೆ. ಅದು ಧಾರ್ಮಿಕ ನಂಬಿಕೆ. ಅದು ನಂಬಿಕೆಗಳು ಅವರವರ ನಂಬಿಕೆಗಳಿಗೆ ಬಿಟ್ಟಿರುವಂಥದ್ದು, ಧಾರ್ಮಿಕತೆಗೆ ಬಿಟ್ಟಿರುವಂಥದ್ದು. ಯಾಕಂದರೆ ಆ ಒಂದು ಮಣ್ಣಿನಲ್ಲಿ ಆ ಕೋಳಿಯ ರಕ್ತ ಹರಿಸಿದಾಗ ಅಂದರೆ ರಕ್ತ ತರ್ಪಣ ಆದಾಗ ದೈವಗಳು ಅಥವಾ ನೇಮ ನಡೆದಂತಹ ಜಾಗದಲ್ಲಿ ದೈವಗಳು ಸಂತೃಪ್ತ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ. ಆ ನಂಬಿಕೆಯ ಆಧಾರದ ಮೇಲೆ ನಡೀತಾ ಇರುವಂತಹ ಒಂದು ಕ್ರೀಡೆ, ಜಾನಪದವಾಗಿರುವಂತಹ ಒಂದು ಆಚರಣೆ ಅದು ಅಂಕ, ಕೋಳಿ ಅಂಕ ಅಂದ್ರೆ ಕೋರ್ದ ಕಟ್ಟ ಅಂತ ಒಂದು ಪನ್ಪ. ನಮ್ಮ ತುಳುಟು ಕೋರ್ದ ಕಟ್ಟ, ಕೋಳಿ ಅಂಕ ಹೇಳಿದ್ರು ಕೂಡ ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ಕೋರ್ದ ಕಟ್ಟ ಅಂತ ಹೇಳಿದ್ರೆ ಬಹಳ ಜನರಿಗೆ ಗೊತ್ತಾಗ್ಬೋದು, ಅಂದ್ರೆ ಪಡ ನಿಕ್ಲೆ ಗೊತ್ತಾವು ಕೋರ್ದ ಕಟ್ಟ ಅಂತ ಪನ್ಪ. ನಮ್ಮ ತುಳುನಾಡು ನಂಚಿನ ಕೋರ್ದ ಕಟ್ಟ ಬ್ಯಾನ್ ಆಪುನಂಚಿನ ವಿಚಾರ ದೇಪಣಗ ಬ್ಯಾನ್ ಪನ್ಪುನಂಚಿನ ಆಲ್ರೆಡಿ ಉಂಡು. ದೇಪಣಗ ಒಂದು ನಮ್ಮ ಕಾನೂನಾತ್ಮಕವಾದ ಕೋರ್ದ ಕಟ್ಟ ಒಲ್ಲ ಮಲ್ಪೆರ ಇಜ್ಜಿ ದೇಪಣಗ ನೆಟ್ಟು ಕಾನೂನು ಆಸ್ಪದನೆ ಇಜ್ಜಿ ಆಂಡಲ ಕೆಲವು ಕೋಡಿಟ್ಟು ಕೋರಿದ ಕಟ್ಟ ಆ ಒಂದು ಪುಂಡು. ಈ ವಿಚಾರದಾಯಿ ಚರ್ಚೆ ಮಂತಂದುಲ್ಲಪ್ಪನಾಗ ಉಡುಪಿ ಜನ ಒಂಜಿ ಬೇಜರ್ ಆಯ್ತು ಒಟ್ಟಿಗೆ ಅಕಲ ಒಂಜಿ ಅಸಮಾಧಾನ. ಸೊ ಈ ವಿಚಾರ ಮಸ್ತ್ ಚರ್ಚೆ ಆವೊಂದುಂಡು. ಇವನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಅಂಚಾದ ಉಪ್ಪನಾಗ ಮಸ್ತ್ ವಿಚಾರ ಬರ್ಪುಂಡು. ಒಂದು ಕೋರ್ದ ಕಟ್ಟಪನ್ನ ಗ್ಯಾಮ್ಲಿಂಗ್ ಪನ್ನ ವಿಚಾರ ಬರ್ಪುಂಡು. ಅವೇನು ಒಂಜಿ ಪಾಠ ಆತು ಒಂದು ಪೋಣಗ ಕುಡಂಜಿ ವಿಚಾರ ನಮ್ಮ ನಂಬಿಕೆ ಪಲ್ಲಕ್ಕನೆ. ಆ ನಂಬಿಕೆ ಇಂಚಿನ ಆ ಒಂದು ಪೋಣಗ ಆ ನಂಬಿಕೆ ನನ್ನ ದುಂಬಗ ಒರಿಯೊಂದು ಪೋಪುಜಿ ಪಂಪಂಚಿನ ವಿಚಾರ ಎಲ್ಲ ಬರ್ಪುಂಡು. ಅವಳ ಒಂಜಿ ಆರೋಪಕ್ಕೆ ಏನೊಂದು ಬರೋದುಂಡು. ಸೊ ಒಂಚಾದ ಉಪ್ಪನಾಗ ಈ ಕೋರ್ದ ಕಟ್ಟದಾದ ಕಾನ್ಫ್ಲಿಕ್ಟ್, ಈ ಸಮಸ್ಯೆದಾದ, ಈ ವಿವಾದದಾದ, ಉಡುಪಿ ಡಿಸ್ಟ್ರಿಕ್ಟ್ ದತ್ತೊಂದಂಚಿನ ಆ ನಿರ್ಣಯದಾದ ಕಂಪ್ಲೀಟ್ ಡೀಟೇಲ್ಸ್ ಬರೋದುಂಡು ತೂವೊಂದು ಬಲೆ. ತುಳುನಾಡ ಸಂಪ್ರದಾಯಕ್ಕೆ ಕೊಳ್ಳಿ ಇಟ್ಟ ಕಾನೂನು. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಕೋಳಿ ಅಂಕಕ್ಕೆ ಸಿಗ್ತಾ ಇಲ್ಲ ಪರ್ಮಿಷನ್. ಉಡುಪಿ ಪೊಲೀಸ್ ಇಲಾಖೆಯ ವಿರುದ್ಧ ಭುಗಿಲೆದ್ದ ಅಸಮಾಧಾನ. ಕೋಯಿನ ಮಾರಿಗೆ ಅವನ್ ಕಟ್ಟರೆಗೆ ಬಿಡ್ತಿದ್ದೆ ನಮ್ಮ ಆಯ್ಕು ಪೊಲೀಸ್ಗಳಿಗೆ ಅರ್ಧ ಗಂಟೆ ಒಂದು ಗಂಟೆ ಕಟ್ಟಲಿ ಅಂತ ಮಾಡ್ತೀವಿ. ಆದಾಗ ಕಟ್ಟರೆಗೆ ಹೆಂಚಾಪು ಆಪುಜಿ ಹಂಚಾದಪ್ಪ ನಾವು ಒಂಜಿ ಹೆಂಗೆ ಗೊತ್ತಂತೀನಿ ಅಂತಿನ ವಿಷಯ. ಆ ಒಂಜಿ ಕೋಯಿ ಮಾರಿಡ್ಬೇಕ ಬಂದು ಒಂಜಿ ಅವು ಉಂಟುದು ಹೋಯ್ಬೇಕ ಅವಿಡ್ಬೇಕ. ಈ ಊರು ತುಂಬ ತೊಂದರೆ ಇಲ್ಲ ಅವನಿಲ್ಲ. ದಯಪಣ್ಣಗೈತೆ ಅವು ಆಯ್ಜಿಂದಾಂಡ ರಕ್ತಾರ ಬೂರ್ಜಿಂದಾಂಡ ಅವಗಾಡಲು ಅದನ್ನ ದಾದಾಂಡಲು ಒಂದು ಸಮಸ್ಯೆ ಹಾಕೊಂಡು ಬರ್ತೀನಿ, ಊರಿಗೆ ಸಮಸ್ಯೆ ಬರ್ತೀನಿ ಅಂತ ನಂಬಿಕೆ ನಮ್ಮ ಹಿರಿಯರು ನಂಬುದಿನ ನಂಬಿಕೆ. ಸದ್ಯ ಜಾತ್ರೆ ಕೋಲಗಳು ಆರಂಭವಾಗಿದ್ದು ಉಡುಪಿ ಜಿಲ್ಲೆಯಲ್ಲಿ ಯಾರನ್ನು ಕೇಳಿದ್ರೂ ಇಂತಹ ಮಾತುಗಳು ಕೇಳಿ ಬರುವುದು ಸಾಮಾನ್ಯವಾಗಿದೆ. ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ಕಟ್ಟುಪಾಡಿನಲ್ಲಿ ನಡೆಯುವ ಕೋಳಿ ಅಂಕಕ್ಕೂ ಇಲ್ಲಿ ಬ್ರೇಕ್ ಬಿದ್ದಿರೋದೇ ಇವರ ಹೇಳಿಕೆಗೆ ಕಾರಣ. ಕೋಳಿ ಅಂಕದಲ್ಲಿ ಜೂಜು ನಡೀತಾ ಇದೆಯಾದ್ರೂ ಎಲ್ಲ ಕೋಳಿ ಅಂಕಗಳು ಜೂಜಿಗಾಗಿ ನಡೆಯುತ್ತಿಲ್ಲ. ಆದ್ರೆ ಕಾನೂನು ಅನ್ನೋದು ಎಲ್ಲವನ್ನು ಒಂದೇ ತಟ್ಟೆಯಲ್ಲಿ ಹಾಕಿ ತೂಕ ಮಾಡಿರೋ ಕಾರಣ ಇಂದು ತುಳುನಾಡ ಸಂಪ್ರದಾಯಕ್ಕೆ ಧಕ್ಕೆ ಬಂದಿದೆ. ಜಾತ್ರೆ ನೇಮೋತ್ಸವಗಳು ನಡೆದ ಮೇಲೆ ಆ ಜಾಗದಲ್ಲಿ ಒಂದು ಹನಿ ರಕ್ತ ತರ್ಪಣ ಆಗಬೇಕು ಅನ್ನೋದು ತುಳುನಾಡಿನ ಕಟ್ಟುಪಾಡು. ಹೀಗಾಗಿ ಕೋಳಿ ಅಂಕದ ಮೂಲಕ ಇದನ್ನು ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ. ಆದ್ರೆ ಜೂಜು ನಡೆಯುತ್ತದೆ ಅನ್ನೋ ಕಾರಣ ಮುಂದಿಟ್ಟು ಈ ಧಾರ್ಮಿಕ ಹಿನ್ನೆಲೆಯ ಆಚರಣೆಗೆ ಕಾನೂನು ಅಡ್ಡಿಯಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತಿರೋ ಪೊಲೀಸರ ವಿರುದ್ಧ ಅಸಮಾಧಾನದ ಕಿಡಿ ಎದ್ದಿದೆ. ಕೋಳಿ ಅಂಕಗೂ
ಭಾರಿ ಇತ್ತೆ ಅಡೆತನೆ ಬರೋದು ಅಡೆತನೆನಾಗ ನಮ್ಮ ಕೋಳಿ ಅಂಕ ನಮ್ಮ ನಂಕ ಬೋಡುಂದು ಮಲ್ತುನ್ನತ್ತು ನಮ್ಮ ಜೂಜುಗೋ ಅಥವಾ ಮೋಜು ಮಸ್ತಿಗೋ ಮಲ್ಪುನತ್ತು ನಮ್ಮ ಹಿರಿಯರು ಹಿಡಿದು ಒಂಜಿ ಕೋಲ ಆನಗ ಆ ಕೋಲೋಡು ಬಕ್ಕ ಐಕೊಂಜಿ ಆ ಗಡುಪಾಡು ಒಂಜಿ ಕೋರ್ದಾಟ ಮಲ್ತದ ಐಕಸ್ರದ ನಮ್ಮ ಒಂಜಿ ಕೋರಿ ಕಟ್ಟುನಂಜಿ ಕ್ರಮ ಅಂಚನೆ ಈತ ಉತ್ಸವ ಆಯ್ಸತ ಎಲ್ಲಂಜಿ ಅಂಕಲ್ಲ ಕುಂಜಾರ ದುರ್ಗಾದೇವಿನ ಒಂಜಿ ಉತ್ಸವ ಉಂಡು ಉತ್ಸವ ಆಯ್ಸತ್ ಒಂದುಂಡು ರಾಶಿ ಪೂಜೆ ಉಂಡು 27 ತಾರೀಕು ನೆಟ್ಟೆ ಫೆಬ್ರವರಿ 27 ಆಯ್ಬೇಕು ಆಯ್ತು ಬೆರಿಕೆ ಒಂಜಿ ಮಾರಿ ಮಲ್ಪನಂಚಿನ ಕ್ರಮ ಉಂಡು ಅವ್ರನ್ನಾಗ ನಮ್ಮ ಗಡುಪಾಡು ಮಲ್ಪನಂಚಿನ ಕ್ರಮ ಆ ಜಾಗಡು ಆ ಕೋಳಿ ಅಂಕ ಮಲ್ಪನಾಗ ಆಯ್ತಾ ರಕ್ತ ಬೂರೋಡು. ಉಡುಪಿ ಜಿಲ್ಲೆಯಲ್ಲಿ ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿರುದ್ಧ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೂಜು ಎಂಬ ಕಾರಣ ನೀಡಿ ಸಂಪ್ರದಾಯಕ್ಕೆ ಕೊಳ್ಳಿ ಇಡುತ್ತಿರುವ ಕಾನೂನನ್ನು ಸಡಿಲ ಮಾಡುವಂತೆ ಆಗ್ರಹ ಕೇಳಿಬಂದಿದೆ. ಕೆಲವೊಂದು ಕಡೆಯಲ್ಲಿ ಕದ್ದು ಮುಚ್ಚಿ ಜೂಜಿಗಾಗಿ ನಡೆಯುವ ಕೋಳಿ ಅಂಕಗಳು ನಿರಾತಂಕವಾಗಿ ಸಾಗುತ್ತಿದೆ ಎಂಬ ಆರೋಪ ಕೂಡ ಇದೆ. ಹೀಗಿರುವಾಗ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಕಡಿವಾಣ ಹಾಕುತ್ತಿರುವ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ. ಕೆಲವೊಂದು ಗ್ರಾಮದ ಜನರು ಸಂಪ್ರದಾಯ ಮುರಿದ ಕಾರಣ ಗ್ರಾಮದಲ್ಲಿ ಅಹಿತಕರ ಅನುಭವ ಆಗುತ್ತಿರುವ ಬಗ್ಗೆಯೂ ದೂರಿಕೊಂಡಿದ್ದಾರೆ. ಹೀಗಾಗಿ ಶಾಸಕ ಯಶ್ಪಾಲ್ ಸುವರ್ಣ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯ ಜೊತೆಯಲ್ಲೂ ಮಾತನಾಡುವುದಾಗಿ ಹೇಳಿದ್ದಾರೆ. ಅನಾಹುತಗಳು ಅವಘಡಗಳು ಆ ಭಾಗದಲ್ಲಿ ಆಗಿ ಜನರು ಅದನ್ನು ಅನುಭವಿಸಿದ್ದಾರೆ. ಅದೇ ರೀತಿ ಸರ್ಕಾರದ ಪ್ರತಿನಿಧಿಗಳು ಕೂಡ ಅದಕ್ಕೆ ಯಾರೆಲ್ಲ ಅದರ ಪರವಾಗಿದ್ದವರೆಲ್ಲ ಅನುಭವಿಸಿದ್ದಾರೆ. ಅದರಿಂದಾಗಿ ಇವತ್ತು ನಾವು SP ಅವರಿಗೆ ಮನವಿ ಮಾಡಿದ್ದೇವೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಕ್ಕೆ ನೀವು ಬರಬೇಡಿ, ನಮಗೆ ಸಹಕಾರ ಮಾಡಿ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಭಾಳ ಇತಿಹಾಸ ಇದೆ, ಭಾಳ ಅದಕ್ಕೆ ಹಿನ್ನೆಲೆ ಇದೆ. ಸರ್ಕಾರಕ್ಕೆ ಕೂಡ ನಾವು ನಾಡು ಗುರುವಾರ ಮುಖ್ಯಮಂತ್ರಿಗಳಿಗಿರ್ಬೋದು ಗೃಹ ಸಚಿವರಿಗೆ ಮನವಿಯನ್ನು ಮಾಡ್ತೇವೆ. ಇದರಲ್ಲಿ ನಮ್ಮದು ಯಾವುದೇ ರಾಜಕೀಯ ಇಲ್ಲ, ಕಾಂಗ್ರೆಸ್ BJP JDS ಎಂಬ ವಿಚಾರ ಇಲ್ಲ. ಅದನ್ನು ತಕ್ಷಣ ಅದಕ್ಕೆ ಅವಕಾಶವನ್ನು ಕೊಡಬೇಕು. ಕೇವಲ ಒಂದು 2 ಗಂಟೆ, ಯಾಕೆಂದರೆ ದಿನನಿತ್ಯ ಬೆಳಗಿಂದ ಸಾಯಂಕಾಲ ತನಕ ಮಾಡುವಂಥದ್ದು ಚಪ್ಪರ ಹಾಕಿ ಅಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರಗಳು ಮಾಡುವಂಥದ್ದಲ್ಲ. ಕೇವಲ ಒಂದು 2 ಗಂಟೆ, ಯಾಕೆಂದರೆ ಪ್ರಮುಖವಾಗಿ ಒಂದು ಚೌತಿ, ಅಷ್ಟಮಿ ಮತ್ತು ದೀಪಾವಳಿ, ಯುಗಾದಿ, ಶಿವರಾತ್ರಿ ಒಂದು ನಮ್ಮ ಪ್ರಮುಖ ಹಬ್ಬಗಳು. ಅದರ ಜೊತೆಗೆ ನಮ್ಮ ಊರಿನ ಮಾರಿ ಪೂಜೆಗಳು, ನಮ್ಮ ಊರಿನಲ್ಲಿರುವಂಥ ಗ್ರಾಮದ ದೇವರ ಉತ್ಸವ, ಅದರ ನಂತರ ನಡೆಯುವಂಥ ಜಾತ್ರೆ ಸಂದರ್ಭ ನಡೆಯುವಂಥ ಈ ಸೋಡ್ತಿ ಅಂತ ಹೇಳ್ತಾರೆ ನಮ್ಮ ತುಳುವಲ್ಲಿ ಸೋಡ್ತಿ, ಅದಕ್ಕೆ ಒಂದು ಅವಕಾಶವನ್ನು ಕೊಡಬೇಕಂತ ವಿನಂತಿಯನ್ನು ಮಾಡಿದ್ದೇವೆ. ಕಾನೂನಿನ ಕರಿನೆರಳು ಬಿದ್ದು ಕೋಳಿ ಅಂಕ ಎಂಬುದು ಇತಿಹಾಸ ಪುಟ ಸೇರುವ ಮೊದಲು ತುಳುನಾಡ ಸಂಸ್ಕೃತಿಯ ಉಳಿವಿಗೆ ಜನರು ನಿಲ್ಲಬೇಕಾಗಿದೆ. ಕಂಬಳಕ್ಕೆ ನಿರ್ಬಂಧ ಎದುರಾದಾಗ ನಡೆಸಿದಂತಹ ಹೋರಾಟಗಳು ಕೋಳಿ ಅಂಕಕ್ಕೂ ನಡೆಯಬೇಕಾಗಿದೆ. ಹಾಗಂತ ಸಂಪ್ರದಾಯದ ಹೆಸರಿನಲ್ಲಿ ಕೆಲವೆಡೆ ನಡೆಯುವ ಜೂಜಿಗೂ ಬ್ಯಾನ್ ಬೀಳಬೇಕಾಗಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಧಾರ್ಮಿಕ ಕಾರ್ಯಕ್ರಮ ನಡೆದ ನಂತರ ರಕ್ತ ಭೂಮಿಗೆ ಬೀಳಬೇಕು ಎಂಬ ಒಂದು ನಂಬಿಕೆ ಜನರದಿದೆ. ಆದರೆ ಈಗ ಏನು ಇದಕ್ಕೆ ಬ್ರೇಕ್ ಹಾಕಿದ್ದಾರೆ, ಇದರಿಂದ ಸಾಕಷ್ಟು ತೊಂದರೆಗಳು ಆಗ್ತದೆ ಅಂತೇಳಿ ಜನರ ಅಭಿಪ್ರಾಯ. ಮುಂದಿನ ದಿನಗಳಾದರೂ ಇದಕ್ಕೆ ಏನು ಕೋಳಿ ಅಂಕಕ್ಕೆ ಅನುಮತಿ ಸಿಗಲಿ ಅಂತ ಹೇಳ್ತಾ ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ, 24x7. ಎಸ್, ಇದು ಉಡುಪಿಯಿಂದ ಬಂದಂತಹ ರಿಪೋರ್ಟ್. ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಮೋದ್ ಸುವರ್ಣ ಅವರು. ಎಸ್, ಜೊತೆಗೆ ಈ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ ಉಡುಪಿಯಲ್ಲಿ. ಯಾಕಂದ್ರೆ ಕೋಳಿ ಅಂಕ, ಯಾಕಂದ್ರೆ ಈಗ ಸೀಸನ್ ನಮ್ಮ ತುಳುನಾಡಿನಲ್ಲಿ ಇತ್ತ ಸೀಸನ್ ಕೋರ್ದ ಕಟ್ಟದ ಐತೊಟ್ಟಿಗೆ ನೇಮ ಜಾತ್ರೆದ ಉತ್ಸವದ ಸೀಸನ್ ಅಂಚದುಪ್ನಾಗ ನೇಮ ಆಯ್ಬೊಕ್ಕ ಅವಲೊಂಜಿ ಎಲ್ಯ ಹನಿ ಎಲ್ಯ ಪನಿ ಒಂಜಿ ರಕ್ತ ಬೂರೋಡು ನೆತ್ತೆರು ಬೂರೋಡು ಆ ಜಾಗೆಗೆ ಆ ಮಣ್ಣಿಗೆ ಪನ್ಪಂಚಿನ ಒಂಜಿ ನಂಬಿಕೆ. ಯಶ್ಪಾಲ್ ಸುವರ್ಣ ಉಡುಪಿದ ಶಾಸಕರ ಅರ್ಪಣೆ ವಿಚಾರ ಅಲ್ಲ, ಜಾಸ್ತಿ ಕಾಂಡಿಡ್ದು ರಾತ್ರಿ ಮುಟ್ಟ ಎಂಕುಲು ಕಟ್ಟ ಮಲ್ಪೋಡು ಬಂದಕ್ಕೆ ಏನೊಂದಿಚ್ಚ ಎಂಕುಲ್ಗೆ ಏನಪ್ಪ 2 ಗಂಟೆದ ಅವಕಾಶ ಕೊರಲಿದೆ. ಅಪ್ಪನಾಗೊಂದು ನಮ್ಮ ಆಚಾರ ವಿಚಾರ ನಂಬಿಕೆ ಧಾರ್ಮಿಕತೆ ಪನ್ಪಂಚಿನ ವಿಚಾರನ ಆರ್ಪನೊಂದುಪ್ಪುನು ಐತೊಟ್ಟಿಗೆ ದಯಪನಾಗ ಒಂಜಿ ವೇಳೆ ಇನ್ನೇನು ಮಲ್ಪರ ಆಯ್ಜಿ ಪಣ್ಣಾಗ ದಯಪನಾಗ ಒಂಜಿ ನಂಬಿಕೆ ಉಪ್ಪುಂಡು ನಮ್ಮಡ ಧಾರ್ಮಿಕತೆ ಒಂಜಿ ಹಿನ್ನೆಲೆ ಉಪ್ಪುಂಡು. ಕೆಲವು ಕೋಡಿಡು ಇತ್ತೆಲ್ಲ ಕೋರ್ದ ಕಟ್ಟ ಬಾರಿ ಇತಿಹಾಸ ಉಪ್ಪುನಂಚಿನ ಕೋರ್ದ ಕಟ್ಟ ಕೆಲವು ಕೋಡಿ ನಡತೊಂದು ಉಪ್ಪುಂಡು. ಧಾರ್ಮಿಕ ಹಿನ್ನೆಲೆ ಉಪ್ಪುನಂಚಿನ ಕೋರ್ದ ಕಟ್ಟ ನಡತೊಂದು ಉಪ್ಪುಂಡು. ಅಕುಲ್ ಪನ್ಪುನ ಕಲ್ಲಕ್ಕ ದಾದಾಪುಣ ಪನ್ನಾಗ ಅವಲೊಂಜಿ ವೇಳೆ ಆ ಕೋರ್ದ ಕಟ್ಟ ಮಲ್ತಿಜಿ ಅಥವಾ ಒಂಜಿ ಆಚರಣೆ ಆಯ್ಜಿ ಪನ್ನಾಗ ಆ ಊರಿಗೂ ಆ ಜಾಗೆಗೆ ಸಮಸ್ಯೆ ಉಂಡು ಪನ್ಪಂಚಿನ ಅಕಲ್ನ ಪಾತ್ರ. ಸೊ ಅಂಚಾದುಪ್ಪನಾಗ ಉಡುಪಿ SP ಅದುಪಡು ಅಥವಾ ಉಡುಪಿದ ಪೊಲೀಸ್ ಇಲಾಖೆ ಅದುಪಡ ಅಕ್ಲ ರಿಕ್ವೆಸ್ಟ್ ಮಲ್ದ ಬಟ್ ನೋ ಯೂಸ್ ಪನ್ಪಂಚಿನ ವಿಚಾರ. ಸೊ ಅಂಚಾದುಪ್ಪನಾಗ ಈ ವಿಚಾರ ಮಸ್ತ್ ಚರ್ಚೆ ಆವೊಂದುಂಡು. ಕೋರಿದ ಕಟ್ಟ ಕಂಪ್ಲೀಟ್ ಬ್ಯಾನ್ ಆಪುಂಡು ಪನ್ಪಂಚಿನ ವಿಚಾರ. ಇವನ್ ಉಡುಪಿ, ಇವನ್ DK ಡಿಸ್ಟ್ರಿಕ್ಟ್, ಇವನ್ ನಮ್ಮ ಎಂಟೈರ್ ಕೋಸ್ಟಲ್ ಏರಿಯಾ. ಸೊ ಚರ್ಚೆ ಮಾಡಬೇಕಾಗಿದೆ, ಏನಾಗಿದೆ, ಏನು ವಿಚಾರ, ಏನು ಕತೆ. ಇವೆಲ್ಲದ್ರ ಜೊತೆಗೆ ಕೋರ್ದ ಕಟ್ಟ ಐತನೆ
ಫೇಸ್ಬುಕ್ ಯೂಟ್ಯೂಬ್ ಲೈವ್ పోదు ನಮ್ಮ ಕಾರ್ಯಕ್ರಮ ಮಸ್ತ್ ಜನ ಕಮೆಂಟ್ಸ್ ಮಲ್ತೊಂದುಲ್ಲಾರು ಮಸ್ತ್ ಜನ ಪನೊಂದುಲ್ಲಾರು ಕೋರ್ದಕಟ್ಟ ಬ್ಯಾನ್ ಆವೋಡು ಪಂಡಿತ ಪನೊಂದುಲ್ಲಾರು ಅಂಡ್ ಅವೇತೋ ಜನ ಮಸ್ತ್ ಜನ ಪನೊಂದುಲ್ಲಾರು ಕೋರ್ದಕಟ್ಟ ಬ್ಯಾನ್ ಆರಬಲ್ಲಿ ಒಂದು ನಮ್ಮ ನಂಬಿಕೆ ಒಂದು ನಮ್ಮ ಧಾರ್ಮಿಕತೆ ಪನ್ಪಂಚಿನ ಕಮೆಂಟ್ಸ್ ಎಲ್ಲ ಮಸ್ತ್ ಜನ ಪಾಡೊಂದುಲ್ಲಾರು ಪ್ರಮುಖವಾದ ಯಾನ್ ಪ್ಯಾನಲ್ ಉಪ್ಪುನಂಚಿನ ಅತಿಥಿ ನಕ್ಲೆಡೆಲ್ಲ ಪಾತಿರುವೆ ದಾದ ವಿಚಾರ ದಾದ ಸಮಸ್ಯೆ ಪಂದ ಐತೊಟ್ಟಿಗೆ ನಿಖಲ್ನ ಅಭಿಪ್ರಾಯ ನಿಖಲ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅತಿ ಮುಖ್ಯವಾದ ಉಂಡು ನಿಖಲ್ನ ಕಾಲನಿಗಳು ದೆತ್ತುವ ನಿಖುಲ್ ದಾದ ಪನ್ಪರ ಈ ಒಂದು ವಿಚಾರದ ಬಗ್ಗೆ ಕೋರ್ದಗಟ್ಟ ನಿಜವಾದ ಬ್ಯಾನ್ ಆವೋಡ ಆರಬಲ್ಯ ಅಂಡ್ ದಾದ ವಿಚಾರ ಈ ವಿಚಾರದ ಬಗ್ಗೆ ನಿಖಲ ಕಾಲನಿ ಅನುಕೂಲ ದೆತ್ತುವ ಪ್ರಿಫರೆನ್ಸ್ ಕೊರ್ಪ ಅಂಡ್ ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಹಿರಿಯ ಕ್ರೈಮ್ ವರದಿಗಾರರು ಮೋಹನ್ ಬೋಳಂಗಡಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಮೋಹನ್ ಬೋಳಂಗಡಿ ಸರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರು ಕುರ್ಕಾಲು ಬೀಡು ನವೀನ್ ಶೆಟ್ರು ಇದ್ದಾರೆ. ಶ್ರೀಯುತ ನವೀನ್ ಶೆಟ್ರ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತ ಸರ್ ತಮಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ತಮ್ಗಳ ಕರೆಗಳು ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದಕ್ಕೂ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ತಾವೇನಂತೀರಿ? ಯಾಕಂದ್ರೆ ಫೈನಲ್ ಜಡ್ಜ್ಮೆಂಟ್ ನಿಮಗೆ ಬಿಟ್ಟಿರುವಂಥದ್ದು. ಈ ಕೋಳಿ ಅಂಕ ಉಳಿಬೇಕಾ ಅಥವಾ ಇರಬಾರ್ದಾ, ಕೋರ್ದಕಟ್ಟ ಉಪ್ಪೋಡ ಬೊರ್ಚ ಬಂದಂಥ ವಿಚಾರ ನಿಖಲ ಕಾಲನ್ ಎತ್ತುವ ಫಸ್ಟ್ ಸೆಕ್ಷನ್ ನಾನು ಹೋಗ್ತಾ ಇದ್ದೀನಿ ಕುರ್ಕಾಲು ಬೀಡು ನವೀನ್ ಶೆಟ್ರ್ ಅವ್ರ ಜೊತೆ. ನವೀನ್ ಶೆಟ್ರ್ ನಮಸ್ತೆ ಸರ್. ಸದ್ಯ ತಾವು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕೋರಿದ ಕಟ್ಟ ಒರಿಯೋಡು ಪಂಡದು ಅದೇ ಅಂದಿ. ಎಸ್ ಸರ್. ಫಸ್ಟ್ ರಿಯಾಕ್ಷನ್ ದಾದ ಪನ್ಪರ್ ಸರ್ ದಾಯಿ ಒರಿಯೋಡು ದಾದ ಪನ್ಪರ್ ಸರ್. ಸರ್ ಕೋರ್ದ ಕಟ್ಟ ಪಂಪಿನ ನಮ್ಮ ಮೋಜು ಮಸ್ತಿಗೆ ಮಲ್ಪುನಂಚಿದ ಕಾರ್ಯಕ್ರಮ ಹತ್ತವು ಅವು ತುಂಬಾ ನಮ್ಮ ಒಂದು ನಂಬಿಕೆ ಬಕ ಭಾವನಾತ್ಮಕ ವಿಷಯಲುಂಡಾಯ್ತು. ನಮ್ಮ ಹಿರಿಯರ ಕಾಲೋಡಿಂಚಿನ ನಮ್ಮ ಇತ್ತತ್ತು ನಮ್ಮ ಆದ ಪುರಾಣ ಪುರುಷರಾಯನಂಚಿತ್ತಿನ ನಮ್ಮ ತುಳುನಾಡ ಪುರಾಣ ಪುರುಷ ಕೋಟಿ ಚೆನ್ನೀರು ಸಿರಿನಗರ ಅಂಚ ಆ ಕಾಲೋಡಿಂಚಿ ಪತ್ತಿತ್ತಿನ ವಿಷಯ ಒಂದು ನಮ್ಮ ಇತ್ತದ ಜನರೇಷನ್ ಆಡಿ ನಮ್ಮ ಜನರೇಷನ್ ಮಲ್ಪುನಂಚಿತ್ತಿನ ಒಂದು ವಿಷಯ ಆ ಕಾಲೋಡಿಂಚಿ ಮಲ್ತೊಂಬೈದಿನ ಅಂಚಿತ್ತಿನ ವಿಷಯ ಒಂದು ಈತ ಒಂದು ತುಳುನಾಡಿಗೆ ದಾಗಿ ಈ ರೀತಿದ ಯಕ್ಷಗಾನ ಗಾವಡ ಐಕ್ ನೆಕ್ ಪೂರ ನಮ್ಮಕ್ಕೆ ದಾಗಿ ಈ ರೀತಿ ತಕೊಂಡು ಯಾನ್ ಮೈಸೂರು ಮಸ್ತ್ ವರ್ಷ ಐತೆ ಮೈಸೂರುಡ್ಲ ಅಲ್ಪ ಪಡವರಲ್ಲಿಡು ಮಾರಿ ಹಬ್ಬ ಅನ್ ಮಲ್ತೊಂದಿತ್ತೇರು ಬಾರಿ ಗ್ರ್ಯಾಂಡ್ ಆದ್ ಮಲ್ತೊಂದಿತ್ತೇರು ಇತ್ತೆಲ್ಲ ಮಲ್ತೊಂದಿಲ್ಲೇರು ಬಾ ಜೋರಾದ್ ಮಲ್ಪೇರು ಅಪ್ಪಂದ್ರೆ ಪ್ರತಿ ಒಂಜಿ ಊರುಡ್ಲ ಈ ಮಾರಿ ಹಬ್ಬ ಪಂಪಿನಂಚಿ ಪ್ರತಿ ಒಂಜಿ ಊರುಡ್ಲ ಉಂಡು ಅಂಚೆನೆ ಒಂದು ನಮ್ಮದಾದನ ತುಳುನಾಡು ಒಂದು ವಿಶೇಷದಾನ ನಮ್ಮ ದೈವ ಆರಾಧನೆ ನಮ್ಮ ತುಳುನಾಡು ಅತಿಯಾಯಿನಂಚಿತ್ತನ ಉಪ್ಪುನಂಚಿತ್ತನ ಒಂದು ಆ ದೈವದ ನೇಮ ಆಯ್ಬಾರ್ದು ಐಕು ಒಂಜಿ ಈ ರೀತಿದ ಒಂಜಿ ಕೋರ್ದಟ್ಟ ಮಲ್ತು ರಕ್ತಹಾರ ಬೂರೋಡು ಅಲ್ಪ ಅನ್ನಗ ನಮ್ಮ ಬೂಡು ನಮ್ಮ ಊರುಗೂ ಕ್ಷೇಮ ಅಂಚೆನ ಆ ಮಾರಿದೇಂಡ ನಮ್ಮ ಊರು ತಿನ್ನ ಅನಿಷ್ಟನು ದೇರ್ನು ಪಂಪಿನ ಒಂಜಿ ನಮ್ಮ ಒಂಜಿ ನಂಬಿಕೆ ಅವು ಏನಾಗ್ತದೆ ಈ ಮಾರಿದ ಒಂಜಿ ಕಟ್ಟುನೆಕ್ಕೆ ಆಗಲು ತಡೆ ಒದ್ದೆ ಒಂದು ಲೆಸ್ ಎಲ್ಲೆಂಕಲ ಮರಣಿ ಒಂಜಿ ವಾರ ಹೊಡೆದು ಎಂಕಲ ಕುಂಜಾರ ದುರ್ಗಾದೇವಿ ದೇವಸ್ಥಾನ ಬಾರಿ ಪ್ರಸಿದ್ಧವಾಯಿನಂಚಿತ್ತಿನ ಮಧ್ವಾಚಾರ್ಯ ಪೂಜೆ ಮಲ್ದಿನ ದೇವಿ ಆ ದೇವಿನ ಉತ್ಸವ ಆಯ್ಬಕ್ಕ ಎಲ್ಲಂಜಿ 27 ತಾರೀಕಿಗೆ ರಾಶಿ ಪೂಜೆ ಉಂಡು. ರಾಶಿ ಪೂಜೆ ಅನ್ಪಂಡ ಊರ್ದಾಗಲು ಒಂಜಿ ಸೇರಾರಿ ಅಂಡದ ದೊಡ್ಡ ಅವು ಮಾತ ಕೊರ್ತು ಇಡೀ ಊರುಡು ಅವು ಧರ್ಮ ಮಾತತ್ವ ಅಂದ್ರೆ ಪ್ರತಿಯೊಂದು ಧರ್ಮದಾಗಲ ಅರಿ ಒಂದ್ ಮಾತಗಳು ರಾಶಿ ಪೂಜೆ ಮಾಡ್ಕೊಂಡ ಕಾರ್ಯಕ್ರಮ ಆ ಕಾರ್ಯಕ್ರಮ ರಾಶಿ ಪೂಜೆ ಆಯ್ಬಕ್ಕ ಅವು ಒಂಜಿ ನಮ್ಮ ಗಡುಪಾಡು ಉಡುಪಿಡು ನಾಡಕೋಳಿದ ಕಟ್ಟ ಅಂದ್ ಪಂಡ ಇಡೀ ಉಡುಪಿಡೆ ಪ್ರಸಿದ್ಧವಾಯನಂಚಿನ ಕಟ್ಟ ಎರಡ ಬೋರ್ಡನಲ್ಲಿ ಆತ್ ಪ್ರಸಿದ್ಧವಾಯನಂಚಿನ ಕಟ್ಟಿ ಅವು ಉದಾಹರಣೆಗ ಕೋಟಿ ಚೆನ್ನೈರು ಅಲ್ಪ ಉಂತುದು ತಾರಾಯಿ ಪಾರಾದಿನಂಚಿನ ಜಾಗ ಅಂದದು ಪ್ರಸಿದ್ಧವಾಯಿನಂಚಿನ ಜಾಗ ಅಲ್ಪದ ಗಣಪುಲೆಗ್ ಪ್ರತಿ ಮಾರಿಗ್ ಪಕ್ಕ ಸೋರ್ತಿಗ್ ನಂಚಿತ್ತಿನ ಅವು ಕೋರ್ದಟ್ಟ ಮಲ್ಪುನಂಚಿನ ಕ್ರಮನೆ ಇತ್ತ ಏನಾಗ್ತುಂಡು ಅಗುಲ್ ಬಂದ ಅರ್ಧ ಗಂಟೆ ಮುಗಿಪೋಡು ಒಂಜಿ ಗಂಟೆ ಅರ್ಧ ಗಂಟೆ ಕೋರಿ ಕಟ್ಟರ ಆಪಿನಂಚಿನ ವಿಷಯನ ಪಕ್ಕೊಂಜಿದಾತನ್ ಪಂಡ ಎಂಕ್ ಮೂಲು ಪೂರಾ ಜಾತಿದಾಗುಲ ಆವಾಡ್ ಪಕ್ಕ ಪೂರಾ ಧರ್ಮದ ಅವು ಆಚರಣೆ ಮಲ್ಪುನಂಚಿನ ವಿಚಾರ ಅಲ್ಪ ಕಟ್ಟನಗ 10 ಗಂಟೆ ಕೋರಿಯಡ ಒಂಜಿ ಮನೆತನ ಇಸ ಎಂಕಲ ಒಂಜಿ ಬೂಡು ಮಾಡತನ ಎಂಕಲ್ ಒಂಜಿ ಕಟ್ಟುವ ಅದ ಪಕ್ಕಗಲೇ ಬೇಜಾರ್ ಹಾಕು ಎಂಕಲ ಸಾಮ್ಯರತ್ಯಗೆ ಎಂಕಲ ಒಗ್ಗಟ್ಟಿಗೆ ಉಲ್ಪ ದಕ್ಕ ಅರ್ಪಣೆ ಎಂಕಲೇನೆ ಲಡಾಯಿ ಮಲ್ಪವನಂಚಿನ ಒಂಜಿ ಕಾರ್ಯಕ್ರಮ ಇತ್ತೆ ಈ ಪೊಲೀಸ್ ಇಲಾಖೆ ಆವಡ್ನುಂಡು ಎಂಕಲೆಗೆ ಐಕ್ಯಸ್ರದ ಅವೇಡ್ ತುಂಬುದ ಮಾರಿ ಯಾನ್ ಪಂಡೆ ಒಂಜಿ ಗಂಟೆ ಅರ್ಧ ಗಂಟೆ ನಂಗೆ ಕೋರಿ ಕಟ್ಟು ನಮ್ಮ ಏರ್ಲ ಕಟ್ಟು ಬಿಡ್ಸಿ ಎಂಕುಲ್ಲ ಕಟ್ಟು ಏರ್ಲ ಬಿಡ್ಸಿ ಕೊರ್ಪೆರಿಂದ ನಮ್ಮ ಒಂಜಿ 4 ಜನ ಒಂಜಿ 10 ಜನಕ್ಕೆ ಆಪಿನಂಚ ಓಟು
ಒರಿಯತ್ತಿ ಕಟ್ಟದು ಅವು ಆಗ ಬಕೋರಿಯ ಮನಸ್ಸು ಬೇಜಾರಪ್ಪನ ಅಯ್ಯೋ ಎಂಕಲನೆ ಒಂಜಿ ಕೋರಿ ಕಟ್ಟದ ಆ ದೈವ ದೇವರಿಗೆ ಅಲ್ಪ ಒಂಜಿ ನೆತ್ತೇರ್ ಪೂಜೆ ಅನ್ಪನ್ ಭಾವನೆ ಬರ್ಪು ಅಂಚಾದು ಪನ ಯಾನು ಈತ ಪಂಚಿಂದ ಅದನ್ ಪಂಡ ಕೋರಿದ ಕಟ್ಟ ಉಂದು ಎಂಕಲು ಕೋಜಿ ಮಸ್ತಿಗೆ ಆವಡು ಜುಗಾರಿಗೆ ಆವಡು ಮಲ್ಪುನ ಅತ್ತಿ ಎಂಕಲ ಸಂಪ್ರದಾಯ ಎಂಕಲ ಒಂಜಿ ಭಾವನಾತ್ಮಕ ವಿಷಯ ಉಂಡು ಅಲ್ಪ ಕೋರ್ದಟ್ಟ ನಡೆಸಿ ಒಂಜಿ ಎರೆಗಳ ಒಂಜಿ ತೊಂದ್ರೆ ಅಂಡ ಅಯ್ಯೋ ಈ ಸರ್ತಿ ನಮ್ಮ ಅಲ್ಪ ಕೋರ್ದಟ್ಟ ಮಲ್ದ ಏನೋ ಐಚಾದ ಆಂಡದ ನಮ್ಗೆ ಒಂಜಿ ಮನಸ್ಸಿಗೆ ಬೇಜಾರು ಬೇಸರ ಅಥವಾ ಒಂಜಿ ಭಯ ಕೋಡಿಗೆ ಮುಂದೆ ಮಾತಾಪು ಉಂದೇನು ಒಕ್ಕಲು ಪೂರಾವೇನೆ ನಮ್ಮ ಅಗಲ ಮನಸ್ಸುಡು ಎನ್ನೋ ನೋಡು ಪೊಲೀಸ್ ಇಲಾಖೆ ಅವಡು ಸರ್ಕಾರ ಅವಡು ನೆಕ್ಕ ಆಯ್ನಾತು ಬೇಗ ನೆಕ್ಕೊಂಜಿ ಒಂದೊಂಜಿ ಆಪಿನಂಚ ಎಂಕ್ಲೆಗ್ ಬೇತ ಕೊಡಿರುವಲ್ಲ ಜೂಜು ಹಸ್ರಾದು ಕೋರ್ದಟ್ಟ ಮಲ್ಪಡ ಅವೇನ್ ಬಂದ್ ಮಲ್ಪಡ್ ನಮ್ಮ ಸಾಂಪ್ರದಾಯ ರೀತಿ ಇಡ ಆಪಿನಂಚ ಇತ್ತಿನ ಈ ಕೋರ್ದಟ್ಟನು ಕುಂತಾರೆಗೆ ಬಲ್ಲಿ ದಯದೀರು ನಿಗುಲು ಎಂಕಲ ಮನಸ್ದ ಭಾವನೆನು ಎಂಕಲ ಆಚಾರ ವಿಚಾರನು ಅರ್ಥ ಮಲ್ತೊಂದೆ ಐಕಸ್ರಾದ ನಿಗಲ್ ಎಂಗಲ್ ಕೇನು ನೀತೆ ಎಂಕಲೆಗ್ ಒಂಜಿ ಮೂಜಿ 4 ಗಂಟೆದ ಒಂಜಿ ಅವಕಾಶ ಅಂಡಲ ಕೊರ್ಲೆ ದಾಯಗನ್ನ ಎಂಕಲ ಮಸ್ತ್ ಊರು ಉಂದ ಅವಲ ಈ ನಾಡಕೋಳಿದ ಕೋರ್ದಟ್ಟ ಪಂಪಿನಂಜಿನ ಬಾರಿ ಪುದರ್ ಪೋಯಿನ ಕೋರ್ದಟ್ಟ ಐಕ್ ಬಾರಿ ಒಂಜಿ ಇತಿಹಾಸ ಉಂಡು ಎಂಕುಲು ಈ ರೀತಿದ ಎಂಕಲೆ ಮಲ್ತನೆ ಎಂಕಲೆ ಮಸ್ತ್ ಬೇಸರ ಆಪುಂಡು ಆತೆ ಪಂಪಿ ಓಕೆ ಸರ್ ಇತ್ತ ನಾಡಕೋಳಿ ಕೋರ್ದ ಕಟ್ಟ ಅಂದಿರು ಅನ್ಪನೆ ನಾಡಕೋಳಿ ಕೋರ್ದ ಕಟ್ಟನೆ ದದೇವು ಅವು ನಮ್ಮ ಕುರ್ಕಾಲಡ್ ಅಲ್ಲ ಅಂದ್ರೆ ಉಡುಪಿ ಬಾರಿ ಪ್ರಸಿದ್ಧವಾಯಿನ ಮನೆ ಮನೆಗಳಲ್ಲಿ ಸಾಕುವಂತ ಕೋಳಿ. ಹೌದು ಸರಿ ಅಲ್ಲ ಅವರು ಒಂದು ಇತಿಹಾಸವನ್ನ ಹೇಳಿದ್ರು ಅಂದ್ರೆ ಅದಕ್ಕೆ ಊರಲ್ಲಿ ಅದು ಏನಂತ ಹೇಳಿದ್ರೆ ಈ ಕೋಳಿ ಕಟ್ಟಕ್ಕಂತ ಕೋಳಿ ಸಾಕುವುದಲ್ಲ, ಮನೆಯಲ್ಲಿ ಒಂದು ಕೋಳಿ ಸಾಕ್ತಾರೆ. ಆ ಕೋಳಿಯನ್ನು 1 ವರ್ಷ ಸಾಕಿ ಊರಿನ ನೇಮೋತ್ಸವ ದಿವಸ ಆವತ್ತಿನ ಕೋಳಿ ಕಟ್ಟದಲ್ಲಿ ಆ ಕೋಳಿಯನ್ನು ಕಟ್ಟಿ ಅದು ಗೆದ್ದರೆ ಮನೆಯಲ್ಲಿ ಕೋಳಿ ಊಟ, ಸೋತ್ರೆ ಇನ್ನೊಬ್ಬರ ಮನೆಯಲ್ಲಿ ಕೋಳಿ ಊಟ ಅಂತಿದ್ದು ಕೋಳಿ ಊಟ ಆ ರೀತಿಯ ಒಂದು ಪದ್ಧತಿ. ಇದರಲ್ಲಿ ಧಾರ್ಮಿಕ ಪೌರಾಣಿಕ ಹಿನ್ನೆಲೆ ಇದೆ, ಧಾರ್ಮಿಕ ಹಿನ್ನೆಲೆ ಇದೆ. ಯಾಕಂತ ಹೇಳಿದ್ರೆ ನಿಮಗೆ ಒಂದು ಗ್ರಾಮದಲ್ಲಿ ಒಂದು ನೇಮೋತ್ಸವ ಆಗ್ತದೆ ಅಂತ ಇಟ್ಕೊಂಡು, ನೇಮೋತ್ಸವಕ್ಕಿಂತ 7 ದಿವಸದ ಮೊದಲು, ಕೆಲವು ಕಡೆಯಲ್ಲಿ 7 ದಿವಸ ಇದೆ, ಕೆಲವು ಕಡೆ 5 ದಿವಸ ಇದೆ, ಕೆಲವು ಕಡೆ 12 ದಿವಸ ಇದೆ, ಈ ರೀತಿಯ ಇದಿದೆ. ಮೊದಲು ಒಂದು ಮುಹೂರ್ತ ಅಂತ ಆಗುತ್ತದೆ. ನಾವೀಗ ಒಂದು ಮನೆ ಕಟ್ಟುವಾಗ ಪಂಚಾಂಗ ಹಾಕುವಾಗ ಒಂದು ಮುಹೂರ್ತ ಮಾಡ್ತೇವಲ್ಲ, ಅದೇ ರೀತಿ ನೇಮೋತ್ಸವಕ್ಕೂ ಒಂದು ಮುಹೂರ್ತ ಅಂತ ಮಾಡಲಿಕ್ಕೆ ಇದೆ. ಆ ಮುಹೂರ್ತ ಮಾಡುವಂಥ ಸಂದರ್ಭದಲ್ಲಿ ಆ ಊರಿನ ಆ ದೈವಕ್ಕೆ ಸಂಬಂಧಪಟ್ಟಂತ 2 ಮನೆಗಳು, ಅಂದರೆ ಒಂದು ಭಂಡಾರ ಮನೆ ಇರ್ತದೆ, ಮತ್ತೊಂದು ಪೂಜಾರಿಗಳ ಮನೆ ಇರ್ತದೆ. ಆ 2 ಮನೆಗಳಲ್ಲಿ ಸಾಕಿದಂಥ ಕೋಳಿಗಳನ್ನು ತಂದು ಅಲ್ಲಿ ಒಂದು ಗೂಟ ಹಾಕಿ 8 ಗೂಟ ಹಾಕ್ಲಿಕ್ಕೆ ಇದೆ. ಆ ಗೂಟಕ್ಕೆ ಕಟ್ಟುವಂಥ ಕ್ರಮ ಇದೆ. ಕಟ್ಟುವುದಂದ್ರೆ ಕಟ್ಟಿ ಅಲ್ಲಿ ಬಿಟ್ಟು ಹೋಗೋದಲ್ಲ, ಮತ್ತೆ ಅದನ್ನು ತಗೊಂಡು ಹೋಗ್ತಾರೆ. ಆ ಗೂಟಕ್ಕೆ ಕಟ್ಟುವಂಥ ಕ್ರಮ ಇದೆ. ಅಲ್ಲಿಗೆ ಆ ಗ್ರಾಮಕ್ಕೆ ಒಂದು ಬೇಲಿ ಹಾಕಿದಾಗಾಯ್ತು ಅಂತ. ಆ ನೇಮೋತ್ಸವ ಆಗುವವರೆಗೆ ಆ ಊರಿನಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳು ನಡೆಯುವಾಗಿಲ್ಲ. ಮದುವೆ, ಸೀಮಂತ, ಮನೆ ಒಕ್ಕಲು, ಇಂತಹ ಕಾರ್ಯಗಳು ನಡೆಯುವಾಗಿಲ್ಲ. ಮತ್ತೆ ಯಾವುದೇ ರಕ್ತ ಬಿಂದು ಬೀಳುವಾಗಿಲ್ಲ. ಕೋಳಿ ಕಡಿಯುವುದಾಗಲಿ ಬೇರೆ ಇದು ಮಾಡುವಾಗ ಇಲ್ಲ. ಏನಿದ್ರು ನೀವು ಗ್ರಾಮದಿಂದ ಹೊರಗೆ ಮಾಡಿಸಿ ತಂದು ತಿನ್ಬೋದು, ತಿನ್ಬಾರ್ದು ಅಂತ ಏನಿಲ್ಲ. ಆದ್ರೆ ಗ್ರಾಮದ ಒಳಗೆ ರಕ್ತ ಬೀಳ್ಬಾರ್ದು. ಆ ಪದ್ಧತಿ ಇರುವಂಥ ಊರುಗಳಲ್ಲಿ ನೇಮೋತ್ಸವಕ್ಕಿಂತ 3 ದಿವಸದ ಮೊದಲು ಕೋಳಿ ಕಟ್ಟ ಅಂತ ಮಾಡೋದು. ಆ ಕೋಳಿ ಕಟ್ಟ ಯಾವುದಕ್ಕೆ ಮಾಡೋದು ಅಂತ ಹೇಳಿದರೆ, ನೀವು ಸುರಿನ 7 ದಿವಸದ ಮೊದಲು ಗೂಟಕ್ಕೆ ಕೋಳಿ ಕಟ್ಟಿರ್ತಾರಲ್ಲ, 2 ಮನೆಯ ಕೋಳಿಗಳು, ಒಂದು ಭಂಡಾರದ ಮನೆಯ ಕೋಳಿ, ಒಂದು ಪೂಜಾರಿ ಮನೆಯ ಕೋಳಿ ಅಂತ ಲೆಕ್ಕ ಅದು. ಆಯ್ತಾ? ಆ 2 ಕೋಳಿಗಳಿಗೆ ಕಾದಾಟ ಆಗುವುದು ಫಸ್ಟಿಗೆ ಈ ಕೋರಿದ ಕೋಳಿ ಅಂಕದಲ್ಲಿ ಅದು ಸಂಪ್ರದಾಯ. ಆ ಕಟ್ಟಾಗಿ ಒಂದು ಕೋಳಿ ಸಾಯ್ತದೆ, ಒಂದು ಕೋಳಿ ಬದುಕುತ್ತದೆ. ಆಗ ಊರಿನ ಅಲ್ಲಿ ಯಾರೆಲ್ಲ ಕೋಳಿ ಅಂಕಕ್ಕಾಗಿ ಕೋಳಿ ಸಾಕಿದ್ದಾರೆ ಅವರೆಲ್ಲ ಅವರವರ ಕೋಳಿಗಳನ್ನ ಪತಿ ಮಾಡಿಕೊಂಡು ಕಟ್ತಾ ಹೋಗ್ತಾರೆ. ಹೊರಗಿನಿಂದ ಕೋಳಿ ಬರುವುದು ಉಂಟು, ಇಲ್ಲ ಅಂತ ಏನಿಲ್ಲ. ಇದು ಸಂಪ್ರದಾಯ. ಆ ಸಂಪ್ರದಾಯ ಬೆಳೆದು ಬಂದು ಏನಾಯ್ತು ಅಂತ ಹೇಳಿದ್ರೆ ಅದು ಒಂದು ವ್ಯವಹಾರ ಆಯ್ತು, ಜೂಜಾಟ ಆಯ್ತು. ಆಗ ಈ ಪೊಲೀಸರು ಮೂಗು ತೋರಿಸಿದ್ರು. ಎಂಟ್ರಿ ಅಲ್ಲೇ ಆಗುವಂತ. ಆ ಊರಿನವರೇ ಸೇರಿ ಮಾಡಿದ್ರೆ ಏನೂ ಆಗೋದಿಲ್ಲ. ಅಲ್ಲಿ ಹೊರಗಿಂದ ಬರ್ತಾರಲ್ಲ, ಸಾಲಿಗ್ರಾಮದಲ್ಲಿ ಒಂದು ಕೋಳಿಗಟ್ಟ ಆಗ್ತಾ ಇತ್ತು, ಸುಳ್ಯದಿಂದ ಕಾರು ಮಾಡಿಕೊಂಡು ಸಾಲಿಗ್ರಾಮದ ಕೋಳಿಗಟ್ಟಕ್ಕೆ ಹೋಗ್ತಾ ಇದ್ರು.
ಓಕೆ ಓಕೆ ಕುಂದಾಪುರ ತಾಲೂಕು ಒಂದು ಸಾಲಿಗ್ರಾಮ ಗೊತ್ತಾಯ್ತಾ? ಹೌದು ಹೌದು. ಹಾಗಾದ್ರೆ ಆ ಕೋಳಿಘಟ್ಟದ ಕಿಮ್ಮತ್ ಏನು? ಹ್ಮ್ ಇದೇ ಕಡಂದಲೆಯಲ್ಲಿ ಒಂದು ಕೋಳಿಘಟ್ಟ ಆಗ್ತದೆ. ಕಡಿಮೆ ಒಂದು 5,000 ಜನ ಬರ್ತಾರೆ. ಓಕೆ. ದೊಡ್ಡ ದೊಡ್ಡ ಕೋಳಿಗಳನ್ನ ಸಾಕ್ತಾರೆ. ಮೊದಲು ಅದರ ಹೇಗಿತ್ತು ಅಂತ ಹೇಳಿದ್ರೆ, ಈ ಧಾರ್ಮಿಕ ನಂಬಿಕೆಯ ಕೋಳಿಘಟ್ಟಗಳಿಗೆ ಪೊಲೀಸರು ಏನು ಮಾಡ್ತಾ ಇರಲಿಲ್ಲ. ಓಕೆ ಓಕೆ. ಅದನ್ನು ಹೊರತುಪಡಿಸಿ ಕೋಳಿಘಟ್ಟವನ್ನು ಯಾರಾದರೂ ಅರೇಂಜ್ ಮಾಡ್ತಾ ಇದ್ರೆ ಅದಕ್ಕೆ ಪೊಲೀಸರು ತಡೆ ಓಡ್ತಾ ಇದ್ರು. ಮತ್ತೆ ಅದು ಮತ್ತೆ ಲಾಭದ ಅಂಶ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಗೊತ್ತಾಯಿತು. ಓಕೆ, ಲಾಭದ ಇದರಲ್ಲಿ ಸ್ವಲ್ಪ ಲಾಭ ಇದೆ ಅಂತ ಹೇಳಿ ನಾವು ಆಲೋಚನೆ ಮಾಡೋದು, ಇದರಲ್ಲಿ ಲಾಭ ಎಲ್ಲಿಂದ ಬಂತು ಅಂತ ಹೇಳಿ. ಓಕೆ. ಅದು ಹೇಗೆ ಬಂತು ಅಂತ ಹೇಳಿದರೆ, ಒಂದು ಜೊತೆ ಕೋಳಿ ಕಟ್ಟಬೇಕಾದ್ರೆ ಯಾರು ಅದನ್ನು ಅರೇಂಜ್ ಮಾಡ್ತಾನೆ, ಚೇರು, ನೀರು, ಲೈಟು, ಇದರಲ್ಲಿ ಅರೇಂಜ್ ಯಾರು ಮಾಡ್ತಾನೆ, ಅದಕ್ಕೊಬ್ಬ ಮೂಪ ಅಂತ ಒಬ್ಬ ಇರ್ತಾನೆ. ಅವನಿಗೆ ಒಂದು ಜೊತೆಗೆ 200 ರೂಪಾಯಿ ಕೊಡಬೇಕು. 400 ರೂಪಾಯಿ ಆಯ್ತು. ಆಯ್ತಾ? ಒಂದು 100 ಜೊತೆ ಕೋಳಿ ಕಟ್ಟಿದ್ರೆ ಎಷ್ಟಾಯ್ತು ಅವನಿಗೆ? 40,000 ರೂಪಾಯಿ ಆಯ್ತು. ಆಯ್ತಾ? ಅದು ಒಂದು ದಿವಸದ ಆದಾಯ. ಖರ್ಚಾಗೋದು 5,000 ಶಾಮಿಯಾನ ಹಾಕ್ಲಿಕ್ಕೆ, ಅದಕ್ಕೆ ಇದಕ್ಕೆಲ್ಲ ಅವನಿಗೆ ಅಷ್ಟು ಕೊಡಬೇಕು. ಈ ರೀತಿಯ ವ್ಯವಹಾರ ಆರಂಭವಾದ್ರಿಂದ ಈ ಕೋಳಿಘಟ್ಟದ ಮೇಲೆ ಪೊಲೀಸರ ಕಣ್ಣು ಬಿದ್ದದ್ದು. ಇದಕ್ಕಿಂತ ಮೊದಲು ಹೇಗಿತ್ತು ಅಂದ್ರೆ, ಸಾರಾಯಿ ಅಂಗಡಿಗಳಿತ್ತು ಗೊತ್ತಾ? ಸಾರಾಯಿ ಅಂಗಡಿಯವರು ಈ ಕೋಳಿಘಟ್ಟವನ್ನು ಮಾಡಿಸ್ತಾ ಇದ್ರು. ಯಾಕೆ? ಸಾರಾಯಿ ವ್ಯಾಪಾರ ಆಗ್ತದೆ ಅಂತೇಳಿ. ನಿಮ್ಮ ಸಂಪ್ರದಾಯವನ್ನೇ ಬಳಸಿಕೊಂಡು ವ್ಯವಹಾರ ಮಾಡುವುದು. ಪೊಲೀಸರು ಕಣ್ಣು ಹಾಕಿದ್ದು ಅದಕ್ಕೆ. ಯಾಕಂತ ಹೇಳಿದರೆ, ಅವರು ಕಾನೂನು ಪಾಲಕರು. ಸರ್ಕಾರಗಳು ರೂಪಿಸುವಂತಹ ಕಾನೂನುಗಳನ್ನ ಜಾರಿ ಮಾಡುವ ಇಲಾಖೆ ಪೊಲೀಸ್ ಇಲಾಖೆ. ಜಾರಿ ಅವರೇ ಮಾಡಬೇಕು, ಬೇರೆಯವರು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಗೆ CRPC ಸೆಕ್ಷನ್ 41 ಅಡಿಯಲ್ಲಿ ಆ ಅಧಿಕಾರ ಇದೆ. ದಾಳಿ ಮಾಡುವುದು, ಕೇಸು ದಾಖಲು ಮಾಡಿಕೊಳ್ಳುವುದು, ಅದರ ತನಿಖೆ ಮಾಡುವುದು, ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸುವುದು ಈ ಅಧಿಕಾರ ಇರುವುದು ಪೊಲೀಸರಿಗೆ. ಅವರು ಯಾವ ಕೇಸನ್ನು ಸಹ ಅವರು ಹಿಡಿಬೋದು. ಮರ ಕಡಿದ್ರ ಪೊಲೀಸರು ರೈಡ್ ಮಾಡ್ತಾರೆ, ಅದಕ್ಕೆ ಅಧಿಕಾರ ಇದೆ. ಇಲ್ಲ ಅದಕ್ಕಂತಲೇ ಫಾರೆಸ್ಟ್ ಇಲಾಖೆ ಇದೆ, ಫಾರೆಸ್ಟ್ ಹೇಳಿ ಬಿಡ್ಲಿಕ್ಕೆ ಆಗ್ತದೆ? ಇಲ್ಲ, ಪೊಲೀಸರಿಗೆ ಗೊತ್ತಾದ್ರೆ ಪೊಲೀಸರು ಮಾಡ್ತಾರೆ. ಸಾರಾಯಿ ಇದಕ್ಕೆ ಈಗ ಇಲ್ಲಿ ಬಹಳ ಜನರು ಹೇಳ್ತಾರೆ, ಅಂದ್ರೆ ಇದರಲ್ಲಿ ಇನ್ಕಮ್ ಇದೆ ಅಂತ ಹೇಳ್ತೀರಿ. ಯಾರು ಮಾಡಿಸ್ತಾನೆ ಅವನಿಗೆ ಇನ್ಕಮ್ ಇದೆ, ಸರ್ಕಾರಕ್ಕೆ ಏನು ಇನ್ಕಮ್ ಇಲ್ಲ. ಸರ್ಕಾರಕ್ಕೆ ಇನ್ಕಮ್ ಇಲ್ಲ. ಸರ್ಕಾರಕ್ಕೆ ಇನ್ಕಮ್ ಇಲ್ಲ ಅಂತ ಹೇಳಿ ಪೊಲೀಸರ ಹತ್ರ ನೀವು ಪರ್ಮಿಷನ್ ಹೇಳಿದ್ರೆ, ಪೊಲೀಸರು ಇದನ್ನು ರೈಟಿಂಗ್ ಅಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಆಗತ್ತಾ? ಕಾನೂನಲ್ಲಿ ಅವಕಾಶವೇ ಇಲ್ಲಲ್ಲ. ಯಾಕಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಬಹಳ ಜನರು ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಗೌರ್ಮೆಂಟ್ಗೆ ಏನು ಲಾಭ ಇಲ್ಲ, ಕೋಡ್ದ ಕಟ್ಟಡ್ದು ಗೌರ್ಮೆಂಟ್ಗೆ ದಾಲ ಲಾಭ ಅವೊಂದು ಇಜ್ಜಿ ಅಂಚ ಆನ್ಲೈನ್ ಬೆಟ್ಟಿಂಗ್ ಗೌರ್ಮೆಂಟ್ಗೆ ಕಾಸು ಸಿಕ್ಕೊಂಡು ಐಕ್ ಮನಿ ಪೂಜೆರು ಮಣಿಪಾಲಡ್ ಪಬ್ಬುಂಡು ಅವಿನ್ ಬಂದ್ ಮಲ್ಪೂಜೆರು. ಹೀಗೆ ಬಹಳಷ್ಟು ಕಮೆಂಟ್ಸ್ಗಳು ರಮ್ಮಿ ಗೊಬ್ಬುಲೆ ಪನ್ಪೇರು ಅಂಡ್ ಗೌರ್ಮೆಂಟ್ಗೆ ಐಟ್ ಲಾಭ ಒಣ್ಣೆಟ್ ಲಾಭ ಇಜ್ಜಿ ಐಕ್ ಬೋಡದಿಂದ ಬ್ಯಾನ್ ಮಲ್ಪೇರೆ ಉಂತುದೇರೆ ಒಂದು ಕಮೆಂಟ್ಗಳು ಬರ್ತಾರೆ. ಸರ್ಕಾರಕ್ಕೆ ಲಾಭದ ಪ್ರಶ್ನೆ ಅಲ್ಲ ಇದು. ಸರ್ಕಾರಕ್ಕೆ ಇದರಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಇಲ್ಲಲ್ಲ. ನೀವು ಕಾನೂನು ಪ್ರಕಾರ ನಿಮ್ಗೆ ಪರ್ಮಿಷನ್ ಜೂಜು ಅನ್ನುವಂತ ನಿಟ್ಟಿನಲ್ಲಿ ಯಾವ ಮಾನದಂಡದ ಮೇಲೆ ಕಾನೂನಿನಲ್ಲಿ ಪರ್ಮಿಷನ್ ಸಿಗಬಾರದು ಅಂತ ಹೇಳಿ ಕರ್ನಾಟಕ ಪೊಲೀಸ್ ಆಕ್ಟ್ ನ ಸೆಕ್ಷನ್ 87ರಿಂದ 78ರಿಂದ 90ರವರೆಗಿನ ಸೆಕ್ಷನ್ಗಳು ಎಲ್ಲ ಜೂಜಿಗೆ ಸಂಬಂಧಪಟ್ಟ ಸೆಕ್ಷನ್ಗಳು. ಓಕೆ, ವಾಟ್ ಅಬೌಟ್ ಹಾಗಾದ್ರೆ ರಮ್ಮಿ ಆಡಿ ಅಥವಾ ಈ ಒಂದು ವಿಚಾರಗಳು ಅದೆಲ್ಲ ಏನ್ ಬರುತ್ತೆ? ಗ್ಯಾಮ್ಲಿಂಗ್ ಬರಲ್ಲ, ಜೂಜು ಬರಲ್ವಾ? ಇಸ್ಪೀಟ್ ಎಲೆಗಳು ಅಲ್ಲಿ ರಮ್ಮಿ ಆಟ ಅಂತ ಐತೆ. ಆಯ್ತಾ? ರಮ್ಮಿ ಆಟ ಇದು ಜೂಜು ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ ಒಂದು ರೂಲಿಂಗ್ ಇದೆ. ಜೂಜು ಅಲ್ಲ ಅಂತ ಹೇಳಿ ರಮ್ಮಿ ಆಟ ಜೂಜು ಅಲ್ಲ. ಓಕೆ. ಆದ್ರೆ ಇಸ್ಪೀಟ್ ಎಲೆಗಳನ್ನು ಬಳಸಿಕೊಂಡು ನೀವು ಬೇರೆ ಆಟ ಆಡ್ತೀರಲ್ಲ, ಅಂದರ್ ಬಾರ್ ಇರ್ಬೋದು, 3 ಕಾರ್ಡ್ಸ್ ಇರ್ಬೋದು, ಇಂಥ ಆಟ ಆಡ್ತೀರಲ್ಲ, ಅದೆಲ್ಲ ಜೂಜು. ಓಕೆ. ರಮ್ಮಿ ಮಾತ್ರ ಜೂಜು ಅಲ್ಲ. ಜೂಜು ಅಲ್ಲ. ಓಕೆ. ಯಾಕಂದ್ರೆ ಅದರಲ್ಲಿ ಗರಿಷ್ಠ 10 ಮಂದಿ ಆಟ ಆಡ್ಲಿಕ್ಕೆ ಆಗುವುದು, 13 ಎಲೆಗಳನ್ನು ಉಪಯೋಗ ಮಾಡುವಂಥದ್ದು ಒಬ್ಬೊಬ್ಬ. ರಮ್ಮಿ ಅಂದ್ರೆ ಅದಕ್ಕೊಂದು ಚೌಕಟ್ಟಿದೆ. ಅದೇ ಇಸ್ಪೀಟ್ ಎಲೆಗಳನ್ನ ಸೇರಿಸಿಕೊಂಡು ಅಂದರ್ಬಾರ್ ಆಟ ಆಡಿದ್ರೆ 100 ಮಂದಿ ಗುಂಪು ಸೇರ್ಬೋದು. ರಮ್ಮಿಯಲ್ಲಿ 100 ಮಂದಿ ಆಟ ಆಡ್ಲಿಕ್ಕೆ ಆಗುವುದಿಲ್ಲ, ಕೇವಲ 10 ಮಂದಿ ಮಾತ್ರ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ 10 ಮಂದಿಯನ್ನು ಮಾತ್ರ ಆಟಕ್ಕೆ ಸೇರಿಸಲಿಕ್ಕೆ ಆಗ್ತದೆ ಹೊರತು ಅದಕ್ಕಿಂತ ಜಾಸ್ತಿ ಮಂದಿಯನ್ನು
ಆಟಕ್ಕೆ ಸೇರಿಸಲಿಕ್ಕೆ ಆಗಿದೆ. ಅದಕ್ಕಿಂತ ಜಾಸ್ತಿ ಬಂದರೆ ನೀವು ಇನ್ನೊಂದು ಟೇಬಲ್ ಮಾಡಬೇಕು. ಈಗ ಈ ಕೋಳಿ ಅಂಕಕ್ಕೆ ಯಾಕೆ ಈ ತೂಗುಗತಿ ಅಂತ ಬಂದಾಗ ಅದು ಜೂಜು ಅನ್ನುವಂತ ರೀಸನ್, ಜೂಜು ಎನ್ನುವ ಕಾರಣಕ್ಕೆ, ಒಂದೇ ಒಂದು ಕಾರಣ, ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಜೂಜು. ಪ್ರಾಣಿ ನೋಡಿ, ಈಗ ಉಡುಪಿಯಲ್ಲಿ ಇವರು ಆಗ ಅವರು ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದರು. ಇದೇ ಅರುಣ ಅವರು ಉಡುಪಿ SP ಆಗಿ ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಫಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅವರು ಅವರ ಆಧೀನ ಅಧಿಕಾರಿಗಳಿಗೆ, ನೋಡಿ ಅಕ್ರಮ ಚಟುವಟಿಕೆಗಳು ನನಗೆ ಸಹ್ಯ ಅಲ್ಲ. ವೈನ್ ಶಾಪು ಬಾರುಗಳು ನಿಗದಿತ ಸಮಯಕ್ಕೆ ಬಾಗಿಲು ಹಾಕಬೇಕು, ಬೇರೆ 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 ರೀತಿಯ ಅಕ್ರಮ ವ್ಯವಹಾರಗಳು ನಿಲ್ಲಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಅವರ ಆಧೀನ ಅಧಿಕಾರಿಗಳು ಅದನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಉಡುಪಿ ಜಿಲ್ಲೆಯಲ್ಲಿ ಅರುಣ ಅವರು SP ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಎಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಸಸ್ಪೆಂಡ್ ಆಗಿದ್ದಾರೆ ಗೊತ್ತಾ? ಕೇವಲ ಒಂದು ಹೊಯ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು, ಹೊಯ್ಗೆಯಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ, ಎಲ್ಲ ಸ್ಟಾಪ್ ಆಗಿದೆ. ಯಾಕಂದ್ರೆ ಪೊಲೀಸರಿಗೆ ಆ ಹೆದರಿಕೆ ಇದೆ. ಒಂದು ಲೋಡು ಹೊಯ್ಗೆ ಒಂದು ಕಡೆ ಸಿಕ್ಕಿದ್ರೆ ಎಲ್ಲಿಂದ ಬಂತು ಅಂತ ಅಲ್ಲಿ ತನಿಖೆ ಆದರೆ ಅಲ್ಲಿನ ಬೀಟ್ ಪೊಲೀಸ್ ನಾವು ಸಸ್ಪೆಂಡು. ಕರೆಕ್ಟ್ ಆಯ್ತಾ? ಆ ರೀತಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಬ್ರಹ್ಮಾವರದ ಹತ್ತಿರ ಒಂದು ದೈವಸ್ಥಾನದ ವಿಚಾರಕ್ಕೆ ಒಂದು ಕೋಳಿ ಅಂಕ, ಸಾಂಪ್ರದಾಯಿಕ ಕೋಳಿ ಅಂಕ ಮಾಡಬೇಕು. ಆಗ 4 ಮಂದಿ ಹೋಗಿದ್ರು ಇವರ ಹತ್ರಕ್ಕೆ ಮಾತಾಡಲಿಕ್ಕೆ. ಸರ್ ಹೀಗೆ ಪೊಲೀಸ್ ಸ್ಟೇಷನ್ಗೆ ಹೇಳಿದಾಗ ಅವ್ರು ಹೇಳಿದ್ರು ಇಲ್ಲ SP ಅವರು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ. ಹಾಗೆ SP ಅವ್ರದ್ದು ಹೋಗಿ ಮಾತಾಡಿ ಅಂತ ಹೇಳಿದ್ರು. ಹಾಗೆ SP ಅವ್ರು ಹೇಳಿದ್ರು ನಾನು ಪರ್ಮಿಷನ್ ಕೊಡ್ಲಿಕ್ಕೆ ನಾನು ಯಾರು? ಪರ್ಮಿಷನ್ ಕೊಡ್ಲಿಕ್ಕೆ ನಾನು ಯಾರು? ಕಾನೂನಲ್ಲಿ ಪರ್ಮಿಷನ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಆದ್ದರಿಂದ ಅದನ್ನು ಕೊಡ್ಲಿಕ್ಕೆ ಬರುವುದಿಲ್ಲ. ಅಲ್ಲ, ಈಗ ನಾವು ಕೋಳಿ ಅಂಕ ಮಾಡೋದು ಮಾಡಬಾರ್ದು ಅಂತ ನಾನು ಹೇಳಿದೆ. ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯಬಾರದು, ಜೂಜು ಅದು ನಡಿಬಾರದು. ಅದು ಕಾನೂನು ಬಾಹಿರ. ಅದನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಕಾಯ್ದೆಗಳಿವೆ, ಪೊಲೀಸ್ ಆಕ್ಟ್ ಅಲ್ಲಿ ಸೆಕ್ಷನ್ಗಳಿವೆ. ಆದ್ದರಿಂದ ಅದು ನಡಿಬಾರದು. ಕೋಳಿ ಅಂಕ ಮಾಡಿ ಆಯಿತು ನಾವು ಮಾಡ್ತೇವೆ, ನೀವು ಪೊಲೀಸ್ ಸ್ಟೇಷನ್ಗೆ ಆಯಿತು ಅಂತೇಳಿ ಅವರ ಎದುರಲ್ಲೇ ಪೊಲೀಸ್ ಸ್ಟೇಷನ್ಗೆ, ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರಂತೆ. ನೋಡಿ ಇಂತಿಂಥವ್ರು ಬಂದಿದ್ದಾರೆ, ಇಂಥ ತಾರೀಕಿನ ದಿವಸ ಅವರು ಅಲ್ಲಿ ಕೋಳಿ ಅಂಕ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳಿದ್ದಾರೆ 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೊತ್ತಿಗೆ ನೀವು 3 ಗಂಟೆಗೆ ಹೋಗಬೇಕು ಪೊಲೀಸ್ನವರು ಅಲ್ಲಿ. 3 ಗಂಟೆಗೆ ಹೋಗಬೇಕು, ನೀವು ಹೋಗಬೇಕು. ಅಲ್ಲಿ ಸಾಂಪ್ರದಾಯಿಕವಾಗಿ ಕೋಳಿ ಅಂಕ ನಡೀತಿದ್ರೆ ನೀವು ಏನು ಕ್ರಮ ತಗೊಳ್ಬೇಕು, ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಎಂಟೈರ್ ಕೋಳಿ ಅಂಕದನ್ನೇ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಮತ್ತು ಅದರ ಫುಟೇಜನ್ನು ತಂದು ನಾಳೆ ಮರುದಿವಸ ಬೆಳಿಗ್ಗೆ ನನ್ನ ಆಫೀಸಿಗೆ ಮುಟ್ಟಿಸಬೇಕು ಅಂತ ಹೇಳಿದರು. ಎದುರಲ್ಲಿ ಹೇಳಿದಲ್ಲ, ಹೋಗಿ ಅಂತ ಹೇಳಿದ್ರು. ಅವ್ರು ಕೋಳಿ ಅಂಕ ಮಾಡಿದಿಲ್ಲ? ಇಲ್ಲ ಇಲ್ಲ. 4 ಮಂದಿ ಪೊಲೀಸರನ್ನು ನಿಲ್ಲಿಸಿಕೊಂಡು ನೀವು ಕೋಳಿ ಅಂಕ ಮಾಡ್ಲಿಕ್ಕೆ ಆಗ್ತದಾ? ಅಂದ್ರೆ ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡಬಾರ್ದಂತ ಏನಿಲ್ಲ, ಈ ರೀತಿ ಅವಕಾಶ ಇದೆ. ಅಂದ್ರೆ ಅಲ್ಲಿ ಕೋಳಿಗಳನ್ನ ತರಬಹುದು. ಅದೇ ಏನು ಹಾನಿಕಾರಕವಾಗುತ್ತೊಂದು ಇದೇನು ಹಾಕ್ತಾರೆ, ಬಾಲ್ ಕಟ್ಟಲೇಬೇಕು. ಬಾಲ್ ಕಟ್ಟದಿದ್ರೆ ನಿಮ್ಗೆ ರಕ್ತ ಬರುವುದಿಲ್ಲ. ಓಕೆ, ಅದು ಕಟ್ಟಬೇಕು ನೀವು. ಇಲ್ಲಿ ಅಲ್ಲ ಸರ್, ಕ್ಲಾರಿಟಿ ಸಿಗೋಣ ಜನರಿಗೆ. ಒಂದ್ ಕಡೆ ಇಲ್ಲಿ ಇದು ಕ್ರುಯಾಲಿಟಿ ಆಫ್ ಎನಿಮಲ್ ಅಲ್ಲ, ಅದು ಅಲ್ಲ, ನನ್ಗೆ ಕ್ಲಾರಿಟಿ ಅದು ಬೇಕು ಜನರಿಗೆ. ಓಕೆ, ಇದು ಆಹಾರ ವಸ್ತು. ಓಕೆ, ಕರೆಕ್ಟ್. ಅನ್ನೋದು ಆಹಾರ ವಸ್ತು, ಕರೆಕ್ಟ್. ಜಾನುವಾರುಗಳ ಆಹಾರ ವಸ್ತು. ಈಗ ಕಂಬಳಕ್ಕೆ ಪೇಟ ಯಾವ ರೀತಿ ತಗಾದೆ ಬಂದಿತ್ತ ಅಂತ ಹೇಳಿದ್ರೆ ಅದರಲ್ಲಿ ಪೇಟ ತಗದೆಗೆ ಒಂದು ಅರ್ಥ ಇದೆ. ಏನಂತ ಹೇಳಿದ್ರೆ ಕಂಬಳ ಕೋಣಗಳಿಗೆ ಹಿಂಸೆ ನೀಡ್ತಾರೆ ಅಂತ, ಹಿಂಸೆಯನ್ನು ತಡಿಬೇಕು ಅಂತ ಹೇಳಿದ್ದು. ಕಂಬಳವನ್ನು ತಡಿಬೇಕಂತ ಹೇಳಿದಲ್ಲ, ಹಿಂಸೆಯನ್ನು ತಡಿಬೇಕಂತ ಹೇಳಿ. ಈ ಕೋಳಿ ಅಂಕದಲ್ಲಿ ಅದು ಹಿಂಸೆ ಆಗ್ತದೆ ಅಂತ ಹೇಳುದು. ಆಯ್ತಾ? ಈಗ ಇಲ್ಲಿ ಕೋಳಿ ಅಂಕದಲ್ಲಿ ಪ್ರಮುಖ ರೀಸನ್ ಅಂತ ಜೂಜು ಅಂತ ಹೇಳಿ, ಅದನ್ನ ಬಿಟ್ಟು ಅದಕ್ಕೆ ಹಾನಿ ಆಗುತ್ತೆ ಒಂದು ಆಹಾರ ಪದಾರ್ಥ ಅಲ್ವಾ? ಸರಿ, ಓಕೆ, ಆಯ್ತಾ? ಹಾಗೆ ಅಂತ ಮಾಡಿದ್ರೆ ನೀವು ಎಲ್ಲಿ ಕೋಳಿ ಅಂಗಡಿ ಇಡುವಾಗಿಲ್ಲ. ಓಕೆ, ಸರಿ.
ಯಾಕಂದ್ರೆ ಕ್ಲಾರಿಟಿ ಬೇಕು ಜನರಿಗೆ. ಯಾಕಂದ್ರೆ ಇಲ್ಲಿ ಕೋಳಿ ಆಹಾರ, ಕೋಳಿಯ ವಿಚಾರವಾಗಿ ಅಂದ್ರೆ ಕೋಳಿ ಅಂಕ ಮಾಡೋದ್ರಿಂದ ಕೋಳಿಗೆ ಹಾನಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ನೀವು ಗೋಳಿ ಅಂಗಡಿ ಸರ್ಕಾರ ಇದು ಮಾಡುವಂತ ವಿಚಾರ ಅಲ್ಲ. ಅಲ್ಲ. ಓಕೆ, ಸರಿ, ಬರ್ತೇನೆ. ನಾನು ಬಹಳಷ್ಟು ಕರೆಗಳಿದೆ, ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ಅವರವರ ಅಭಿಪ್ರಾಯ, ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ಕಾರ. ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಾ, ಕೇಳ್ತಾ ಇದೆ. ಎಸ್ ಸರ್, ತಮ್ಮ ಹೆಸರುಲಿಂದ ಸರ್? ಹಲೋ. ನಮಸ್ತೆ ಸರ್. ಮಾತಾಡಿ. ಶೇಖರ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ಸರ್. ಇದು ಜಾತ್ರೆದ ಕೊರಲಿ ಬೊಕ ಕಾನೂನು ಮೀರ್ದು ತಪ್ಪು ಕಾನೂನು ತಪ್ಪುದು ಬೇರೆಬಲ್ ನಿಜವಾದ ಜಾತ್ರೆದ ಕೊರಲಿ ಪರ್ಮಿಷನ್ ಓಕೆ ಒಂದಿನ ಬಂಡ ನಮ್ಮ ನಿಶ್ಚಯ ಪಲ ಕಟ್ಟ ಮತ್ತ ಪರ್ಮಿಷನ್ ತೊನ್ನ ಜಾತ್ರೆ ಕಟ್ಟಕ್ಕೆ ಕೊರಡಂ ದಯವಂಡ ದೈವ ದೇವರಿಗೆ ದ್ರೋಹ ಮನಸ್ಸಲ್ಲಿ ಕಾಪುಂಡು ನಮ್ಮ ತಪ್ಪು ಮನಸ್ಸಲ್ಲೇ ಕಾಪುಂಡು ಬರ್ತಿನ ಅವು ಪಂಡ ಪರಂಪರಿಕ ಬರ್ತಿನ ವಿಷಯ ಅವು ಕೋಲಿ ಅಂಕ ದಯಪಂಡ ದಕ್ಷಿಣ ಕನ್ನಡ ಜಿಲ್ಲೆಡು ಬೊಕ ಉಡುಪಿ ಜಿಲ್ಲೆಡು ಪುಂಡು ಮಾತ್ರ ಇಡೀ ಸಮಸ್ತಿ ನೆಟ್ ಇಂಡಿಯಾಡು ದಯಪಂಡ ಒಂಜೊಂಜಿ ಜಾಗಡು ಭೂಕಂಪ ಬರ್ಪುಂಡ 1,000 ಜೋದೆ ತುಂಬ ಅಣ್ಣ ನಮ್ಮ ದಕ್ಷಿಣ ಕನ್ನಡ ಉಡುಪಿಡು ಆಡು ಕರಾವಳಿ ಭಾಗವಾಡು ಅಂಚಿನ ಉದ್ದೇಶ ಬರ್ಪುಜಿ ದಯಪಂಡ ಮಾಮಾರಿಗೆ ನಮ್ಮ ನೆತ್ತೇರು ಕೊರ್ಪ ಓಕೆ ಓಕೆ ಅಂಚೆ ಇರು ಈರ್ ಪನ್ಪನಿ ಕೋಡ್ದ ಕಟ್ಟ ಆವಡೊಂದು ಪನ್ಪನೆ ಜಾತ್ರೆದ ಕಟ್ಟ ಕೊರಡು ಅದಂತ ಸರಿ ಅರ್ಥ ಒಂಜಿ ಮನ್ಪೆ ಒಂಜಿ ಕ್ಲಬ್ ಜಿಗಾರಿದ ಒಕ್ಕ ಉಲಾಯಿದೆ ಅವ್ರು ಸಂಪೂರ್ಣ ಬಂದ ಅವಡು ಪಕ್ಕ ಒಂಜಿನ ಬಂಡ ಈ ರೋಡ್ ಪರ್ದು ಪೂರ್ವ ಇರತ್ತ ಐನ್ ಒಂಜಿ ಕಂಡೀಷನ್ ಮಾಡ್ಕೊಡಪ್ಪ ಲಿಮಿಟ್ ತಗೊಳಪ್ಪ ಐಕ್ ಸರ್ಕಾರ ತೂಪ್ನ ಹೆಜ್ಜಿ ಗೋಲೋಲ್ ಪಾರ್ಕ್ 10 ರೂಪಾಯಿ ಇಲ್ಲಡೆ ಕೊಡಪ್ಪ. ಓಕೆ 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 ಅವೇನ್ ಪುರ ತೂ ಒಂದೇ ಇನ್ನೇನು ಡೈರೆಕ್ಟ್ ಯೂಸ್ ಮಾಡ್ಕೊಂಡ ತಪ್ಪು ಒಂದು ಇರ್ ಬಂದ್ಬಿಡಿ ಡೈರೆಕ್ಟ್ ಸರ್ಕಾರಕ್ಕೂ ಲಾಭ ఉండవు ಮನಿಪಿದ್ದೀರಾ ಅಂಡಲ ವಿಷಯ ಏನು ಗೊತ್ತುಂಡ ನೆಟ್ ಉನ್ನತ ಲಾಭ ಏರಕ್ಲ ಕೋರಿದ ಕಟ್ಟಡಿ ಏರ್ ಸೈಜ್ ನೇಲ ಎಡ್ಡೆ ಹತ್ನೇಲ ಏರ್ ಹಾಲತ್ ನೇಲ ಓಕೆ 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 ದಯಮಂಡ ಐಟ್ ಅವು ಆ ಪ್ರಾಣಿ ಎಂದು ಬೊಕ್ಕ ಒಂಜಿನ ದೈವ ದೇವರ ವಿಷಯ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಶೇಖರ್ ಪೂಜಾರಿ ಅವರು. ಎಸ್ ಅವರು ಹೇಳುವಂಥದ್ದು ಧಾರ್ಮಿಕತೆ ನಂಬಿಕೆಯಲ್ಲಿ ನಡೀತಾ ಇರುವಂತಹ ಕೋರ್ದ ಕಟ್ಟ ಒರಿಯುಡು ಪಂಚ ವಿಚಾರ ಗ್ಯಾಮ್ಲಿಂಗ್. ಬರ್ತೇನೆ ಒಂದು ಗ್ರಾಮದಲ್ಲಿ ಬರ್ತೇನೆ ಸರ್. ಮತ್ತೊಂದು ಕರೆ. ಒಂದು ಬಾರಿ ಇಲ್ಲಾಂದ್ರೆ 2 ಬಾರಿ ಕೋಳಿ ಅಂಕ ಆಗ್ಬೋದು. ಓಕೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನಾವು ಬಂಟ್ವಾಳದಿಂದ ರಾಯ್ ಸರ್. ಬಂಟ್ವಾಳದಿಂದ ರಾಯ್. ತಮ್ಮ ಹೆಸರು ಸರ್? ರಾಜೇಶ್ ಅಂತ. ರಾಜೇಶ್ ಅವರು, ಮಾತಾಡಿ ಸರ್. ಏನ್ ಹೇಳ್ತೀರಾ, ತಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಮೊದಲೆಲ್ಲ ಒಂದು ಜಾತ್ರೆ ಟೈಮಲ್ಲಿ ಒಂದು ಕೋಳಿ ಅಂಕ ಎಲ್ಲ ಇರ್ತಿತ್ತು. ಜಾತ್ರೆ ಟೈಮಲ್ಲಿ ಜಾತ್ರೆ ಮುಗ್ದ ಅಂತ ಜಾತ್ರೆ ಎಲ್ಲ ಜಾತ್ರೆಯಲ್ಲಿ ಇರುವುದಿಲ್ಲ, ಕೆಲವು ಕಡೆ ಇರ್ತಿತ್ತು. ಈಗ ಒಂದು ಬಿಸ್ನೆಸ್ ಆಗಿ ಬಿಟ್ಟಿದೆ. ಈಗ ಒಂದು ಬಿಸ್ನೆಸ್ ಆಗಿ ಬಿಟ್ಟಿದೆ. ಎಲ್ಲ ಹಣವಂತರೆಲ್ಲ ಅಲ್ಲಿ ಟೆಂಟ್ ಹಾಕಿ ಕೋಳಿ ಅಂಕ ಮಾಡ್ತಾರೆ. ಎಲ್ಲ ಹಣ ಮಾಡ್ಲಿಕ್ಕೆ ಹಣ ಮಾಡ್ಲಿಕ್ಕೆ ಮಾಡುದು ಅವರು. ತಮ್ಮ ಪ್ರಕಾರ ಏನು ಎಲ್ಲ ವಿಷಯದಲ್ಲಿ ಬಿಸ್ನೆಸ್. ಈಗ ಕೋಳಿ ಅಂಕ ಸಹ ಬಿಸ್ನೆಸ್ ಆಗಿ ಬಿಟ್ಟಿದೆ ಈಗ. ಓಕೆ ಓಕೆ, ತಮ್ಮ ಪ್ರಕಾರ ಏನು ಇದು ಉಳಿಬೇಕಾ ಬೇಡವಾ, ಬ್ಯಾನ್ ಆಗ್ಬೇಕಾ? ಕೋಳಿ ಅಂಕ ಬೇಕು, ಅದು ದೈವದ್ದು ತುಳುನಾಡಿನಲ್ಲಿ ಉಂಟಲ್ಲ ಕೋಳಿ ಅಂಕ ಬೇಕು. ಓಕೆ, ಬೇಕು, ಆದ್ರೆ ಈಗ ಬಿಸ್ನೆಸ್ ಆಗಿ ಬಿಟ್ಟಿದೆ ಅದು. ಕೋಳಿ ಅಂಕ ಬೇಕು, ಆದ್ರೆ ಬಿಸ್ನೆಸ್ ಆಗ್ಬಾರ್ದು, ಎಲ್ಲ ಅದಕ್ಕೆ ಹೋಗ್ತಾರೆ. ಓಕೆ ಓಕೆ ಓಕೆ, ಅಲ್ಲ ಕೋಳಿ ಅಂಕ ಬೇಕು ಆದ್ರೆ ಬಿಸ್ನೆಸ್ ಆಗ್ಬಾರ್ದು ಅಂತ ಹೇಳ್ತೀರಿ? ಅದು ಬಿಸ್ನೆಸ್ ಆಗಿ ಬಿಟ್ಟಿದೆ ಈಗ. ಓಕೆ ಓಕೆ ಓಕೆ, ಎಲ್ಲಿ ನೋಡಿ ಬೇಕಾದ್ರೆ ಎಲ್ಲಿ ಟೆಂಟ್ ಹಾಕಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ, ಅದು ಲಂಚ ಕೊಟ್ರೆ ಎಲ್ಲಿ ಬಿಡ್ತಾರೆ, ಎಲ್ಲಿ ಸಹ ಬಿಡ್ತಾರೆ. ದೇವಸ್ಥಾನದಲ್ಲಿ ಮಾಡೋದಾದ್ರೆ ಅದಕ್ಕೆ ಒಬ್ಜೆಕ್ಷನ್ ಮಾಡ್ತಾರೆ ಇವರು. ಓಕೆ, ಆದ್ರೆ ಸ್ಟ್ರಿಕ್ಟ್ ಆಕ್ಷನ್ ಇದೆ ಕೆಲವು ಕಡೆ. ಟೆಂಟ್ ಹಾಕಿ ದೊಡ್ಡ ಹಣವಂತರು ಎಲ್ಲಾದ್ರೂ ಟೆಂಟ್ ಹಾಕಿ ಮಾಡಿದ್ರೆ ಅದಕ್ಕೆ ಬಿಡ್ತಾರೆ ಇವರು. ಬಿಡ್ತಾರ ಅಂತ ಹೇಳುದಾ? ಅದಕ್ಕೆ ಬಿಡ್ತಾರೆ. ಅದೊಂದಲ್ಲ, ಎಲ್ಲ ವಿಷಯದಲ್ಲಿ ಎಲ್ಲ ಹಣವಂತವರು ಹೇಗೆ ಮಾಡ್ತಾರೆ ಅದಕ್ಕೆ ಎಲ್ಲ ಪೊಲೀಸ್ನವರು ಸಪೋರ್ಟ್ ಉಂಟು. ಓಕೆ ಓಕೆ, ಎಸ್ ಸರ್ ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಕೇಳೊಂದುಂಡೆ ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಕೇಳ್ತಾ ಇದೆಯಾ ಸರ್? ಓಕೆ ಓಕೆ, ಮತ್ತೊಂದು ಕಾಲ್ ಕನೆಕ್ಟ್ ಮಾಡಿ. ಸರ್ ಧ್ವನಿ ಕೇಳ್ತಾ ಇದೆಯಾ ಸರ್?
ಓಕೆ, ಕಾಲ್ ಕಟ್ ಆಗುತ್ತೆ. ದಯಮಾಡಿ ಬಹಳಷ್ಟು ಕರೆಗಳು ಬರ್ತಾ ಇದೆ. ಸೊ ತಮ್ಮ ಅಭಿಪ್ರಾಯವನ್ನು ನಾವುಗಳು ತೆಗೆದುಕೊಳ್ತೀವಿ. ಆದರೆ ದಯಮಾಡಿ ತಮ್ಮ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಟಿವಿ ವಾಲ್ಯೂಮ್ ಇದ್ರೆ ನಾವು ಕರೆಗಳನ್ನು ಕಟ್ ಮಾಡ್ತೀವಿ, ಯಾಕಂದರೆ ಬಹಳಷ್ಟು ಕರೆಗಳಿದೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್. ಈಗ ಇವರಿದ್ದಾರ, ನವೀನ್ ಶೆಟ್ರು ಅವೈಲೇಬಲ್ ಇದ್ದಾರೆ. ಸರ್, ನವೀನ್ ಶೆಟ್ರೆ. ನವೀನ್ ಸರ್, ತಮ್ಮ ಮುಖಚೇರೆ ಕಾಣ್ತಾ ಇಲ್ಲ ಝೂಮ್ ಅಲ್ಲಿ, ಕತ್ತಲಿದೆ. ಅಂಡ್ ಎನಿವೆ, ಐ ವಿಲ್ ಟಾಕ್ ಟು ಯು ಸರ್. ಈಗ ತಾವುಗಳು ಹೋಗಿ ಅಂದ್ರೆ ನಿಕುಲ್ ಪ್ರಪೋದು ದಾದ ಪಂಡರ್ ಸರ್ ಪೊಲೀಸ್ ಇಲಾಖೆ ದಾದ ಪರ್ಮಿಷನ್ ತೊಂಡಾರ ಪನಗ ನಿಕುಲ್ ದಾದ ರಿಕ್ವೆಸ್ಟ್ ಮಾಡ್ತಾರೆ ಪನ ನಿಕುಲ್ ಪನ್ಪುನಿತ್ತೆ 3-4 ಗಂಟೆಗಳ ಅವಕಾಶ ಕೊಡು ಅಂತ ಪನ್ಪುನಿ ದಾದ ಪನ್ಪುನಿ ನಿಕಲ್ ವಿಚಾರ ಎಂಜಿನ ಸರ್ ಎಂಕಲ್ಲ ಏನೇ ಗೊತ್ತುಂಡೆ ಇತ್ತೆ ಆಗಲು ಎಂಕುಲು ಪನ್ಪಿನೇ ಇತ್ತು 1 ಗಂಟೆ ಟೈಮ್ ಕೊರ್ಪವನ್ ಪೇರು 1 ಗಂಟೆ ಟೈಮ್ನಾಗ ಎಂಕಲ್ಲ ಒಂಜಿ ಆಜಿ ಮನೆ ತನ ಉಂಡು ಒಂಜಿ ಎಂಗಲ ಬೂಡು ಬಕ್ಕೊಂಜಿ ಕುರ್ಕಲ್ ಇಲ್ಲು ಬಕ್ಕೊಂಜಿ ಗರಡದ ಇಲ್ಲು ಗಟ್ಲೆ ಇಲ್ಲು ಬಕ್ಕೊಂಜಿ ರಡ್ಡ್ ಮೊಗ ವೀರ್ಸಿನಾಗಲ ಮನೆತನ ಒಂಜಿ ರಡ್ಡ್ ಬಣ್ಸು ಬಕ್ ಬಿಲ್ಲವಾಸ್ ಬಕ್ಕೊಂಜಿ ಮೊಗ ವೀರ್ಸ ಅಂಚೆ ಮೂಜಿ ಮನೆ ತಂದವ್ರು ಕಟ್ಟುವೇರು ಅದಗನೆ ಆಪುಂಡು ಪೂರ ಟೈಮ್ ಮುಗಿದು ಪೋಪುಣ 8 ಜನಕ್ಲ ತಿಕ್ಕುಜಿ ಒಂಜಿ ರಡ್ಡ್ ಕೋರಿ ಒಂಜಿ ಕಟ್ರೆ ಏತ್ ಕೊರ್ತಾಪುಡು ದಿರೇ ಗೊತ್ತುಂಡತೆ ಅಪಗತಾಂಡ ಪಕ್ಕದ ವಿಲೇಗೆ ಏನಾಪುಡು ಬೇಜಾರಾಪುಣೆ ಹೆಚ್ಚಿ ಎಂಕಲ್ಲ ಊರ್ದಕ್ಕೋ ಮಾರಿ ಎಂಕಲ್ಲ ಕೋರಿ ಕಟ್ಟೋಡು ಪನ್ಪಿನ ಮನಸ್ಸು ಬೇಜಾರಾಪುಣೆ ಇಜ್ಜಿ ಆಪುಣತೆ ಅಗಲೆಗಳೊಂಜಿ ಎಂಕಲ್ಲ ಊರೋಡು ಎಂಕಲ್ಲ ದೈವದಯರ್ನ ಆ ಜಾಗಡಿ ಎಂಕಲ್ಲ ಕೋರಿದ ಒಂಜಿ ನೆತ್ತೆರು ಬೂರೋಡು ಪನ್ಪಿನ ಭಾವನಾತ್ಮಕವಾಯಿನಂಚಿತ್ತಿನ ವಿಷಯ ಅಗಲೆಗಳು ಉಪ್ಪುಡು ಅರ್ಥಾಂಡೆ ಮೊಗಲು 1 ಗಂಟೆದ ಟೈಮ್ ಕೊರಿಯರ್ಡ ಎಂಕುಲು ಎಂಚ ಕೋರಿ ಕಟ್ಟರೆ ಅಪ್ಪಡು ಪನ್ನಿ ಎಂಕಲೆ ಒಂದು ಜಾಗ ಉಂಡತ್ತೆ ಎಂಕುಲೆ ದಾಲ ಮುಲ್ಪ ದೊಡ್ಡ ಮಲ್ಪನೆ ಕತ್ತಿ ಎಂಕಲ್ಲ ಸಾಂಪ್ರದಾಯಿಕ ವಾಯನಂಚಿತ್ತಿನ ವಿಷಯ ಐಕ್ ಎಂಕಲ ಸಂಪ್ರದಾಯ ಎಂಕುಲು ಕೋರ್ದ ಕಟ್ಟ ಮಲ್ತೊಂದುಲ್ಲ ಐಕ್ ಮೊಗಲು 1 ಗಂಟೆ ಟೈಮ್ ಕೊರಿಯರ್ಡ ಅವು ಎಂಕಲ ಮನಸ್ಸಿಗೆ ಸಮಾಧಾನ ಇತ್ತಾಗಿನ ಎಂಕುಲು ಒಂಜಿ ಮೂಜಿ ಐನಾಜಿ ಒಂಜಿ ಇಲ್ಲದಗುಲು ಎಂಕುಲೆ ಕಟ್ಟುಂಡ ಪಕ್ಕದಗಲೆಗಳೊಂಜಿ ಅಗಲೆಗಳೊಂಜಿ ಅವಕಾಶ ಬೋಡತ್ತೆ ಊರಿಂದ ಪಣಿವಕ ಪೂರ ನಮ್ಮ ಒರಿಯತ್ತು ನಮ್ಮ ಪೂರ ಪೇಂಡ ಒಂಜಿ ಊರಾಪಿ ಅದೇ ಅಂಚಾದಪನಾಗ ಈ ರೀತಿದ ಒಂಜಿ ನಿರ್ಬಂಧನೆ ಮಲ್ತೆರಡ ಅವು ನಂಗೆ ಮಸ್ತ್ ಬೇಸರ ಆಪುಂಡು ದಾಯಿಗನ್ನಗ ಎಂಕಲೆಗ್ ಕೋರ್ದ ಕಟ್ಟನ್ ಪಂಡ ಅವು ಇತ್ತದ ಬೇರೆ 6 ಎಕಡ್ ಪನ್ಯಂಚಾದ ಎಂಗುಲು ಕೋರಿಗ ಮಾರಿಗ ದಿನದಿ ಬಕ್ಕ ಒಂಜ್ ವೇಳೆ ಬಾಂಬೆ ಬತ್ತೆರಡಲ ಅಗುಲು ಊರು ಪುಡ್ತು ಬೇತ ಊರು ಪೋಪೇರು ದಾಯಗನ ದಿನ ಇತ್ತೆಡಾಗುಲು ಆ ಕೋರ್ದ ಮಾರಿ ಅನ್ಬಿಟ್ಟು ಉಂತೊಡೆ ಅಗುಲು ಈಗ ಎಂಕುಲು ಪಂಪ ಎಲ್ಲ ಮಾರಿ ದಿನದಿ ಬರೆನ್ ಪಂಡ ಅಗುಲು ಎಂಕಲ ಗ್ರಾಮ ಬಿಡ್ತು ಈ ಕುರ್ಕಾಲ ಗ್ರಾಮ ಬಿಡ್ತು ಕುರ್ಕಾಲ ಗ್ರಾಮ ಅನ್ಪಂಡ ಒಂಜಿ ಮಲ್ಲ ಊರು ಉಂದು ಆಜಿ ಮಗನೆ ಬರ್ಪುಂಡು ಆ ಮಗನೆ ಆತು ಬುಡ್ದಾಗುಲು ಬೇತ ಊರುಗು ಪೋತು ಉಂತುವೆರ ಆ ಪೊರ್ತು ಮಾರಿ ದಿನದೀಪಿನ ಪೊರ್ತು ನಗ ಆತು ಈತಿದ ಎಂಕುಲು ಸಾಂಪ್ರದಾಯಿಕ ಭಯ ಭಕ್ತಿದ ಒಂಜಿ ಎಂಕುಲು ಕೋರ್ದಟ್ಟ ಮಲ್ಪುನೆ ಹೊರತು ಬಕ ಆಯ್ಕೆ ಮೊಗುಲು ತಡೆ ಒಡ್ಡಿಯರ್ನಾಟ ನಮ್ಮ ಏನು ಕೆಲವು ನಮಕೊಂಜಿ ಭಾವನಾತ್ಮಕವಾಯಿನ ಒಂಜಿ ಸಂಬಂಧ ಒಪ್ಪುಂಡು ಒಂಜಿ ದೈವ ದೇವಡ ಅವಡ ಆಚಾರ ವಿಚಾರೋಡು ಒಪ್ಪುಂಡು ಅದಾಗ ಮೊಗಲು ಈ ರೀತಿ ಮಲ್ತಿರಡ ನಮಕ್ ಮಸ್ತ್ ಬೇಸರ ಆಪುಂಡು ಪಕ್ಕದಾದಂತ ಪಂಡ ಏನೆಲ್ಲ ಊರುಡು ಒಂಜಿ ಕಿಂಜ ವಿಷಯ ಅಂಡಲ್ಲ ಓ ಮಾರಣಿ ನಮ ಈ ರೀತಿದ ನಮಕ್ ಮಾರಿ ಕೋರಿ ಕಟ್ಟದ ಇಷ್ಟಾದ್ರದ ಅಚ್ಚ ಅಂತ ಪನ್ಪಿ ನಮ್ಮ ಮನಸ್ಸು ಒಂಜಿ ಖಿನ್ನತೆ ಶುರುವಾಪು ಐಕಸ್ರದ್ ಇಪ್ಪುಲು ಏನ ಪನ್ಪಿನಿ ಒಂಜಿ ಸಾಂಪ್ರದಾಯಿಕ ದುಂಬುಡುಂಚಿ ಮಲ್ತೊಂದು ಬೈದಿರ ಸಾಂಪ್ರದಾಯಿಕ ವಿಷಯ ಒಂಜಿ ಉಪ್ಪುಣತೆ ಅವೇನು ಮೊಗಲು ಮಲ್ಪರೆಗ ಅನುಮತಿ ಕೊರೋಡು ಇನ್ ಪನ್ಪಿನ ಒಂಜಿ ಕಳಕಲ್ಲಿದೆ ಒಂಜಿ ಉಂದು ಪಕ್ಕ ಎಂಕಲೆಗೆ ದಾಲ ಇಟ್ಟು ದೊಡ್ಡ ಮಲ್ಪೊಟ್ಟು ಯಾನ್ ಆಕ್ಚುಲಿ ಪನ್ಪುಂಡ ಯಾನ್ ಕೋರಿ ಮೀನೇ ತಿನ್ಪುಜಿ ಓಕೆ ಸರ್ ಆಕ್ಚುಲಿ ನಮ್ಮ ಹಿರಿಯರ್ನಾಗ ಮಲ್ತೊಂದು ಬೈದಿನಿ ನಮ್ಮ ಮಲ್ತೊಂದು ಪೋಡು ಮಾತಾಡೆ ಎಂಕಲೆ ಯಾನ್ ಕೋರ್ದಟ್ಟ ಏನ ಗೊತ್ತಿಲ್ಲ ಕೋರ್ದಟ್ಟ ಪಲ್ಲೆ ಸರ್ ಪ್ರಾಬ್ಲಮ್ ಇದೆಯಾ? ಓಕೆ ಟೆಕ್ನಿಕಲ್ ಇಶ್ಯೂಸ್ ಇದೆ. ಏನಿವೆ ನಾನು ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ರಂಜೇಶ್ ಪೂಜಾರಿ ಅಂತ. ಓಕೆ, ರಂಜಿತ್ ಅವರೇ ಮಾತಾಡಿ ಸರ್. ತಮ್ಮ ಅಭಿಪ್ರಾಯ ಏನು ಸರ್, ಏನ್ ಹೇಳ್ತೀರಿ? ಇವರೇ ನೋಡಿ, ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೋಳಿ ಅಂಕ ಮಾಡ್ಲಿಕ್ಕಿಲ್ಲ ಅಂತೇಳಿ ಒಂದು ಕಾನೂನು ಬಂದಿದೆ. ಈಗ ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ ಯಾಕೆ ಈ ಕಾನೂನು, ಅದೊಂದು ಪ್ರಶ್ನೆ. ಈಗ ನೋಡಿ, ಮುಲ್ಕಿ ದಾಟಿದ ಮೇಲೆ ಮುಲ್ಕಿಯಲ್ಲಿ ಕೋಳಿ ಪಡೆ ಆಗ್ತದೆ. ಕುಡ್ಲದಲ್ಲಿ ಒಂದು ಗರಡಿದು ನೇಮ ಆಯ್ತು ಅಂತ ಹೇಳಿದ್ರೆ ನೇಮ ಆಗುತ್ತಾ ಇರುವಾಗಲೇ 5 ದಿನದ ಪಡೆ ಆಗ್ತದೆ. 5 ದಿನದ ಪಡೆ ಆಗ್ತದೆ. ಅದಕ್ಕೆ ಫುಲ್ ಪರ್ಮಿಷನ್. ಅಲ್ಲಿ ಜುಗಾರಿ ಮಾಡ್ತಾರೆ, ಲಕ್ಷಗಟ್ಟಲೆ ಹಣ ಕಟ್ತಾರೆ. ಈಗ ಕೋಳಿ ಅಂಕ ಮಾಡಿದ್ರೆ ಜುಗಾರಿ ಕಟ್ಲೇಬೇಕು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಬಾಲ್ ಮಾಡ್ಬೇಕಾದ್ರೆ ಅವನಿಗೆ ಬಾಲ್ ಇದು
ಹತ್ಯೆ ಮಾಡಿ ಹೇಳ್ತಾರೆ ಊಟದಂತೇಳಿ. ಅವನಿಗೆ ಖಾಲಿ ಒಂದು ಕತ್ತಿ ಕುಟ್ಟಿದ್ದಕ್ಕೆ 500 ರೂಪಾಯಿ ತಗೊಳ್ತಾರೆ, ಒಂದು ಮಜೂರಿ ಅವ. ಅವನಿಗೆ ಆ 500 ರೂಪಾಯಿ ಎಲ್ಲಿಂದ ಬರ್ಬೇಕು? ಕತ್ತಿ ಕಟ್ಟಿದ ಮೇಲೆ ವಿನ್ ಆದ್ರೆ ಮಾತ್ರ ಸಿಗುದು ಅವನಿಗೆ. ಈಗ ಉಡುಪಿ ಜಿಲ್ಲೆಯಲ್ಲಿ ನೋಡಿ, ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಮಾಡ್ಲಿಕ್ಕಿಲ್ಲ, ಬೇರೆ ಹಾಗಾದ್ರೆ ಉಡುಪಿ ಜಿಲ್ಲೆ ಬಿಟ್ಟು ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕೋಳಿ ಪಟಾಯ ಮಾಡ್ಬೋದು. ಅದೆಂತ ಕಾನೂನು? ನಮ್ಮ ಉಡುಪಿಯಲ್ಲಿ ಮಾತ್ರ ಯಾಕೆ ಆತರ? ಯಾಕೆಂದ್ರೆ ಇದು ಒಂದು ಹಿಂದುತ್ವದ ಭದ್ರ ಕೋಟೆ ಅಲ್ಲ. ಇಲ್ಲಿ ಎಲ್ಲ ಕೇಸರಿ ಪಡೆ ಅಲ್ಲ ನಮ್ದು, ಅದಕ್ಕೆ ನಮ್ಗೆ ಒಂದಿಷ್ಟು ಉಪದ್ರ ಕೊಡುದ? ತಮ್ಮ ಪ್ರಕಾರ ಈಗ ಸಾಂಪ್ರದಾಯಿಕವಾದಂತ ಕೋಳಿ ಪಡೆ ಅಂತ ಹೇಳ್ತಾರೆ, ನಿಜವಾಗಿ ಸಾಂಪ್ರದಾಯಿಕ ಕೋಳಿ ಪಡೆ ನಮ್ಮ ಉಡುಪಿಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕಡೆಯಲ್ಲಿ ಈಗ ಕೋಳಿ ಅಂಗ ಆಗ್ತಾ ಉಂಟು. ಅಲ್ಲಿ ತಡೆ ಇಲ್ಲ. ನಮ್ಮ ಉಡುಪಿ ಜನರಿಗೆ ಯಾಕೆ ಈ ತರ ಒಂದು ಶೋಷಣೆ ಮಾಡುವಂತದ್ದು? ತಮ್ಮ ಪ್ರಕಾರ ಕೋಳಿ ಅಂಕ ಆಗ್ಬೇಕು ಅಂತ ತಾವು ಹೇಳ್ತೀರಿ? ಖಂಡಿತ ಖಂಡಿತ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾಡಕೋಳಿಯ ಕೋಳಿ ಅಂಕ ಅಂತ ಹೇಳಿದ್ರಲ್ಲ, ಆ ನಾಡಕೋಳಿಗೆ ಕೋಳಿ ಅಂಕ ಇವತ್ತಿನ ಆಗುವಂತ ನನ್ನ ತಂದೆ ಕಾಲದಿಂದ ಕೂಡ, ನಾನು ಸಣ್ಣದಿರುವಾಗಿಂದ ಕೂಡ ಕೋಳಿ ಹಿಡ್ಕೊಂಡು ಹೋದಂತ ಜಾಗ ಅದು. ಬೆಳಿಗ್ಗೆ ಒಂದು 9 ಗಂಟೆಗೆ ಶುರುವಾದ್ರೆ ಸಂಜೆ 7 ಗಂಟೆ ತನಕ ಆಗ್ತಾ ಇತ್ತು. ಅಲ್ಲಿ ಒಂದು 100 ಅಲ್ಲ, ಒಂದು 500 ಕೋಳಿಗೆ ಆಗ್ತಾ ಇದ್ರು. ಈಗ ಎಂತ ಗೊತ್ತುಂಟಾ, 2 ಗಂಟೆ ಪರ್ಮಿಷನ್, 4 ಗಂಟೆ ಪರ್ಮಿಷನ್ ಅಂತ ಹೇಳ್ತಾರೆ. 2 ಗಂಟೆ ನಂತರ ಕಟ್ಟಿ ಅಂತ ಹೇಳ್ತಾರೆ. 2 ಗಂಟೆ ನಂತರ ಕಟ್ಟಿ 4 ಗಂಟೆ ತನಕ ಮಾತ್ರ ಹೇಳ್ತಾರೆ. 3ವರೆಗೆ ಪೊಲೀಸ್ ಜೀಪ್ ಬಂದ್ ನಿಂತ ಹಾಗೆ ಆಗ್ತದೆ. ಪೊಲೀಸ್ನವ್ರು ಎಂತ ಮಾಡ್ತಾರೆ, ಎಲ್ಲ ಕೋಳಿಯನ್ನು ಜೀಪಿಗೆ ಹಾಕೊಂಡು ಹೋಗ್ತಾರೆ, ಎಲ್ಲ ಕೋಳಿಯನ್ನು. ಅದಾಯ್ತಾ? ಅದ್ಯಾಕೆ ಹಾಗೆ ಮಾಡ್ಬೇಕು? ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನನ್ನ ಮನೆಯಲ್ಲಿ ನಾನೀಗ ಕೋಳಿ ಸಾಕಿ ಮಾರುವವನು, ನನ್ನ ಮನೆಯಲ್ಲಿ 500 ಹುಂಜ ಉಂಟು, ಕೃಷಿಕ ನಾನೊಬ್ಬ. ಈಗ ಈಗ ಉಡುಪಿಯಲ್ಲಿ ಕೋಳಿ ಅಂಕ ಬಂದ್ ಮಾಡಿದ್ಮೇಲೆ ಈ 500 ಕೋಳಿಯನ್ನು ನಾನು ಯಾರಿಗೆ ಕೊಡುದು? ಒಂದು ಪ್ರಶ್ನೆ ಆಯ್ತಾ? 500 ಕೋಳಿಯನ್ನು ಯಾರಿಗೆ ಕೊಡುದು? ನೋಡಿ, ಉಡುಪಿಯಲ್ಲಿ ಕೋಳಿ ಅಂಕ ಆದ್ರೆ ಕೋಳಿಗೆ ಒಂದು ರೇಟ್ ಇರ್ತದೆ. ಈಗ ಮಾಂಸದ ಲೆಕ್ಕದಲ್ಲಿ ಕೊಡ್ಬೇಕು ಕೋಳಿಯನ್ನು. ಒಂದು ಕೋಳಿಯನ್ನು ಸಾಕ್ಲಿಕ್ಕೆ ಎಷ್ಟು ಖರ್ಚುಂಟು? 5,000 10,000 ಕೋಳಿಯನ್ನು ನಾನೀಗ 2,000 1,500 ಕೊಡ್ಲಿ ಆಗ್ತದ? ನೋಡಿ ಎಷ್ಟು ಲಾಸ್ ಉಂಟು ಇದ್ರಲ್ಲಿ. ಈಗ ಕೋಳಿ ಸಾಕಿದವ್ರು ಎಂತ ಮಾಡ್ಬೇಕು? ಈ ಕೋಳಿಯನ್ನು ಈಗ ಸರ್ಕಾರ ಕೊಡ್ಬೇಕಾ? ರೇಟ್ ಕೊಡ್ಬೋದು. ಈಗ ತಾವು ಕೋಳಿಯನ್ನ ಸಾಕ್ತಾ ಇದ್ರಿ, ಬರೋಬ್ಬರಿ 500 ಕೋಳಿಗಳಿವೆ ತಮ್ಮ ಬಳಿ. ಸೊ ಹಾಗಿದ್ದಾಗ ಈ ನಾಡಕೋಳಿ ಅಂಕ ಯಾವಾಗ ಆಗ್ಲಿಕ್ಕಿದೆ ಆಕ್ಚುಲಿ? ಕೋಳಿ ಅಂಕ ಪ್ರತಿ ವರ್ಷ ಒಂದು ಕೋಳಿ ಅಂಕ ಆಗ್ತದೆ ಅಲ್ಲಿ. ಹೌದು, ಯಾವ ಟೈಮಲ್ಲಿ? ಟೈಮ್ ಈ ಸರ್ತಿ ಮಾಡ್ಲಿಕ್ಕೆ ಬಿಡ್ಲಿಲ್ಲಲ್ಲ ಅವ್ರು. ಮಾಡ್ಲಿಕ್ಕೆ ಬಿಡ್ಲಿಲ್ವಾ? ಅದು ಆಯ್ತಾ? ಟೈಮ್ ಆಗಿ ಹೋಯ್ತಾ? ಒಂದ್ಸರಿ ಆಗಿ ಹೋಗಿದೆ, ಇನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅದು ಪರ್ಮಿಷನ್ ಕೊಟ್ಟು ಮತ್ತೆ ಆಗುದಿಲ್ಲ ಹೇಳಿ ಮತ್ತೆ 2-3 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಪೊಲೀಸ್ ಬಂದು ಈಗ ನೋಡಿ. ಹಾಗಾದ್ರೆ ಈ ಬಾರಿ ಅಲ್ಲಿ ಆಗ್ಲಿಲ್ವಾ? ಯಾಕಂದ್ರೆ ಈಗಾಗ್ಲೇ ನವೀನ್ ಶೆಟ್ಟಿ ಒಂದು ಮಾತನ್ನ ಹೇಳಿದ್ರು, 2 ಗಂಟೆ ಪರ್ಮಿಷನ್ ಕೊಡ್ತಾರೆ, ಮತ್ತೆ ಅದು ಹೋಗಿಕೊಳ್ಳಿ. ಯಾಕಂದ್ರೆ ಹೇಳಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಕೂಡ ಹೆದರಿಕೆ ಆಗ್ತದೆ. ಯಾಕೆ ಹೇಳಿ ಗೊತ್ತುಂಟ, ಈಗ ಹೋಗುವಾಗ ಮೊದ್ಲಿನವರೆಲ್ಲ ಸೈಕಲ್ ಅಲ್ಲಿ ಹೋಗ್ತಾ ಇದ್ರು, ಈಗ ಎಲ್ಲ ಪ್ರತಿಯೊಬ್ಬರದ ಕಾರ್ ಉಂಟು, ಸ್ಕೂಟರ್ ಉಂಟು. ಸ್ಕೂಟರ್ ತಗೊಂಡೋಗಿ ಅಲ್ಲಿ ಇಟ್ರೆ ಪೊಲೀಸರು ಹೇಗಾದ್ರೆ ಎತ್ಕೊಂಡು ಹೋದ್ರೆ ಆ ಕಾರ್ ಮೇಲೆ ಸ್ಕೂಟರ್ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಅದನ್ನ ಬಿಡಿಸ್ಲಿಕ್ಕೆ ಉಂಟಲ್ಲ, ಕೋರ್ಟ್ ಅಲ್ಲಿ 2 ತಿಂಗಳು ಅಲಿಸ್ತಾರೆ, ಗೊತ್ತುಂಟಾ? ನಾವು ಒಂದು ಕೋಳಿ ಗಂಟ್ಲಿ ನೋಡಿ ರಕ್ತದಿಂದ ತಪ್ಪಿಸ್ಲಿಕ್ಕೆ ಬರುವವರು ಇಲ್ಲಿ ನೋಡಿ, ಇವರದ್ದು ಪೊಲೀಸ್ನವ್ರ ಎದ್ರಿ ಇದ್ದ ನಮ್ಮ ಗಾಡಿಯನ್ನೆಲ್ಲ ನಾವು 2 ತಿಂಗಳು 3 ತಿಂಗಳು ಕೋರ್ಟ್ ಅಲ್ಲಿ ಅಲಿಬೇಕು. ಎಂತ ಅವಸ್ಥೆ ಇದು? ಉಡುಪಿಯಲ್ಲಿ ಮಾತ್ರ ಯಾಕೆ ಹೀಗೆ? ಹಾಗಾದ್ರೆ ನಾವು ಒಂದೊಂದ್ಸರಿ ಎಣಿಸ್ತೇವೆ, ಇಲ್ಲಿ ನಾವು ಉಡುಪಿಯಲ್ಲಿ ಇದ್ದೇವೆ ಪಾಕಿಸ್ತಾನದಲ್ಲಿ ಇದ್ದೇವೆ ಅಂತ ಎಣಿಸ್ತೇವೆ. ಈಗ ಯಾವ ಬೇಸ್ಡ್ ಅಂತ ಬರೋಣ ಸರ್. ಅಲ್ಲ, ತಮ್ಮ ಮಾತು ಕೂಡ ಸತ್ಯ. ಬರೋಣ, ಏನ್ ಗೊತ್ತಾ, ಹಾಗಾದ್ರೆ ಇಲ್ಲಿ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಬಂದಾಗ ಜೂಜ್ ಆಗುತ್ತೆ, ಅಲ್ಲಿ ಗ್ಯಾಬ್ಲಿಂಗ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಮಾತ್ರ ಜೂಜ್ ಆಗುದಲ್ಲ, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಕೋಳಿ ಅಂಕ ಹಾಗೆ ಆಗ್ತದೆ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಕಡೆ, ಪ್ರತಿಯೊಂದು ಕಡೆ. ಇವಾಗ ನಾಳೆ ಕರ್ಕೊಂಡು ಹೋಗ್ತೇನೆ ಬೇಕಾದ್ರೆ ನಿಮ್ಮನ್ನು, ನಾಳೆ ಕೂಡ ಆಗ್ತಾ ಉಂಟು. ಜೂಜ್ ಆಗುದಿಲ್ವ? ಅಲ್ಲಿ ಲಕ್ಷಗಟ್ಟಲೆ ಜೂಜ್ ಆಡ್ತಾರೆ. ಯಾಕೆ? ಅಲ್ಲಿ ಪೊಲೀಸ್ನವರೇ ತಿಂತಾರೆ ದುಡ್ಡು. ಯಾಕೆ ಉಡುಪಿಯಲ್ಲಿ ಕೊಡುದಿಲ್ಲ ಅಂತ ಹೇಳ್ತಾರ? ಓಪನ್ ಅಲ್ಲಿ ಹೇಳ್ತೇನೆ ನಾನು. ಯಾಕೆ? ಕೋಳಿ ಅಂಕ ಮಾಡುವ ಪೊಲೀಸ್ ಸ್ಟೇಷನ್ಗೆ ಹಣ ಕೊಡ್ತಾರೆ, ಕೊಡದೆ ಮಾಡ್ತಾರ? ಮತ್ತೆ ಪ್ರತಿ ಒಂದು ಕಟ್ಟ ಮಾಡ್ಬೇಕಂದ್ರೆ 25,000 ಸಾವಿರ ತಗೊಳ್ತಾರೆ ಸ್ಟೇಷನ್ ಅಲ್ಲಿ. ಉಡುಪಿಗೆ ಯಾಕೊಂದು ಕಾನೂನು, ಇತರರಿಗೆ ಯಾಕೊಂದು ಕಾನೂನು ಅಂತ ತಾವು ಹೇಳ್ತೀರಿ? ಅದೇ, ಉಡುಪಿಗೆ ಒಂದು ಕಾನೂನು ಮತ್ತೆ ಇತರ ಕಡೆ ಯಾಕೆ ಕಾನೂನು? ಆಲ್ ಓವರ್ ಇಂಡಿಯಾ, ಆಂಧ್ರ, ಕೇರಳ ಎಲ್ಲ ಕಡೆ. ಅದು ಬಿಡಿ, ನಮ್ಮ ಮಂಗಳೂರು ಆಚೆ ಕೇರಳ ಎಲ್ಲ ಕಡೆಯಲ್ಲಿ ಆಗ್ತಾ ಉಂಟು. ನಮ್ಮ ಉಡುಪಿಯಲ್ಲಿ ಮಾತ್ರ ಆಗ್ಲಿಕ್ಕಿಲ್ಲ. ಈಗ ಉಡುಪಿಯಲ್ಲಿ ಇನ್ನೊಂದು ವಿಷಯ, ಉಡುಪಿಯಲ್ಲಿ ವರ್ಷಕ್ಕೊಂದು ಎಷ್ಟು ಕೋಳಿ ಅಂಕ ಆಗುತ್ತೆ ತಮ್ಮ ಉಡುಪಿಯಲ್ಲಿ ಸರ್? ನೋಡಿ, ಒಂದೊಂದು ಗಡಿ ಅಂತ ಇರ್ತದೆ. ಈಗ ಒಂದೊಂದು ಮಣಿಪಾಲ ಬಬ್ಬು ಸ್ವಾಮಿಯಿಂದ ಹಿಡಿದು ಪ್ರತಿಯೊಂದು ಲಕ್ಷ್ಮೀನಗರ ಅಲ್ಲಿ ಒಂದೊಂದು ದೈವ ಇರ್ತದೆ. ಆ ಒಂದೊಂದು ದೈವ ಅದು ಒಂದೊಂದರ ನೇಮ ಕೋಲ ಆದ ಜಾಗದಲ್ಲಿ ರಕ್ತಬಿಂದು ನರ್ಪಿಸುವಂತ ಕ್ರಮ ಇರ್ತದೆ. ಈಗ ಒಂದೊಂದು ದಿನ ಒಬ್ಬೊಬ್ರು ಮಾಡಿ ನಂತರ ನೇಮ ಆದ ಜಾಗದಲ್ಲಿ ರಕ್ತಬಿಂದು ಇದಾಗುವ ಕ್ರಮದಲ್ಲಿ ಈ ಕೋಳಿ ಅಂಕ ಅಂತ ಹೇಳಿದ್ರೆ ಎಲ್ಲ ಒಂದು ಜನರಾಶಿ ಬೀಳ್ತಾರೆ. ಆಗ ಅಲ್ಲಿ ಒಂದೊಂದು ಬಿಗಿ ಬಂದೋಬಸ್ತ್ ಅಂತ ಮಾಡ್ಬೇಕಾಗ್ತದೆ. ಇವ್ರು ಹೇಳಿದ್ರಲ್ಲ,
ಕಲ ಹಾಕುವಂತದ್ದು, ಶಾಮಿಯಾನ ಹಾಕುವಂತದ್ದು, ಕುರ್ಚಿ ಹಾಕುವಂತದ್ದು, ಇದು ಹಾಕಿದ್ರೆ ಏನಾಗುತ್ತಾ ಜನರಿಗೆ ಖಚಿತಾಗುದಿಲ್ಲ. ಇಲ್ಲದ್ರೆ ಒಟ್ಟರಾಸಿ ಜನ ಸೇರುವಾಗ ಕೆಲವರು ಕಾಲು ತುಂಡಾಗುವಂತದ್ದು. ಕೋಳಿಗೆ ತಾಗುವಂತ ಕತ್ತಿ ಮನುಷ್ಯರಿಗೆ ತಾಗಿದ್ರೆ ಮನುಷ್ಯನ ಕಾಲು ಹೋದದ್ದು ಕೂಡ ಉಂಟು. ಈಗ ಕೋಳಿ ಬಿಡುವಾಗ ಅವರ ಕೈಯೆಲ್ಲ ನೋಡಿ, ಕೈಯೆಲ್ಲ ಬೆರಳೆಲ್ಲ ತುಂಡು ತುಂಡಾಗಿರ್ತದೆ, ಊನಾಗಿರ್ತದೆ, ಅಂಗವಿಕಲರಾಗಿ ಆಗಿರ್ತಾರೆ. ಅದಕ್ಕೆ ಒಂದು ಜನರಿಗೋಸ್ಕರ, ಭದ್ರತೆಗೋಸ್ಕರ ಒಂದು ಕಲ ಅಂತ ಮಾಡಿರ್ತಾರೆ. ಕಲ, ಆ ಕಲದೊಳಗೆ ಬಿಡ್ಬೇಕು, ಜನರೆಲ್ಲ ಹೊರಗೆ ನಿಂತಿರ್ಬೇಕು, ಮಕ್ಕಳ ಮರಿ ಬರಬಾರ್ದು, ದೂರದಲ್ಲಿ ಇರ್ಬೇಕು, ಯಾರಿಗೂ ಏನು ಆಗ್ಬಾರ್ದು ಅಂತೇಳಿ ಶಾಮಿಯಾನ ಹಾಕಿ ಕಲ ಹಾಕಿ ಮಾಡುವಂತದ್ದು. ಇವ್ರು ಏನ್ ಮಾಡ್ತಾರೆ, ಕಲ ಹಾಕ್ಲಿಕ್ಕಿಲ್ಲ, ಕಲ ಹಾಕಿದ್ರೆ ರೈಡ್ ಮಾಡ್ತಾರೆ, ಶಾಮಿಯಾನ ಹಾಕ್ಲಿಕ್ಕಿಲ್ಲ. ಹಾಗಾದ್ರೆ ಶಾಮಿಯಾನ ಹಾಕಿದ್ರೆ ಹೇಳೋದಿಗೆ ಒಂದು ಶಾಮಿಯಾನ ಹಾಕ್ಲಿಕ್ಕೆ 1 ಲಕ್ಷ ಬೇಕು. 5,000ದಲ್ಲಿ ಅವ್ರು ಈಗ 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 ಬರ್ತೀನಿ ಸರ್. ಅಲ್ಲಲ್ಲ, ಈಗ ಒಂದು ವಿಚಾರ ನಾನು ನಿಮ್ಮಲ್ಲೇ ಕ್ಲಾರಿಟಿ ತಗೊಳ್ತೀನಿ. ಈಗ ಮೋಹನ್ ಸರ್ ಒಂದು ವಿಚಾರವನ್ನ ಹೇಳಿದೆ, ಅಂದ್ರೆ ಪೊಲೀಸ್ ಇಲಾಖೆ ಹೇಳಿತಂತೆ ಯಾವ ರೀತಿ ಅಂತ ಬಂದಾಗ ಪೊಲೀಸ್ನವರು ಕೂಡ ಬರ್ತಾರೆ, 4 ಜನ ಪೊಲೀಸ್ನವರು ನಿಲ್ತಾರೆ, ಅವರ ಎದುರುಗಡೆ ನಿಂತ್ಕೊಂಡು ಕೋಳಿ ಅಂಕ ಮಾಡ್ಲಿ ಅನ್ನುವಂತ ವಿಚಾರವನ್ನ ಹೇಳಿದ್ರಂತೆ. ಈ ಪರ್ಮಿಷನ್ ಬಗ್ಗೆ ಏನ್ ಹೇಳ್ತೀರಿ? ಇರುವಂತದ್ದು ಸಮಸ್ಯೆ ಅಲ್ಲ. ಈಗ ಒಂದು ಕಲಾ ಮಾಡ್ತೇವೆ, ಕಲಾ ಮಾಡಿದ್ರಿಂದ ಜನರಿಗೆ ಏನು ತೊಂದರೆ ಆಗುದಿಲ್ಲ. ಶಾಮಿಯಾನ ಹಾಕ್ತೇವೆ, ಕುರ್ಚಿ ಹಾಕ್ತೇವೆ, ಎಲ್ಲಾನು ಮಾಡ್ತಾರೆ. ಜನರು ಒಳ್ಳೆ ರೀತಿಯಲ್ಲಿ ಕುತ್ಕೊಂಡಿರ್ತಾರೆ. ಒಂದು ಫ್ಯಾನ್ ವ್ಯವಸ್ಥೆ ಕೂಡ ಇರ್ತದೆ ಕೆಲವು ಕಡೆಯಲ್ಲಿ, ಲೈಟಿಂಗ್ ವ್ಯವಸ್ಥೆ ಕೂಡ ಎಲ್ಲ ವ್ಯವಸ್ಥೆ ಇರ್ತದೆ. ಯಾಕೆ ವ್ಯವಸ್ಥೆ ಮಾಡ್ತಾರೆ? ಜನರಿಗೆ ಉಪದ್ರ ಆಗ್ಬಾರ್ದು, ಬಂದವರಿಗೆ ಕೋಳಿಯ ಕತ್ತಿಯ ತಾಗಬಾರ್ದು, ಬಂದ ಅಂದ್ರೆ ಜಾಗ್ರತೆಯಿಂದ ಮಾಡುವಂತದ್ದು. ಹಾಗೆ ಮಾಡಿದ್ರೆ, ಹಾಗೆ ಮಾಡ್ಬೇಕಾದ್ರೆ ಹಣ ಎಲ್ಲಿಂದ ಬರ್ತದೆ? ಹಣ ಬರ್ಬೇಕಾದ್ರೆ ಅಲ್ಲಿ ಎಂತ ಗೊತ್ತುಂಟ, ಕೋಳಿಗೆ 200 ರೂಪಾಯಿ ತಗೊಳ್ಳೇಬೇಕು. ಯಾಕೆಂದ್ರೆ ಶಾಮಿಯಾನಿಗೆ ಒಂದು 50,000 ಆಗ್ತದೆ. ಈಗ ನೋಡಿ, ಒಂದು ಶಾಮಿಯಾನ ಸ್ಟೇಜ್ ಕಲಾ ಹಾಕುದಂದ್ರೆ ಮಿನಿಮಮ್ 50,000 ಬೇಕು ಒಂದಿನಕ್ಕೆ. ಕಲಾ ಮಾಡುವ ಧರ್ಮ ಕೊಡ್ಲಿಕ್ಕೆ ಆಗ್ತದಾ? ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದ. ಧನ್ಯವಾದ. ತಾವು ಹೇಳುವ ಪ್ರಕಾರ, ಯಾಕಂದ್ರೆ ತಾವುಗಳು 500 ಕೋಳಿಯನ್ನು ಸಾಕಿದಾರಂತೆ ರೈತರು. ಸೊ ಹಾಗಿದ್ದಾಗ ಇದು ಬ್ಯಾನ್ ಆಗಬಾರ್ದು. ಇದೊಂದು ನಮ್ಮ ಒಂದು ಯಾಕೆ ಬೇರೆ ಕಡೆಗಳಲ್ಲಿ ಇದೆ, ನಮ್ಗಳಿಗೆ ಯಾಕೆ ಬೇಡ, ಅಥವಾ ಬೇರೆ ಕಡೆಗಳಲ್ಲೂ ಕೂಡ ಜೂಜಾಗುತ್ತೆ, ನಮ್ಗಳಿಗೆ ಯಾಕೆ ಇಲ್ಲ ಅನ್ನುವಂಥದ್ದು ಅವರ ಮಾತು. ಸೊ ಆಗಿದ್ದಾಗ ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಮಸ್ತೆ, ನಾನು ಯಶವಂತ್ ಅಂತ, ಮಂಗಳೂರಿಂದ. ನಮಸ್ತೆ ಯಶಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ? ಸರ್, ನಾವ್ ಹೇಳುದು ಜಾತ್ರೆ ಸಂದರ್ಭಗಳಲ್ಲಿ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ಬೇಕು. ಆದ್ರೆ ಇಲ್ಲಿ ಕೆಲವೊಂದ್ ಕಡೆ ಪ್ರತಿನಿತ್ಯನೂ ಈ ಕೋಳಿ ಅಂಕ ನಡೆಯುತ್ತೆ. ಅಂತದನ್ನ ಇಲ್ಲಿ ಸ್ಟಾಪ್ ಮಾಡಿಸ್ಬೇಕು. ಯಾಕಂದ್ರೆ ನಮ್ಮ ಯುವಕರೆಲ್ಲ ಪ್ರತಿನಿತ್ಯ ಇದಕ್ಕೆ ಹೋಗುದು ಸರಿಯಲ್ಲ. ಜೂಜ್ ಕಟ್ಟಿ ಅವರ ಭವಿಷ್ಯ ಹಾಳು ಮಾಡುದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್, ಪ್ರತಿನಿತ್ಯ ಭವಿಷ್ಯ ಎಲ್ಲೂ ಕೂಡ ಆಗಲ್ಲ. ಆಗುತ್ತಾ? ಆಗುತ್ತಾ? ಮಂಗಳೂರಲ್ಲಿ ಡೈಲಿ ಇದೆ. ಡೈಲಿ ಇರುತ್ತಾ? ಹೌದಾ? ಅವರದ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಯಾರ್ದು ಕೋಳಿ ಕಟ್ಟಕ್ಕೆ ಹೋಗುವವ್ರದ್ದು. ಆ ಗ್ರೂಪ್ ಅಲ್ಲಿ ಬರ್ತದೆ, ಇವತ್ತು ಎಲ್ಲಿ ಅಂತ ಹೇಳಿ. ಡೈಲಿ ಇರುತ್ತೆ. ಈ ನೇಮಕೋಲ ಬಿಟ್ಟು ಕೂಡ ಬಿಟ್ಟು, ಅದಕ್ಕೆ ಹೇಳಿದಲ್ಲ, ಊರ ಜಾತ್ರೆ ಎಲ್ಲ ಬಿಟ್ಟು ಸಮಸ್ಯೆ ಶುರುವಾದದ್ದೇ. ಈಗ ಪಡಿಲ್ನ ವಿಚಾರವಾಗಿ ಮಾತಾಡಿದ್ರು, ಇಲ್ಲಿ ಕಂಕರಣ ವಿಚಾರವಾಗಿ ಮಾತಾಡಿದ್ರು, ಇಲ್ಲಿ ಒಂದು ಗರುಡಿ ಜಾತ್ರೆ ಇತ್ತು. ಗರುಡಿ ದೇವಸ್ಥಾನದ ಹಿಂಬದಿಯಲ್ಲೇ ಕೋಳಿ ಅಂಕ ಆಗ್ತಾ ಇತ್ತು. ಹೌದು, ಯಾರು ಬೇಡ ಅಂತ ಹೇಳಿಲ್ಲ. ಹೌದಾ? ಅದನ್ನ ಹೊರತಾಗಿ ಅಂದ್ರೆ ಈಗ ನಮ್ಮ ಈ ಅಡಿಯಲ್ಲಿ ಹೋದ್ರೆ, ಅದು ಸಂಪ್ರದಾಯ. ಕೊಪ್ಪಲಗಡಲ್ಲಿ ಹೋದ್ರೆ ಬಂದೋಟು ನೇಮ ಇದೆ, ಅಲ್ಲಿ ಸಂಪ್ರದಾಯ. ಇಲ್ಲಿ ಬೋಳಾರಲ್ಲಿ ಹೋದ್ರೆ ಹೌದು, ಮಾರಿಯಮ್ಮ ದೇವಸ್ಥಾನದ ಇದಾದ ಅಲ್ಲಿ ಸಂಪ್ರದಾಯ. ಅದನ್ನ ಹೊರತಾಗಿಯೂ ಕೂಡ ಆಗುತ್ತಾ? ಅದನ್ನು ಹೊರತಾಗಿ ಆಗುವುದು. ಓಹೋ. ಆದ್ರೆ ಪೊಲೀಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಅದನ್ನು ಹೊರತಾಗಿ ಮಾಡಿದಕ್ಕೂ ದುಡ್ಡು ತಗೊಳ್ತಾರೆ, ಅದಕ್ಕೂ ದುಡ್ಡು ತಗೊಳ್ತಾರೆ. ಸಮಸ್ಯೆ ಅದು. ಸಮಸ್ಯೆ ಸೃಷ್ಟಿ ಅದು. ಇಲ್ಲದ್ರೆ ಏನಿಲ್ಲ. ನೀವು ಸಂಪ್ರದಾಯಬದ್ಧವಾಗಿ ನೀವು ಉಡುಪಿಯಲ್ಲಿ ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನೀವು SP ಅವ್ರದ್ದು ಹೋಗಿ ಖುದ್ದು ಮಾತಾಡಿ, ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡ್ತೇವೆ, ಬೇರೆ ಯಾವುದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ. ರಿಸ್ಕ್ ಏನಾದರೂ ಹೆಚ್ಚು ಕಡಿಮೆ ಆದರೆ ರಿಸ್ಕ್ ನಾವು ತಗೊಳ್ತೇವೆ ಅಂತೇಳಿ ಯಾರಾದ್ರೂ ಧೈರ್ಯದಲ್ಲಿ ಹೇಳಿ? ಅದು ಹೇಳುವುದಿಲ್ಲ, ಅದು ಹೋಗಿ ಹೇಳುವುದಿಲ್ಲ. ಆ ರಿಸ್ಕ್ ತಗೊಳ್ತೇವೆ ಅಂತೇಳಿ ಏನಾದ್ರು ಒಂದು ಗಲಾಟೆ ಆಯ್ತು, 1,000 ಮಂದಿ ಸೇರ್ತಾರೆ ಅಂತ ಇಟ್ಕೊಳ್ಳಿ. 1,000 ಮಂದಿ ಒಂದು ಕಡೆಯಲ್ಲಿ ಗ್ಯಾದರಿಂಗ್ ಆಗುವಂತ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ಕೇಳಬೇಕಾ ಬೇಡವಾ? ಕೇಳಬೇಕು. ಕೋಳಿಯ ಕಟ್ಟನ್ನು ಬಿಡಿ, ಬೇರೆ ಸಂದರ್ಭದಲ್ಲೂ 1,000 ಜನ ಸೇರ್ತಾರಂತ ಆದ್ರೆ ನೀವು ಪೊಲೀಸ್ ಬಂದೋಬಸ್ತ್ ಕೇಳಬೇಕಾ ಬೇಡವಾ? ಕೇಳಬೇಕು. ಕೋಳಿಘಟ್ಟಕ್ಕೆ ಪೊಲೀಸ್ ಬಂದೋಬಸ್ತ್ ಕೇಳಲಿಕ್ಕೆ ಆಗ್ತದ? ಪೊಲೀಸರ ಟೊಪ್ಪಿ ಕಂಡ್ರೆ ಕೋಳಿಘಟ್ಟದವ್ರು ನಿಲ್ತಾರ?
ನಿಲ್ಲೋದಿಲ್ಲ. ಅವರು ಕೇಸ್ ಹಾಕ್ತಾರೆ. ಕೇಸ್ ಹಾಕೋದೇನು ಕಂಫರ್ಟೇಬಲ್ ಕೇಸು. KP Act ಅಲ್ಲಿ ಕೇಸ್ ಹಾಕ್ಲಿಕ್ಕೆ ಅವಕಾಶಗಳಿರೋದು. ಆಯಿತಾ, ಸೆಕ್ಷನ್ 78ಇಂದ 90ವರೆಗೆ ಅವ್ರಿಗೆ ಕೇಸ್ಗಳನ್ನ ಹಾಕ್ತಾರೆ ಒಮ್ಮೊಮ್ಮೆ. ಜಾಗ ಯಾರ್ದು, ಪ್ರೈವೇಟ್ ಜಾಗವಾ ಪಬ್ಲಿಕ್ ಜಾಗವಾ, ಎಲ್ಲ ಪ್ರಶ್ನೆ ಬರ್ತದೆ. ನೀವು ಅನ್ಲಾಫುಲ್ ಅಸೆಂಬ್ಲಿ ಅಂತ ಸೇರಿದ ಕೂಡಲೇ ಅದೊಂದು ಒಂದು ಒಫೆನ್ಸ್ ಅಲ್ವಾ? ಕರೆಕ್ಟ್. ಓಕೆ. ನೀವು ಪರ್ಮಿಷನ್ ತಗೊಳ್ಳದೆ ನೀವು ಒಂದು ಕಡೆಯಲ್ಲಿ ಒಂದು 100 ಮಂದಿ ಸೇರುವುದು ಒಫೆನ್ಸ್ ಅಲ್ವಾ? ಓಕೆ. ಈಗ ಕೋಳಿ ಕಟ್ಟೆ ಸರಿ, ಈಗ ಮಾಡಿ ಮತ್ತೊಂದು ಮಾಡಿ. ಓಕೆ, ಈಗ ಇವ್ರುಗಳ ನಂಬಿಕೆಯ ಬಗ್ಗೆ ಮಾತಾಡಿದಾಗ ಅಂದ್ರೆ ಈಗ ಉಡುಪಿಯಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ, ಇಲ್ಲಿ ಕೆಲವು ಕಡೆಗಳಲ್ಲಿ ಆಗಿದೆ ಅಲ್ವಾ? ಆಗ್ತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಯಾಕೆ ಆ ರೀತಿ, ಅಲ್ಲಿ ಯಾಕೆ ಆ ರೀತಿ ಅನ್ನೋಂಥದ್ದು ವಾದ ಉಡುಪಿಯ ಜನರ ಮಾತು. ಏನ್ ಹೇಳ್ತೀರಿ? ನೋಡಿ, ಉಡುಪಿಯವರು ಅದನ್ನು SP ಅವರ ಹತ್ರ ಕೂತುಕೊಂಡು ಮಾತನಾಡಿ, ನೋಡಿ ಇದು ನಮ್ಮದು ಸಂಪ್ರದಾಯ, ದೇವಸ್ಥಾನದ ನೇಮೋತ್ಸವ ಇಲ್ಲದಿದ್ದರೆ ನಾವು ಮಾಡುವುದಿಲ್ಲ, ಅಲ್ಲಿಗೆ ರಕ್ತ ಬಿಂದು ಕೊಡಬೇಕು. ಆಗ ಅವರೊಂದು ಪ್ರಶ್ನೆ ಕೇಳ್ತಾರೆ, 2 ಕೋಳಿ ಕಟ್ಟಿ ಹೋಗಿ ಅಂತ ಹೇಳ್ತಾರೆ. ರಕ್ತ ಬಿಂದು ಬಿದ್ದರೆ ಆಯ್ತಲ್ಲ. ವಾಸ್ತವ ಅದಲ್ಲ. ನಿಮಗೆ ನೀವು ವಾಸ್ತವವನ್ನು ಅವರಿಗೆ ಅರ್ಥ ಮಾಡಿಕೊಳ್ಳಬೇಕು. ಏನಂತ ಹೇಳಿದರೆ, ಒಂದು ಗ್ರಾಮದಲ್ಲಿ ಒಂದು ಜಾತ್ರೆ ಆಗ್ತದಂತಾದರೆ, ಒಂದು ನೇಮೋತ್ಸವ ಆಗ್ತದಂತಾದರೆ, ಆ ಊರಿನ ಎಷ್ಟು ಕುಟುಂಬಗಳಿವೆ, ಎಷ್ಟು ಮನೆಗಳಿವೆ, ಅವರ ನೆಂಟರಿಷ್ಟರೆಲ್ಲ ಬರ್ತಾರೆ. ಬಂದ ನೆಂಟರಿಷ್ಟರಿಗೆ ನೀವು ಬಸಳೆ ಸಾರಲ್ಲಿ ಊಟ ಹಾಕ್ಲಿಕ್ಕೆ ಆಗ್ತದೆ, ಕೋಳಿ ಸಾರಲ್ಲಿ ಊಟ ಹಾಕಬೇಕು. ಆ ರೀತಿಯಾಗಿ ಅದಕ್ಕೆ ಬೇಕಾಗಿ ಕೋಳಿ ಸಾಕುವುದು ಮತ್ತು ಕೋಳಿ ಕಟ್ಟ ಮಾಡುವುದು, ಅದರಲ್ಲಿ ಕೋಳಿ ಗೆದ್ದಿತ್ತಂತಂದ್ರೆ ಡಬಲ್ ದಮಕ, ಆ ರೀತಿ ಮಾಡಿ ಅದರ ಆಚಾರ ಮಾಡುವುದು. ಇದು ವಾಸ್ತವ. ಕರೆಕ್ಟ್. ಇದು ವಾಸ್ತವ. ಅದನ್ನು ಅವರಿಗೆ ವಿವರಿಸಬೇಕು. ನೋಡಿ ಇದು ಇದು ಇಲ್ಲಾದ್ರೆ ನಾವು ಫಾರ್ಮ್ ಕೋಳಿಯನ್ನು ತಂದು ಪದಾರ್ಥ ಮಾಡಬೇಕು. ಇದಾದರೆ ಮನೆಯಲ್ಲೇ ಬೆಳೆದ ಕೋಳಿ, ನಾಟಿ ಕೋಳಿಯ ಮಾಂಸ ರುಚಿ ಜಾಸ್ತಿ, ಮಾಡುವ ರೀತಿ ಬೇರೆ, ಈ ರೀತಿ ಎಲ್ಲ ಇದೆ. ಅದರಿಂದಾಗಿ ಆ ರೀತಿ ಮಾಡುವುದು. ಇದು ನಮ್ಮ ನೆಂಟರಿಷ್ಟೆಲ್ಲ ಬರ್ತಾರೆ, ಅವರೊಂದು ಆಸೆ ಇಟ್ಟುಕೊಂಡು ಬರ್ತಾರೆ, ಊರ್ದ ಕಜಿಪುಂಡು ಅಂತ ಹೇಳಿ. ಈ ರೀತಿಯಾಗಿ ಅದನ್ನು ಅವರಿಗೆ ವಿವರಿಸಿ ಹೇಳಿದರೆ ಆಗ್ತದೆ ಅಂತ ಹೇಳಿ. ನೋಡಿ, 1987ರಲ್ಲಿ ಪುತ್ತೂರಲ್ಲಿ KV ಗಗನ್ದೀಪ್ ಅಂತ ಹೇಳಿ ಒಬ್ಬರು ASP ಬಂದರು, ಪುತ್ತೂರು ಸಬ್ ಡಿವಿಷನ್ IPS ಆಫೀಸರು. ಸಾಮಾನ್ಯವಾಗಿ ಆ ಟೈಮಲ್ಲಿ ಸಬ್ ಡಿವಿಷನ್ಗಳಿಗೆ IPS ಆಫೀಸರ್ಗಳು DSP ಆಗಿ ಬರೋದು ಕಡಿಮೆ ಇತ್ತು, ASP ಆಗಿ ಬರೋದು. ಆಗ KV ಗಗನ್ದೀಪ್ ಅಂತ ಬಂದರು. ಅವರು ಬಂದಾಗ ಬಂಟ್ವಾಳದಲ್ಲಿ ಕೃಷ್ಣಮಣಿಯಾಣಿ ಅಂತೇಳಿ ಸಬ್ ಇನ್ಸ್ಪೆಕ್ಟರ್ ಇದ್ದರು. ನಮ್ಮ ಊರಲ್ಲಿ ದೈವದ ನೇಮೋತ್ಸವ ಇತ್ತು, ಮೊನ್ನೆ ಆಯಿತು, ನಿನ್ನೆ. ಆಯಿತಾ? ಅದಕ್ಕೆ ನಮಗೆ 3 ದಿವಸದ ಕೋಳಿ ಕಟ್ಟ ಸಾಂಪ್ರದಾಯಿಕ. 3 ದಿವಸದ್ದು ನೇಮೋತ್ಸವ, ಅದಕ್ಕಿಂತ ಹಿಂದಿನ ದಿವಸ, ಅದಕ್ಕಿಂತ ಹಿಂದಿನ ದಿವಸ. ಹಾಗಾದ್ರೆ 8 ದಿವಸದ ಹಿಂದೆ ನಮ್ಮದು ಕೋಳಿಗೂಟ ಆಗ್ತದೆ. ಅಲ್ಲಿಂದ 5ನೇ ದಿವಸಕ್ಕೆ ಕೋಳಿ ಕಟ್ಟಲಿಕ್ಕಿದೆ, 6ನೇ ದಿವಸ ಕಟ್ಟಲಿಕ್ಕಿದೆ, 7ನೇ ದಿವಸ ಕಟ್ಟಲಿಕ್ಕಿದೆ. ಆಯಿತಾ? 7ನೇ ದಿವಸಕ್ಕೆ ನೇಮೋತ್ಸವ ಇದೆ. ಇದು ಸಂಪ್ರದಾಯ. ಆ ನೇಮೋತ್ಸವಕ್ಕೆ ನಮ್ಮ ನೆಂಟರಿಷ್ಟರೆಲ್ಲ ಮನೆಗೆ ಬರ್ತಾರೆ, ಮತ್ತು ಅಲ್ಲಿ ಮಾಮೈದು ಪೂಜೆ ಇದೆ, ಮಹಾಮೈಗೆ ಕೋಳಿ ಬಲಿ ಕೊಡ್ಲಿಕ್ಕಿದೆ, ಹಂದಿ ಬಲಿ ಕೊಡ್ಲಿಕ್ಕಿದೆ. ಇದೆಲ್ಲ ಸಂಪ್ರದಾಯ. ಆಯ್ತಾ? ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಸಬ್ ಇನ್ಸ್ಪೆಕ್ಟರ್ ಹೇಳಿದ ಆಗೋದೇ ಇಲ್ಲ ಅಂತ ಹೇಳಿದರು. ಅದು ASP ಕೇಳೋದಿಲ್ಲ ಅಂತೇಳಿ. ಹೌದಾ, ಆಯ್ತು ಅಂತೇಳಿ ನಾನೇ ಸ್ವತಃ KV ಗಗನ್ದೀಪ್ ASP ಅವರ ಆಫೀಸ್ಗೆ ಹೋಗಿ ಅವರಿಗೆ ಇದನ್ನೆಲ್ಲ ವಿವರಿಸಿ ಹೇಳಿ ಆಯಿತು ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದ್ದೇನೆ, 2 ದಿವಸ ಸಂಜೆ ಆಗುವ ಮೊದಲು ಮುಗೀತದೆ. 3ನೇ ದಿವಸ, ಅದು ನೇಮೋತ್ಸವ ದಿವಸ ಲೈಟಿಂಗ್ ಇರ್ತದೆ, ಅದೇ ಒಂದು 8 ಗಂಟೆ 9 ಗಂಟೆ ರಾತ್ರಿವರೆಗೆ ಆಗ್ಬೋದು ಸರ್ ಅಂತ ಹೇಳಿ. ಆಯಿತು ಅಂತ ಹೇಳಿದರು. ಅವರಿಗೆ ಅದನ್ನು ವಿವರಿಸಿ ಹೇಳಬೇಕು. ಯಾರು ಹೇಳಬೇಕು? ನಾವು ಹೋಗಿ ಹೇಳಬೇಕು. ಯಾರು? ಆಯೋಜಕರು ಹೋಗಿ ಹೇಳಬೇಕು. ಅದಕ್ಕೆ ಜವಾಬ್ದಾರಿ ಏನಿದ್ರು ನಾವು ಅಂತ ಹೇಳಿ. ಇಲ್ಲದಿದ್ದರೆ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಆ ಜವಾಬ್ದಾರಿ ಅಂತ ತಗೊಳ್ಬೇಕು. SP ಅವರಿಗೆ ಅವರು ಹೇಳಬೇಕು, ಸರ್ ಹೀಗೆ ಉಂಟು ಸರ್, ಅವರು ಬಂದು ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ, ಅಲ್ಲಿ ಬಂದೋಬಸ್ತಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಬೇಕು.
ಅಲ್ವಾ? ಅದು ಹೇಳೋದಿಲ್ಲ. ನಿಮಗೆ ಎಸ್ ಪಿ ಅವ್ರದ್ದು ಮಾತಾಡಲಿಕ್ಕೆ ಧೈರ್ಯ ಇಲ್ಲ, ನೀವು ಹೋಗಿ ಮಾತಾಡಿ. ಈಗ ಇವರು ಯಶ್ಪಾಲ್ ಸುವರ್ಣ ಹೇಳ್ತಾರೆ ನಾನು ಎಸ್ ಪಿಗೆ ಹೇಳ್ತೇನೆ ಅಂತ ಹೇಳಿ, ಕೂತು ಹೇಳಿ ಅವರಿಗೆ, ಇದು ಸಂಪ್ರದಾಯ. ಹೌದು, ಆಗುದಿಲ್ವಾ? ಏನಾಗದೆ? ಅವ್ರು ಹೇಳ್ತಾರೆ 1 ಗಂಟೆ ಮಾಡಿದ್ದೆ. ಇಲ್ಲ, 1 ಗಂಟೆ ಹೇಗೆ ಮಾಡೋದು? ನಿಮ್ಮ ಸಂಪ್ರದಾಯ ಪ್ರಕಾರ ನೀವು ಮಾಡುವುದಂತಿದ್ರೆ ಈಗ ಒಂದು ದೈವಕ್ಕೆ ಸಂಬಂಧಪಟ್ಟ 2 ಮನೆಗಳಿರ್ತವೆ, 4 ಮನೆಗಳಿರ್ತವೆ, 6 ಮನೆಗಳಿರ್ತವೆ. ಅಷ್ಟು ಜೊತೆ ಕೋಳಿ ಕಟ್ಲೇಬೇಕು. ರಕ್ತದರ್ಪಣ ಆಗ್ಲೇಬೇಕು, ಅನಿವಾರ್ಯ. ಆಯ್ತಾ? ಆಗ ಊರಿನವರು ಬೇರೆ ಊರಿನವ್ರು ಬರ್ತಾರೆ, ಮತ್ತೆ ಅದು ಇದು ಕಟ್ತಾರೆ. ಅದನ್ನು ಅವರು ವಿವರಿಸಬೇಕು. ಇದು ಇಲ್ಲಿದು ಸಂಪ್ರದಾಯ ಅಂತ ಹೇಳಿ, ಇದು ಇಲ್ಲಿದು ಸಂಪ್ರದಾಯ ಅಂತ ಹೇಳಿ. ಇಲ್ಲದೆ UP-ಯಿಂದ ಬಿಹಾರದಿಂದ ಬಂದಂತ IPS ಆಫೀಸರ್ಗಳಿಗೆ ಇಲ್ಲಿನ ಸಂಪ್ರದಾಯ ಹೇಗೆ ಗೊತ್ತಾಗುವುದು? ನಾವು ಹೇಳ್ಬೇಕಲ್ವಾ? ಅವರ ಕೈಗಾರಿಕೆ ಆಫೀಸರ್ಗಳು ಅವರು ಹೇಳುದಿಲ್ಲ. ಅವರ ಕೈಗಾರಿಕೆ ಆಫೀಸರ್ ಹೇಳಲಿಕ್ಕೆ ಹೋದ್ರೆ ಕೂಡಲೇ ಅವ್ರು ಹೇಳ್ತಾರೆ ಎಷ್ಟು 10,000 ತಗೊಳ್ತೇನೆ, 25,000 ತಗೊಳ್ತೇನೆ ಅಂತ ಹೇಳಿ. ಯಾಕಂದ್ರೆ ಇವ್ರು ತಗೊಳ್ಳೋರು ಅಭ್ಯಾಸ ಮಾಡ್ಕೊಂಡವ್ರದ್ದು ಗೊತ್ತಿದೆ ಅವರಿಗೆ. ಈಗಲೂ ಇಲ್ಲಿ ಕೋಳಿಗಟ್ಟ ಆಗಬೇಕಾದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮೊದಲಾದ್ರೆ 5,000 ಇತ್ತು, ಈ ವರ್ಷ 10,000 ಆಗಿದೆ ಅಂತೆ. ಕೆಲವು ಕಡೆಯಲ್ಲಿ 25,000 ಆಗಿದೆ. ಪರ್ಮಿಷನ್ ಅಂದ್ರೆ ಬಾಯಲ್ಲಿ ಮಾತ್ರ, ನಾವು ಬರುವುದಿಲ್ಲ ಅಂತ. ನಾವು ಬರುವುದಿಲ್ಲ ಅಷ್ಟೇ. ನಮ್ಮ ಜೀಪು ಅಲ್ಲಿ ಆ ರೂಟಿಗೆ ಬರುವುದಿಲ್ಲ ಅಷ್ಟೇ. ಯಾರಾದ್ರೂ ಅಲ್ಲಿಂದ 112ಗೆ ಫೋನ್ ಮಾಡಿದ್ರೆ PCR ಬರ್ತದೆ ಆಟೋಮೆಟಿಕಲಿ, ಅದು ಬೇರೆ ಪ್ರಶ್ನೆ. ಅಲ್ಲೇ ಯಾರೊಬ್ಬ ನಿಂತ್ಕೊಂಡು 112ಗೆ ಫೋನ್ ಮಾಡಿದ್ರೆ PCR ಬರ್ತದೆ, ಬರುವುದಿಲ್ಲ ಅಂತ ಏನಿಲ್ಲ. ನೀವು ಗಲಾಟೆ ಆಗದಿದ್ರೆ ಏನು ಆಗುದಿಲ್ಲ. ಕೋಳಿ ಅಂಕದಲ್ಲಿ ಗಲಾಟೆ ಆಗೋದು ಬರೀ ರೇರ್. ಆದರೆ ಚರ್ಚೆಗಳಾಗ್ತವೆ. ಈ ಚರ್ಚೆಗಳಾಗುವಾಗ ಏನಾಗ್ತದೆ, ಅಲ್ಲಿ ಸಮಸ್ಯೆ ಇರೋದು ಕೋಳಿ ಬಾಲು. ವೆರಿ ಶಾರ್ಪ್ ಇರ್ತದೆ. ಮತ್ತೆ ಕೋಳಿ ಬಾಲು ತಾಗಿದ್ರೆ ಉಂಟಲ್ಲ, ಅದು ನಂಜು ಅಂತ ಹೇಳ್ತೇವೆ. ಯಾಕಂದ್ರೆ ಅದನ್ನು ಶಾರ್ಪ್ ಮಾಡುವುದು, ಈ ಒಂದು ಕೈಯಾದ ಒಂದು ಮರ ಇದೆ, ಕಾಯರ್ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಅದರ ಅದರ ದಡೆ ಮಾಡಿ ಅದಕ್ಕೆ ಬೊಳ್ಳು ಕಲ್ಲು ಅಂತ ಹೇಳ್ತೇವೆ, ಬಿಳಿ ಕಲ್ಲು ಸಿಗುತ್ತಲ್ಲ, ಅದನ್ನು ಪುಡಿ ಮಾಡಿ ಆ ಪುಡಿಯಲ್ಲಿ ಅದನ್ನು ಶಾರ್ಪ್ ಮಾಡುವುದು. ಈ ಕಾಯಿರದ ನಂಜು ಈ ಬೊಳ್ಳು ಕಲ್ಲದ ನಂಜು ಸೇರಿ ಇದು ವಿಷಯುಕ್ತ ಆಗಿರ್ತದೆ. ಇದು ತಾಗಿದ್ರೆ ಅದು ಪಕ್ಕ ಗುಣವೂ ಆಗುವುದಿಲ್ಲ, ಮತ್ತು ಅದು ಕೊರಲಿಕ್ಕೆ ಸ್ಟಾರ್ಟ್ ಆಗಿದೆ. ಏನಾದರೂ ಶುಗರ್ ಪೇಷಂಟ್ ಆಗಿದ್ರೆ ಅದು ಗ್ಯಾಂಗ್ರೀನಿಗೆ ಹೋಗೋದೆ. ಈ ರೀತಿಯ ಇತಿಹಾಸ ಇದೆ. ಅಂದ್ರೆ ಇದು ಶಾರ್ಪ್ ಅಂತ ಹೇಳಿ ಡೇಂಜರಸ್ ಅಲ್ಲ ಅಂತ ಹೇಳ್ತೀರಿ? ಶಾರ್ಪ್ ಹೌದು. ಎಗೇನಲ್ಲಿ ನಂಜು ಇರುತ್ತೆ. ಯಾವ ಕಾರಣಕ್ಕೋಸ್ಕರ ನಂಜು? ಅದನ್ನು ಮಾಡುವುದು ನಂಜು ಎದುರಿನ ಕೋಳಿಗೆ ತಾಗಿದ್ರೆ ಅದು ಅವನಿಗೆ ಕೋಳಿಗೆ ನಂಜು ಇರಬೇಕು. ಅಲ್ಲ, ಅದು ತಾಗಿದ ಮೇಲೆ ಕೂಡ ಸಾಯುವಂತ ಸಾಯ್ತದೆ ಅಲ್ವಾ? ಇಂಜುರಿ ಆಗುತ್ತೆ. ವೈ ನಂಜು ಇರುತ್ತೆ, ನಂಜು ಹಾಕ್ಬೇಕು ಅನ್ನೋದು ಏನಾದ್ರೆ ಬೇಗ ಸಾಯ್ತದೆ ಅಂತ ಹೇಳಿ. ದಟ್ಸ್ ವೈ ಒಂದ ಓಡಬೇಕು, ಇಲ್ಲದ ಸಾಯ್ಬೇಕಲ್ವಾ? ಕಲದಲ್ಲಿ ಕೋಳಿ ಗೆಲ್ಬೇಕಾದ್ರೆ ಎದುರಿನ ಕೋಳಿ ಒಂದ ಓಡಬೇಕು, ಇಲ್ಲದ್ರೆ ಸಾಯ್ಬೇಕು. ಕರೆಕ್ಟ್. ಇಲ್ಲ ಇದ್ರೆ ತುಂಬಾ ಪೆಟ್ಟಾದ ಕೋಳಿಯನ್ನು ಸಹ ಆಪರೇಷನ್ ಮಾಡಿ ಪುನಃ ನಿಲ್ಲಿಸಿ ಗೆದ್ದ ನಿದರ್ಶನ ಇದೆ ಕೋಳಿಯಲ್ಲಿ. ಆಯ್ತಾ? ನಿಮ್ಗೆ ಕೋಳಿ ಕಟ್ಟಕ್ಕೆ ಒಂದು ಕೋಳಿ ಹಿಡ್ಕೊಂಡು ಹೋಗುದು, ನಿಮ್ಗೆ ಅಲ್ಲಿ ಜೂಜಿ ಹಾಕಿರ್ತದೆ ಅಂತ ಹೇಳ್ತೇನೆ ನಿಮ್ಗೆ. ಒಂದು ಕೋಳಿಯನ್ನು ಅಂಕದಲ್ಲಿ ಕಟ್ಟಬೇಕಾದ್ರೆ ಆ ಕೋಳಿಯ ಮಾಲೀಕನೇ ಕನಿಷ್ಠ ಪಕ್ಷ 1,000 ರೂಪಾಯಿ ಖರ್ಚಿದೆ. 1,000 ರೂಪಾಯಿ ಖರ್ಚಿದೆ. ಕೋಳಿಯ ಒಂದು ಅವನಿಗೆ 1,000 ರೂಪಾಯಿ ಖರ್ಚಿದೆ. ಕತ್ತಿ ಕಟ್ಟುವವನಿಗೆ ಹಣ ಕೊಡಬೇಕು, ನೀರು ಹಿಡಿಯುವವನಿಗೆ ಹಣ ಕೊಡಬೇಕು, ಗಾಳಿ ಹಾಕುವವನಿಗೆ ಹಣ ಕೊಡಬೇಕು, ಕೋಳಿ ಬಿಡುವವನಿಗೆ ಹಣ ಕೊಡಬೇಕು. 4 ಮಂದಿ ಇದ್ದಾರೆ. ಆಯ್ತಾ? ನೀವು ಕಂಬಳ ಕೋನವನ್ನು ಕೊಂಡೋಗುವಾಗ ಒಂದು 10 ಮಂದಿ ಹುಡುಗರನ್ನು ಬೇಕಲ್ವಾ? ಹಾಗೆ ಒಂದು ಕೋಳಿ ಅಂಕಕ್ಕೆ ಒಂದು ಕೋಳಿಯನ್ನು ಕೊಂಡು ಹೋಗಿದ್ರೆ ಅಲ್ಲಿ 4 ಮಂದಿ ಬೇಕು. ಆ 4 ಮಂದಿಗೆ ಹಣ ಕೊಡಬೇಕು. ಆಯ್ತಾ? ಗೆದ್ರು ಕೊಡಬೇಕು, ಸೋದ್ರು ಕೊಡಬೇಕು. ಅಂಥದ್ದು 1,000 ಖರ್ಚಿ. ಅದಕ್ಕಾಗಿ ಇವ ಒಂದು 5,000 ರೂಪಾಯಿ 10,000 ರೂಪಾಯಿ ಜೂಜು ಕಟ್ತಾನೆ. ಆಯ್ತಾ? ಜೂಜಿನ ಮೇಲೆ ಪರ್ಸೆಂಟೇಜ್ ನಿರ್ಧಾರ ಆಗುವುದು ಇದೆ ಒಮ್ಮೊಮ್ಮೆ. ಈ ಕತ್ತಿ ಕಟ್ಟುವವನಿಗೆ, ಬಾಲ್ ಕಟ್ಟುವವನಿಗೆ ಜೂಜಿನ ಮೇಲೆ
ಪರ್ಸೆಂಟೇಜ್ ನಿಗದಿ ಆಗೋದು ಇದೆ. Okay. ಈ ರೀತಿಯಾಗಿರ್ತದೆ. ಓಕೆ ಯಾಕಂದರೆ ಯಾವ ಕೋಳಿಗೆ ಯಾವ ಕತ್ತಿ ಆಗ್ಬೋದು ಅಂತೇಳಿ ಡಿಸೈಡ್ ಮಾಡೋದು ಅವನು. ಓಕೆ ಓಕೆ ಹಾಂ 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 ಎಲ್ಲ ಕತ್ತಿಗಳು ಒಂದೇ ಥರ ಇರೋದಿಲ್ಲ. ಓಕೆ ಚಿಕ್ಕದಿರ್ತದೆ, ದೊಡ್ಡದಿರ್ತದೆ, ಎಲ್ಲ ಇದೆ. ಓಹೋ ಅದಕ್ಕೆ ಯಾವ ಕೋಳಿಗೆ ಯಾವ ಕತ್ತಿ ಆಗಬೇಕು ಅಂತ ಹೇಳಿ. ನಿಮಗೆ ಮತ್ತೊಂದು ಸಮಸ್ಯೆ ಏನಂತ ಹೇಳಿದರೆ, ಅದಕ್ಕೆ ಒಂದು ಪಂಚಾಂಗ ಇದೆ ಗೊತ್ತಾ? ಕೋಳಿ ಅಂಕಕ್ಕೆ ಓಕೆ ಕುಕ್ಕುಟ ಪಂಚಾಂಗ ಅಂತ ಹೇಳಿ. ಕುಕ್ಕುಟ ಪಂಚಾಂಗ. ಅದರಲ್ಲಿ ಯಾವ ಯಾವ ದಿನ ಯಾವ ಯಾವ ಕಲರ್ನ ಕೋಳಿ ಗೆಲ್ತದೆ ಎನ್ನುವುದರ ಭವಿಷ್ಯ ಇದೆ ನಿಮಗೆ. ಹೌದಾ? ಅಮಾವಾಸ್ಯೆ ದಿವಸ ಯಾವ ಇದು, ಹುಣ್ಣಿಮೆ ದಿವಸ ಯಾವುದು, ಸಂಕ್ರಮಣ ದಿವಸ ಯಾವುದು, ಸಿಂಗೊಡೆಯ ದಿವಸ ಯಾವುದು, ಬುಧವಾರಕ್ಕೆ ಯಾವ ಕಲ್ಲರು, ಗುರುವಾರಕ್ಕೆ ಯಾವ ಕಲ್ಲರು, ಆದಿತ್ಯವಾರಕ್ಕೆ ಯಾವ ಕಲ್ಲರು, ಇದೆಲ್ಲ ಇದೆ ಕುಕ್ಕುಟ ಪಂಚಾಂಗ ಅಂತೇಳಿ. ಅದನ್ನು ನೋಡಿಕೊಂಡು ಅಂಕಕ್ಕೆ ಹೋಗೋರಿದ್ದಾರೆ ಕುಕ್ಕುಟ ಪಂಚಾಂಗದಲ್ಲಿ. ಇವತ್ತು ಬೊಳ್ಳೆಕೋರಿಗೆ ಎಡ್ಡೆ ಆ ರೀತಿ ಗೇಲು ಉಂಟು ಅಂತ ಹೇಳಿ ಹೋಗಿ ಅಲ್ಲಿ ಬೊಳ್ಳೆಕೋರಿಯಲ್ಲಿ ಕಟ್ತಾರೆ ಅಂತ ಹೇಳಿ ಬೊಳ್ಳೆಕೋರಿಗೆ ಹೋಗಿ ಹಣ ಕಟ್ತಾರೆ. ಇವತ್ತು ಕೆಮ್ಮೆರೆ ಅಂತೇಳಿ ಒಂದು ಆ ರೀತಿ ಒಂದು ಕೋಳಿಗೆ ಹೆಸರಿದೆ, ಅದಕ್ಕೆ ಕಲರ್ ಇದೆ, ಅದಕ್ಕೆ ಹೆಸರಿದೆ. ಈ ರೀತಿಯಾಗಿ ಅದು ಕೋಳಿ ಪ್ರಪಂಚ ಅಂತ ಹೇಳಿದರೆ ಕೇವಲ ಕೋಳಿ ಪ್ರಪಂಚ ಅಲ್ಲ, ಈ ರೀತಿ ಇದೆ. ಆದ್ರಿಂದ ಅದು ಸಂಪ್ರದಾಯಬದ್ಧವಾಗಿ ಹೇಗೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಬಂದಿದೆಯೋ ಅದು ಮತ್ತೆ ಕಮರ್ಷಿಯಲ್ ಆಗಿಯೂ ಬೆಳೆಯಿತು. ಓಕೆ ಓಕೆ ಎಸ್ ಸರ್, ಬರ್ತೇನೆ ಸರ್. ಒಂದು ಕರೆಗಳನ್ನು ತೆಗೆದುಕೊಂಡು ಬರ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಎಸ್ ಸರ್ ಮಾತಾಡ್ತಿದ್ವಿ. ಎಸ್ ಸರ್ ಕಂಟಿನ್ಯೂ ಮಾಡಿ. ಕಮರ್ಷಿಯಲ್ ಆಗಿ ಹೋದದ್ದು ಎಲ್ಲಿಂದ ಅನ್ನುವಂಥ ವಿಚಾರಗಳ ಕಮರ್ಷಿಯಲ್ ಆಗಿ ಹೋಯ್ತು ಎಲ್ಲಿಂದ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಸಾರಾಯಿ ಅಂಗಡಿಗಳಿತ್ತು. ಪ್ರತಿ ಗ್ರಾಮದಲ್ಲಿ ಸಾರಾಯಿ ಅಂಗಡಿಗಳಿತ್ತು. ಇವರು ಕೋಳಿ ಅಂಕ ಮಾಡಿಸ್ತಾ ಇದ್ರು ಸಾರಾಯಿ ವ್ಯಾಪಾರ ಆಗಲಿ. ಓಕೆ ಓಕೆ ಕೋಳಿ ಅಂಕದಲ್ಲಿ ಬರುವವರು ಎಲ್ಲರೂ ಸಾರಾಯಿ ಪ್ರಿಯರೇ. ಆದ್ರಿಂದಾಗಿ ಆ ವ್ಯಾಪಾರಕ್ಕಾಗಿ ಕೋಳಿ ಅಂಕವನ್ನು ಆರ್ಗನೈಸ್ ಮಾಡ್ತಿದ್ರು. ಓಕೆ, ಬೇರೆ ಬೇರೆ ಕಡೆ ಗ್ರಾಮದಿಂದಲೂ ಜನ ಬರ್ತಾ ಇದ್ರು. ಇದು ಅಲ್ಲಿಂದ ಇದು ಕಮರ್ಷಿಯಲ್ ಆಗಿ ಬೆಳಿಲಿಕ್ಕೆ. ಓಕೆ, ಅಲ್ಲ ಬರ್ಬಾದ್ ಆಗಿದ್ರು, ಮನೆ ಮಠ ಮಾರಿ ಹೋಯ್ತು ಈ ಜೂಜಿನಿಂದ ಅನ್ನುವಂಥ ವಿಚಾರಗಳು. ಅದು ಎಲ್ಲ ಮಠ ಮಾರಿಕೊಂಡು ಹೋಗುವಂತ ಜೂಜು ಏನಲ್ಲ ಇದು. ಇಲ್ವಾ? ಇಲ್ಲ, ಅಂಥದ್ದೇನು ಇಲ್ಲ, ಅಂಥದ್ದೇನಿಲ್ಲ. ಆದ್ರೆ ದೊಡ್ಡ ಮಟ್ಟದ ಕೋಳಿ ಅಂಕದಲ್ಲಿ ಈಗ ಕಡದಲೆ ಕೋಳಿ ಅಂಕ ಅಂತ ಇದೆ. ಇಲ್ಲಿ ಕಡಂದಲೆ. ಓಕೆ, ಮೂಡಿಬಿದ್ರೆ ಕಡಂದಲೆ. ಓಕೆ, ಹೌದು, ಕಡದ ಸುರೇಶ್ ಪಟೇಲ್ ಅವ್ರದ್ದೇ ಪೈಕಿ ಅವರು. ಆಯ್ತಾ, ಅಲ್ಲಿ ಕೋಳಿ ಅಂಕ ಆಗ್ತದೆ. ಅದು ದೊಡ್ಡ ಮಟ್ಟದ್ದು. ದೊಡ್ಡ ಮಟ್ಟ ಅಂದ್ರೆ ಅಲ್ಲಿ ಜೂಜು ಕಟ್ಟುವುದೇ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ ಹೇಳಿ ಈ ರೀತಿಯ ಜೂಜು ಕಟ್ಟಿದ್ದು ಓಕೆ ಕೋಳಿ ಅಂಕಗಳಿವೆ. ಸಾಲಿಗ್ರಾಮದ ಕೋಳಿ ಅಂಕವೂ ಹಾಗೆ. ನಿಮಗೆ ಒಬ್ಬ ಕೋಳಿ ಅಂಕಕ್ಕೆ ಹೋದವ ಮನೆ ಮಠ ಮಾರ್ಕೊಂಡದನ್ನು ಬಿಡಿ, 65 ಲಕ್ಷದ ಮನೆ ಕಟ್ಟಿದ ಕತೆ ಗೊತ್ತಾ ನಿಮ್ಗೆ? ಹೌದಾ? ಕೋಳಿ ಅಂಕದಲ್ಲಿ ಅಂತ ಉದಾಹರಣೆ ಇದೆ. ಓಕೆ, ಇಲ್ಲಂತ ಏನಿಲ್ಲ. ಅದು ಉಳಿಯಲ್ಲ ದುಡ್ಡು, ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ಹೇಳಿ ಏನಿಲ್ಲ. ಒಬ್ಬ ಹೆಸರು ಪ್ರಸ್ತಾಪ ಮಾಡೋದಿಲ್ಲ. ಇದೇ ನಮ್ಮ ಬರ್ಕೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಅಲ್ಲಿ ಬೋಳೂರಿನಲ್ಲಿ ಒಂದು ದೇವಸ್ಥಾನದ ಕೋಳಿ ಅಂಕದಕ್ಕೆ ನಮ್ಮೂರಿನ ಒಬ್ಬ ಹುಡುಗ ಬಂದಿದ್ದ. ಆಯ್ತಾ, ಅವ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಅವ ಮನೆಯಿಂದ ಬರುವಾಗ ಈ ಮೈಲ್ ತುತ್ತು ಇದೆ ಅಲ್ಲ, ಮೈಲ್ ತುತ್ತು, ಅದನ್ನು ಉಡಿ ಮಾಡಿ ಈ ಅಕ್ಕಿಯನ್ನು ಮಿಕ್ಸ್ ಮಾಡೋದು, ಅಕ್ಕಿಗೆ ಮೈಲ್ ತುತ್ತು ಮಿಕ್ಸ್ ಮಾಡೋದು. ಓಕೆ, ಅದನ್ನು ಜೋಬಲ್ಲಿ ಇಟ್ಕೊಂಡು ಬರೋದು. ಆಯ್ತಾ, ಈ ಕೋಳಿ ಅಂಕದಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, 2 ಕೋಳಿಗಳನ್ನು, ಅದು ಕೋಳಿ ಜೊತೆ ಆಗಬೇಕಲ್ಲ, ಅದನ್ನು ಪತಿ ಮಾಡುವುದು ಅಂತ ಹೇಳ್ತಾರೆ. ಓಕೆ, ಎಲ್ಲರೂ ಕೋಳಿಯನ್ನು ಇಟ್ಕೊಂಡು ಸುತ್ತ ಕೂತ್ಕೊಳ್ತಾರೆ. ಯಾವ ಕೋಳಿಗೆ ಯಾವ ಕೋಳಿ ಸರಿ ಜೋಡಿ ಇದೆ ಅಂತ ಹೇಳಿ, ಎತ್ತರ, ತೂಕ, ರೋಷ ಇದರೆಲ್ಲ ನಮ್ಮನ್ನು ಈ ಕೋಳಿ ಹಾಗೆ ಪತಿ ಮಾಡ್ತಾರೆ. ಒಂದೊಮ್ಮೆ ಆಗುವಾಗ ಒಂದು 10 ಜೊತೆ ಕೋಳಿಗೆ ಪತಿ ಆಗ್ತದೆ. ಈ 10 ಜೊತೆ ಕೋಳಿಯನ್ನು ಒಂದು ಕಡೆಯಲ್ಲಿ ಕಟ್ಟಿರ್ತಾರೆ. ಒಂದು ಕೋಳಿಯನ್ನು ಅಲ್ಲಿ ಕಟ್ಟಿರ್ತಾರೆ, ಒಂದು ಕೋಳಿಯನ್ನು ಇಲ್ಲಿ ಕಟ್ಟಿರ್ತಾರೆ. ಇವ ಹೋಗಿ ನೋಡ್ತಾನೆ, ಕೋಳಿ ಪತಿಯಾಗಿದೆ, ಅದೇ ಆ ಕೋಳಿಯನ್ನೇ ಕಟ್ಟುವಂಥದ್ದು, ಆ 2 ಕೋಳಿಗಳನ್ನ ಕಟ್ಟುವಂಥದ್ದು. ಇವ ನೋಡುದು ಯಾವುದನ್ನು ಅಂತ ಹೇಳಿದರೆ, ಅದರಲ್ಲಿ ವೀಕ್ ಕೋಳಿ ಯಾವುದು ಅಂತ. ಓಕೆ,
ಆಯ್ತಾ. ಒಂದು ಕೋಳಿ ವೀಕ್ ಇದೆ ಅಂತ ಹೇಳಿದ ಕೂಡಲೇ ಎದುರಿನ ಕೋಳಿ ಇದೆಯಲ್ಲ ಅದು ಸ್ಟ್ರಾಂಗ್ ಇದೆ ಅಂತ ಆದ ಕೂಡಲೇ ಆ ಕೋಳಿ ಹತ್ರ ಹೋಗಿ ಈ ಅಕ್ಕಿ ಹಾಕಿದ. ಕೋಳಿಗೆ ಅಕ್ಕಿ ಆದರೆ ಏನು ತಿಂತದೆ, ಅದು ಮೈಲು ತುತ್ತು ಬೆರೆಸಿದ ಅಕ್ಕಿ ಆಯಿತಾ. ಓಕೆ. ಸ್ವಲ್ಪ ಹೊತ್ತಾಗುವಾಗ ಕೋಳಿಯನ್ನು ಅಂಕದ ಕಲಕ್ಕೆ ತಂದು ಒಂದು ಸಾರಿ ಬಿಟ್ಟಿತ್ತು, ನೀರು ಕುಡಿಸಿತು. ಈ ಮೈಲು ತುತ್ತು ಬೆರೆಸಿದ ಅಕ್ಕಿ ತಿಂದ ಕೋಳಿ ಇದೆಯಲ್ಲ ಅದೇ 2 ಕಣ್ಣು ಔಟು, 2 ಕಣ್ಣು ಕಾಣೋದಿಲ್ಲ ಅದಕ್ಕೆ. ಓಕೆ ಓಕೆ. ಅಷ್ಟೊತ್ತಿಗೆ ಈ ಕೋಳಿ ಸಿಕ್ಕಿದ ಚಾನ್ಸ್ ಅಂತ ಒಂದು ಹೊಡೀತದೆ. ಅವ ಈ ಕೋಳಿಯಲ್ಲಿ ಹಣ ಕಟ್ತಾನೆ, ಸೋಲುವ ಕೋಳಿಯಲ್ಲಿ. ಇದು ಸೋಲೋ ಕೋಳಿ, ಇದು ಅದಕ್ಕೆ ಇದೆ, ಅದು ಕಡಿಮೆಯ ಕೋಳಿ ಅಂತ. ಕಡಿಮೆ ಅಂದರೆ 100 ರೂಪಾಯಿಗೆ 60 ರೂಪಾಯಿ. ಓಕೆ. ಈ ಕೋಳಿಗೆ ಗೆದ್ದರೆ ಸಿಕ್ಕುವುದು 100 ರೂಪಾಯಿಗೆ 60 ರೂಪಾಯಿ, ಆ ರೀತಿ ಕಡಿಮೆದು ಕೋಳಿ. ಅದಕ್ಕೆ ದುಡ್ಡು ಕಟ್ತಾನೆ, 5,000 10,000 20,000 ಕಟ್ತಾನೆ. ಇದು ಹೇಗೂ ಅವರಿಗೆ ಧೈರ್ಯ ಅಲ್ವಾ, ಆ ಕೋಳಿ ಗೆಲ್ತದೆ 20,000 ಕಟ್ಟೋದಕ್ಕೇನು. ಕರೆಕ್ಟ್. 20,000 ಕಟ್ಟದೆ 20,000 ಕಟ್ತಾನೆ, ಈ ಕೋಳಿ ಗೆಲ್ತದೆ. ಅದಕ್ಕೆ ಇವ ಮೈಲು ತುತ್ತು ಹಾಕಿದ್ದಾನೆ. ಓಕೆ. ಇಲ್ಲಿ ಸಿಕ್ಕಿ ಬಿದ್ದವ ಆಗಿದೆ ಆ ರೀತಿ. ಇಲ್ಲಿ ಸಿಕ್ಕಿ ಬಿದ್ದ, ಹೊಡೆದ್ರು. ಈ ಬರ್ಕೆ ಎದ್ದು ಇದ್ದಾರಲ್ಲ ಅವರು ಅವರನ್ನು ಅಪ್ಪಿ ಹಿಡಿದದ್ದು, ಇಲ್ಲದೆ ಯಾರಾದ್ರೂ ಬಾಲ್ ಆಗ್ತಾ ಇದ್ರು ಅವನಿಗೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು. ಮತ್ತೆ ಪೊಲೀಸ್ ಲಾಂಗ್ ಬ್ಯಾಕ್ ಸ್ಟೋರಿ ಇದು. ಲಾಂಗ್ ಬ್ಯಾಕ್ 2004ರಲ್ಲಿ ನಾನು. ಓಕೆ ಓಕೆ. ಈ ರೀತಿ ಎಲ್ಲ ಆಗುತ್ತೆ, ಆ ರೀತಿಯಲ್ಲಿ ಆಗುತ್ತೆ. ಮೋಸ ವಂಚನೆ ಎಲ್ಲವನ್ನು ನೀವು ಕೋಳಿ ಅಂಕದಲ್ಲಿ ಕಲಿಬೇಕು. ಅದೆಲ್ಲ ಇದೆ. ನಾವು ಕೈ ಭಾಷೆ ಮಾತ್ರ ಹೇಳೋದು, ಗೆದ್ರೆ ಅವನನ್ನು ಬೆನ್ನತ್ತಿ ಹಿಡಿದು ಹಣ ವಸೂಲು ಮಾಡೋದು. ಆ ರೀತಿ ಇದೆ. ಸೋತ್ರೆ ಈಚೆಯಿಂದ ಸೋಜಿ ಕುಡಿಲಿಕ್ಕೆ ಹೋದವ ಮತ್ತೆ ಸಿಕ್ಕುದೇ ಇಲ್ಲ. ಇಂಥವ್ರು ಇದ್ದಾರೆ. ಆದರೆ ಆ ಕೋಳಿ ಅಂಕಗಳಿಗೆ ಹೋಗುವವರಿಗೆಲ್ಲರಿಗೂ ಸಾಧಾರಣ ಮಂದಿಯ ಪರಿಚಯ ಇರ್ತದೆ. ಅವ ಜೂಜು ಪ್ರಿಯ, ಇಲ್ಲಿ ಮೋಸ ಮಾಡಿ ಹೋದವ ಇನ್ನೊಂದು ಕಡೆಯಲ್ಲಿ ಜೂಜಲ್ಲಿ ಸಿಕ್ಕುದವ. ಕರೆಕ್ಟ್ ಕರೆಕ್ಟ್. ಇನ್ನೊಂದು ಕಡೆ ಜೂಜಲ್ಲಿ ಸಿಗ್ತಾನೆ ಅವ. ಆಗ ಅವತ್ತು ಮೋಸ ಮಾಡಿ ಹೋದಂತ ಅದು ಗಲಾಟೆ ಆಗೋದುಂಟು. ಇಂಥ ಗಲಾಟೆಗಳು ಆಗ್ತದೆ. ನಮಗೆ ಇತಿಹಾಸದ ಕೋಳಿ ಅಂಕಗಳಿವೆ. ಈಗ ನಾವು ಗರುಡಿ ಜಾತ್ರೆಯ ಕೋಳಿ ಅಂಕ ನಾವು ಹೇಳ್ತೇವೆ, ಬೇರೆ ಬೇರೆ ಜಾತ್ರೆಯ ಕೋಳಿ ಅಂಕಗಳಿವೆ. ಇಲ್ಲ ಅಂತ ಅದೆಲ್ಲ ಪಕ್ಕ ಇತಿಹಾಸ ಇರುವಂತ ಅನಿವಾರ್ಯ ಅಂತ ಹೇಳ್ತೇವೆ. ಹಿಂಗೆ ಇಲ್ಲಿ ತುಂಬೆ ರಾಮಲಕಟ್ಟೆ ಹತ್ರ ಒಂದು ಕೋಳಿ ಅಂಕ ಆಗ್ತದೆ, ಷಷ್ಠಿಯ ಕಟ್ಟ ಅಂತ ಹೇಳಿ. ಓಕೆ. ಸುಬ್ರಹ್ಮಣ್ಯ ಷಷ್ಠಿ ಜಾತ್ರೆ ಆಗ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಕೋಳಿ ಅಂಕ ಆಗೋದು. ಓಕೆ. 7 ದಿವಸದ ಕೋಳಿ ಅಂಕ ಕಂಟಿನ್ಯೂ. ಓಕೆ ಓಕೆ. 7 ದಿವಸದ ಕೋಳಿ ಅಂಕ ಕಂಟಿನ್ಯೂ ಆಗ್ತಾ ಇತ್ತು 1994ರವರೆಗೆ. ಇಲ್ಲಿ ತನಕ ಆಗ್ತಾನೆ ಇದೆ. ಇಲ್ಲ, ಈಗ ಇತ್ತೀಚಿನ ಹೈವೇ ಎಲ್ಲ ಇದಾದ ಮೇಲೆ ಅದು ಸ್ಟಾಪ್ ಆಯ್ತು. ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಓಕೆ. 7 ದಿವಸದ ಕೋಳಿ ಅಂಕ. ನಿಮಗೆ ಆಶ್ಚರ್ಯ ಆಗ್ಬೋದು, 5 ದಿವಸ ಕರ್ನಾಟಕ ಯಕ್ಷಗಾನ ಮಂಡಳಿಯವರದ್ದು 5 ದಿವಸ ಆಟ ಇತ್ತು ಯಕ್ಷಗಾನ. 5 ದಿವಸ ಕಂಟಿನ್ಯೂ ಅಲ್ಲೇ ವೈನ್ ಶಾಪು, ಸಾರಾಯಿ ಅಂಗಡಿ, ಹೋಟೆಲು ಎಲ್ಲವೂ ಅಲ್ಲೇ. 7 ದಿವಸ ಬಂದವು, 7 ದಿವಸ ಅಲ್ಲೇ. ನಿದ್ದೆ ಬಂದ್ರೆ ಹೋಗಿ ಆಟದ ಟೆಂಟಲ್ಲಿ ಮಲಗುವುದು. ಫುಲ್ ಡೇ ಕಂಟಿನ್ಯೂ ಸಾವಿರಾರು ಜೋಡಿ ಕೋಳಿ ಕಟ್ತಾ ಇದ್ರು. ಷಷ್ಠಿದ ಕಟ್ಟ ಅಂತ ಹೇಳಿ 94ರಲ್ಲಿ 2 ಯುವಕರ ಮಧ್ಯೆ ಗಲಾಟೆ ಆಗಿ ಒಬ್ಬನಿಗೆ ಸ್ಟ್ಯಾಬ್ ಆಗಿ ಮರ್ಡರ್ ಆಯ್ತು. ಅದು ಕೂಡ ಆಗಿರುವಂತದ್ದು ಅಲ್ಲಿ ಮರ್ಡರ್ ಆಯ್ತು. ಅಂದ್ರೆ ಕೋಳಿ ಅಂಕದ ವಿಚಾರವಾಗಿ ಆಗಿರುವಂತದ್ದು, ಕೋಳಿ ಅಂಕದ ವಿಚಾರ. ಅದೇ ಹಾಗಾಗಿ ಹಾಗಾಗಿ ಮರ್ಡರ್ ಆಯ್ತು. ಮತ್ತೆ ಕೋಳಿ ಅಂಕವನ್ನು ಸ್ಟಾಪ್ ಮಾಡಿದ್ರು. ಮತ್ತೆ ಅದನ್ನು ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಆ ಕಾರಣಕ್ಕೆ. ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕ್ಯೂರಿಟಿ ಇಂಪಾರ್ಟೆಂಟ್ ಇರ್ತದೆ. ನಿಮಗೆ ಆಯುಧವನ್ನು ಇಟ್ಕೊಳ್ಳುವ ಬರ್ಬೇಕಾದ್ರೆ ಅಲ್ಲೇ ಉಂಟಲ್ಲ. ಕರೆಕ್ಟ್. ಎಸ್ ಸರ್, ಬರ್ತೇನೆ ನಾನು. ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಭಾವ ತುಂಬಾ ಇದೆ. ಹಾಗಿದ್ದಾಗ ತಮ್ಮ ಬಹಳಷ್ಟು ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ. ಇನ್ನು ಕೆಲವರು ಕರೆ ಮಾಡ್ತಾ ಇದ್ರು, ಲೈನಲ್ಲಿ ಇದ್ದಾರೆ, ಬಟ್ ಟಿವಿಯ ವಾಲ್ಯೂಮ್ ಮ್ಯೂಟ್ ಮಾಡ್ತಾ ಇರಲಿಲ್ಲ. ಸೊ ಆಗಿದ್ದಾಗ ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದನ್ನು ಕೂಡ ಕ್ಷಮಿಸಬೇಕು. ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ಬಹಳಷ್ಟು ಕಷ್ಟ ಆಗುತ್ತೆ. ಈಗ ಬಹಳಷ್ಟು ಕರೆಗಳು ಬರುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್?
ಕಾರಣ ಶೆಟ್ಟಿ ತಾರನಾ ಶೆಟ್ಟಿ ಬೋಳಾರ್ ಎಸ್ ಸರ್ ತಾರನಾ ಶೆಟ್ರೆ ಪಾತ್ರಲೆ ಸರ್ ದಾದಾ ಪನ್ಪರ್ ಸರ್ ಪಾತ್ರ ದಾಲಜಿ ಅತ್ತು ಕೊರ್ದಟ್ಟ ಪನೋಟ ಇರೆ ಒಂದು ಬುಕ್ ಬರೆಯಲ್ಲ ಆತ ಪನೋಲಿ ಓಕೆ ಅಂದೆ ನಮ್ಮೇರ್ನ ಕತೆ ಬಂಪನಿ ಆನಂದಿ 5 ವರ್ಷ ತುಂಬಿ ನಮ್ಮೇರ್ ಕೊರ್ದಟ್ಟ ಮಲ್ಲ ಚಾಂಪಿಯನ್ ಆಪಗ ಓಕೆ ಅದು ಪಂಡಕನೆ ರಡ್ಡು ಇದೊಂದು ನೀತಿ ಒಂಜಿ ದುಂಬುದ ಕೋರ್ದ ಕಟ್ಟ ಬಂದಿದ್ದೆ ಗೊತ್ತು ಇತ್ತ ಬೈಯಾಡಿ ಈರ್ನಲ್ಲ ಎನ್ನಲ್ಲ ಕೋರಿ ನಮ್ಮ ತೋರ್ಪುಣಿ ಸೆಲೆಕ್ಟ್ ಆಂಡ ನಮ್ಮ 3 ಗಂಟೆಗೆ ಈರ್ನಲ್ಲ ಎನ್ನಲ್ಲ ಕೋರಿ ಬುಡ್ಡ ಹೊಟ್ಟೆ ಬಂಚೆ ಮನದನಿ ಕಾಂಡೆ 6 ಗಂಟೆಗೆ ಲಾವಂತ ಹೊರ ಬುಡಿ ಕೂಡಲೇ ಪಂಡ ತೂತಿನ ಎಲ್ಲಿಯಪ್ಪನ ತೂತಿನ ನಂಗೆ 12 ವರ್ಷ ತೂವಂತೆ ಪಪ್ಪನೊಟ್ಟಿಗೆ ಅದು ಇನ್ನ ಇಲ್ಲದ ಹೊಯ್ಗೆ ಬದ ಮಲ್ಲ ಪಂಡ ದುಮಸ್ತಂದ ಕಟ್ಟ ಅದಕ್ಕೆ ಮಟ್ಟಾದ ಕಟ್ಟ ಪಂಡ ಮಾಡಿದ ಕಟ್ಟ ಅದಕ್ಕೆ 10,000 ವೇತನದ ಕಟ್ಟ ಅಂಚಿನ ಅವು ಕಂಟಿನ್ಯೂ ಒಂಜಿ ಜಾತ್ರೆಗೆ ಒಂಜಿ ಕಟ್ಟ ಅವು ಪಂಡ ಮನ್ಪುಣ್ಣ ಕ್ರಮನೆ ಅಪ್ಪ ಇತ್ತದಲಕ ದೂದಿತ್ತಿಜಿ ಈರ್ಮಲ್ನಕ ಒಂಜಿ ಕೋರಿ ಅಂತ ಈರ್ನಲ್ಲ ದೇರ್ಪನಾಗ ಆಮೇಲೆ ಕೂಡ ಒಂಜಿ ರಜ್ಜಂತ ಕೋರಿ ಸಿಲೆಕ್ಟ್ ಮಾಡ್ತಿದ್ದಾರೆ 5 ಪಕ್ಕ 5 ತಾರೀಖೆ ಮಂತದ್ದು ಒಂಜಿ ಪುಲ್ಲು ನೈಯಲ್ಲಿ ಕೋರಿ ಐಕ್ ಒಂದು ಮುಲ್ಲ ಮುಟ್ಟನವಲ್ಲಿ ಅಂಚೆ ಮುಟ್ಟದು 4 ಗಂಟೆ ಅದು ರಾತ್ರಿ 10 ಗಂಟೆ ಅದು 12 ಗಂಟೆ ಅದು ಕಾಂಡೆ 3 ಗಂಟೆ ಅದು 5 ಗಂಟೆಗೆ 6 ಗಂಟೆಗೆ ಆಚಿನಲ್ಲಿ ಉಂಟು ಫೈನಲ್ ಗೊತ್ತಾಯ್ಕೆ ಇಷ್ಟದಾತ ಮನ್ನ ಇತ್ತ ಇದೆ ಸಿಂಗಲ್ ನಂಬರ್ದಾಗ ಈಗ 10 ನಿಮಿಷ ಕೊಂಡ್ರ ಪಂಡ ಬುಡ್ಡು 1 ನಿಮಿಷ ಇರೆಗೆ ರಿಸಲ್ಟ್ ಗೊತ್ತ 2 ನಿಮಿಷ 1 ನಿಮಿಷ 40 ಗುಂಡ ಆತಲ್ಲ ಉಂಟು ಬುಡ್ನ ಕೋರಿನ ಪತ್ತೆ ರೀತಿ ಓಕೆ ಅವು ಸೈನ್ ಎಟ್ಟ ಅವು ಕೆಲವರು 30 ಸೆಕೆಂಡ್ ಒಂಜಿ ಪೆಟ್ಟು ಕೂಡ ಅಡಿಗೆ ಬೂರ್ದ ನಿಜಲ ಒಂಜಿ 2-3 ನಿಮಿಷ ಒಂಜಿ ವೇಳೆ ನಮ್ಮ ಪಾಟ್ನ ಕಂಪೌಂಡ್ ವಾಲ್ ಪಿದಾಯಿ ಪೋಣ ಮಾತ್ರ ಪಟ್ಟುನತ್ತಂದೆ ನಿಜನ ಪತ್ತೆ ರೀತಿ ದುಂಬಂಚ ದುಂಬು ಹೊರ ಬುಡ್ದು ತಪ್ಪರು ಲಾಗಿ ಒಂಜಿ ಪೆಟ್ಟು ಬುಡ ಪತ್ತದಾದು ಒಂಜಿ ಬಾಲ್ದ ಕೊಜ್ಜಿ ಒರಿಸಿಂದ ಇರೆಗೆ ಒಂಜಿ ಗಾಯ ಗುಳ್ಳಿ ಅಡಿಕೊಂಡು ಐ ಕಾರೈಕೆ ಮಂತದ್ದು ಪೊಲ್ಲು ನಾ ರೆಡಿ ಇಲ್ಲ ಪೊಲ್ಲುದು ಬುರತೆ ಪೊಲ್ಲುದಾದು ಕೂಡ ಬುಡಿಯಾರ ಅವು ಈ ಬೋರ್ಡ್ ಏತು ಪೊಟ್ಲ ಇವ್ರ ಕೇಂದ್ರಕ್ಕೆ ಟೈಮಿಂಗ್ ಸ್ಕೋರ್ ಜಿರ್ನ ನೇಟ್ ಕಬಡ್ಡಿ ಮ್ಯಾಚ್ ಇದು ಅಂಚ ಕೈ ಏತು ಪೊಟ್ಲ ಕುಲ್ಲೋಡಿ ಅವು ಪುಲ್ಲೆ ಅಂಡ ಕುಲ್ಲ ದಾಪಂಡ ಅಂಚ ಅವಂತೇನೆ ಇತ್ತೆ ಕ್ರಮೇಣ ಚೇಂಜ್ ಆದಿತ್ತೆ ಅವು ಖಾಲಿ ಬುಡ್ ಬೊಕ್ಕೊಂಜಿ 6 ಪಂಡ್ಲೆತಾನೆ ನಮಕ್ ಕುಡುಂಜುಂಡ ಪಂಡ್ಯದ ಗೊತ್ತು ಜಂತು ಇದ್ದಿ ನಿಜವಾದ ಒಂಜಿ ಜಾಗೆದ ನೆತ್ತೆರು ಬೋರ್ಡು ಪಂಡ ಒಂಜಿ ಹೊಟ್ಟೆ ಬಟ್ ಈರ್ನ 4 ಕೋರಿ ಎನ್ನ 4 ಕೋರಿ ಇದನ್ನ ಈರ್ನ 2 ಕೋರಿ ಎನ್ನ 2 ಕೋರಿ ಇಲ್ಲ ಕಡಿಬು ಕಡೆಯಲ್ಲೇ ಪನಲಿ ದಾಯ ಗೊತ್ತಿಲ್ಲ ಈರ್ನ 2 ಕೋರಿ ಸೋತುನಲ್ಲ ಐಟು 8 2 ಕೋರಿ ತಿಕ್ಕೊಂಡ ಈರ್ನ ಐಟು ಒಂಜಿ ಕೋರಿ ಇರೇಗೆ ಯಾನ್ ಕೊರೋಡಿ ಅವು ಇನ್ನ ಕೋರಿ ಕುಂಡು ಗೊತ್ತಾ ಇನ್ನ 2 ಕೋರಿ ಇನ್ನ ಆಡ್ಬಾನ್ ಇನ್ನ 2 ಸೋತು ನಾನು ಒಂಜಿ ಸೋತಿನ ಕೋರಿ ಸೈಟ್ನ ಕೋರಿ ಇರೋ ಕೋರಿ ಅಂಚ ಇದು ಇಲ್ಲ ಬಣ್ಣನೆ ಬನಲಿ ಇರ್ನ ಬಡಿದ್ದ ಈ ಕಜೆಪುಗ್ ಕಡೆದಿಲ್ಲ ಒಂಜಿ ಕೋರಿ ಕಾಣ ಬನಲಿ ಅವು ಒಂಜಿ ತೋರ್ಸು ದೂದುಡು ಇತ್ತೆ 6 ಪಲ್ನಕನೆ ದೂದುಡು ಬಂದು ಎನ್ನಾನು ಬೋಡೆ ಬುಧರ್ ಬಚ್ಚಿ ಎನ್ನಾನು ಬೋಡೆ 6 ಪಲ್ನಕನೆ ಇಡ್ಲಿ ಬಿತ್ತಲ ಮಾರ್ದು ಬೊಡೆದಿನ ಕರೆಮನಿ ಮಾರ್ದು ಬಂಗಾರ ಮಾರ್ದು ಪೂರ ಇತ್ತನ ಗಾಡಿ ಮಾರ್ದು ಗೊತ್ತಿನ ಕತೆ ಗೊತ್ತುಂಡು ಒಂಜಿ 6 ಪಂಜೆ ಕಡೆ ಅರೆ ಅನು ಗೊತ್ತಿ ನಮ್ಮ ಬಾಲ್ ಕಟ್ಟು ಯಾಕೆ ಮುಜ್ಜನಲ್ಲ ಬಾಲ್ ಕಟ್ನೆ ನೀರ್ ದೀಪುನಾಯೆ ಬೊಕ್ಕ ಗಾಲಿ ಪಾಡ್ನೆ ಬುಡ್ಪನೆ ಕೋರಿ ಪೋಂಡ ಆಗಿ ಒಂಜಿ ಪೈಸಲಿ ಕೋರಿ ಪೋಂಡಾಗೆ ಒಂಜಿ ಪೈಸಲು ತಿಕ್ಕುಜಾ ಒಂಜಿ ಪೈಸಲಿ ಜಾಯ್ ಬಟ್ ఆయన ದನಿಲ್ಲ ಇಮೇಟ್ 10 ಕಟ್ಟು ಬೇಲ ಪಾಪ ಬೇಜಾಡ್ ಪೋಪನೆ ಆಯ್ ಬಂದು ಎನ್ನ ಕ್ರಾಚಾರ ಬಂದು ಇನ್ನಾಯನಾಗಿ ಮಾತ್ರ ಕಾಸ್ತಿ ಗೋಯ್ನಾಗಿ ಎಲ್ಲ ಕಾಸು ಕೊರೈತಿ ಪನಗ ಫಸ್ಟ್ ಕಾಸು ಕೊಡ್ದು ಮಲ್ಪನ ಇಜ್ಜಿ ಬೊಕ್ಕನೆ ಕಾಸು ಕೊರ್ಪಿನ ಫಸ್ಟ್ ಕಾಸು ಕೊಡ್ದು ಮಲ್ಪನ ವಿಷಯ ಇಜ್ಜಿ ಅತೆ ಜಿಗ್ಗಿ ನಮ್ಮತ್ತೆ ಐತೆ ಎನ್ನ ಕೋರಿ ಗೆಂದ ಏರ್ ಬುಡ್ತೇರು ಏರ್ ಕೋರಿ ಬಾರ್ ಕಟ್ಟಿಯವರು ಏರ್ ನೀರು ಪೂರ ಯಾರು ಕಾಸು ಕೊಡ್ತಾರೆ ಅವನ ಯಾರು ದೂರ ಕಾಸು ಕೊಡ್ತಾರೆ ಇನ್ ಕೇಸ್ ಎನ್ನ ಕೋರಿ ಸೋತನೆ ಯಾರು ನಾಮೇ ತಪ್ಪಿದ ಕಲರ್ ದಿಕ್ಕಿದ ಗೊಂಡ ಆಯ್ಲ ಹೋಗಿ ಬಿಡ್ನೆ ಆಯ್ ಕೂಡ ನೆಕ್ಸ್ಟ್ ಕೋರಿಗೆ ರೆಡಿ ಆಯ್ತು ಆಯ್ಲ ಇಲ್ಲದ ಕೈ ಮಿಕ್ಕಿದ ಬರ್ತೀನಿ ಯಾನು ಬುಡ್ನ ಕೋರಿ ಇನ್ನೊಂಜಿ 17 ಒಂಜಿ 9 ಕೋರಿ ಇನ್ನಾಡು ಇಂಕದಲ್ಲ ಕಾಸು ತಿಕ್ಕೊಂಡು ಬಂದು ಅಂಚ ಅತೆ ಈರ್ದಾದ ಮನ್ಪಡ್ ಸರ್ ದಯಪಂಡಾಗ ಸರ್ ಈರ್ದಾದ ಮನ್ಪರ್ ಇತ್ತೆ ಓಕೆ ಇರೆಗ್ ಮಸ್ತ್ ಈ ಒಂಜಿ ಎಕ್ಸ್ಪೀರಿಯನ್ಸ್ ಉಂಡು ಈ ಒಂಜಿ ವಿಚಾರ ಕೋರ್ದ ಕಟ್ಟ ಬ್ಯಾನ್ ಆಪಿನಂಚಿನ ವಿಚಾರಡ್ ಇರ್ನ ನಿಲುವುದಾದ ಆ ಓಡ ಆರಬಲ್ಲಿಯ ದಾದ ಕತೆ ಅದ ಯಾನ್ ಬಂದು ಇತ್ತಲ್ಲ ಬಂತು ನಿಜವಾದ ನೀತಿನ ಒಂಜಿ ಜಾಗ ಇದು ದಾಯ್ ದುಂಬುದಕ್ಕಲು ಮಂಕಿನ ಬಣ್ಣ ಯಾನ್ ಪಡ್ಡೆ ಪ್ರತಿ ಒಂಜಿ ನೇಮಾಪನ ಜಾಗ ಇದು ದೇವಸ್ಥಾನ ನೇಮಾಪನ ಜಾಗ ಇದು ಒಂಜಿ ಜಾಗ ಇದು ಆ ಊರು ಬಂಡ ನೆತ್ತೇರು ಊರ್ನ ಹಿರೇಗು ಉದಾಹರಣೆ ಬಂದ ಎನ್ನ ಮಾರಿಗುಡಿ ಹಿರೇ ಗೊತ್ತುಂಟು ಏರು ಒಬ್ಬರ ಕಟ್ಟು ಅಂತೇರು ಹಿರೇ ಮಾರಿ ಪೂಜೆ ಅವು ಒಂಜಿ ನಮ್ಮ ಮೂಜಿ ಮಾರ್ಗದಲ್ಲಿ ಕೋರಿನ ಮನ್ಪುನ ಕ್ರಮ ದುಂಬುದಿಂಚ ಮಂತದ ಕ್ರಮ ಆಗಲ್ಲ ಇತ್ತ ರಡ್ಡಿ ವಿಷಯ ಆತನು ಪೂರ ಇರ್ನ ಬೆನ್ಸ್ ಗಾರು ಮಲಮಲ ಗಾಡ್ ಬೆಕ್ಲೆ ಬರ್ತೀನಿ ಅವು 6 ಪಲ್ಲೆ ಅಕ್ಕಲು ಬರ್ತದ ಒಂಜಿ ಮೂಲು ಕೊರ್ದಾಟ ಮಕ್ಕಳು ಒಂಜಿ 200 ಮೀಟರ್ ದೂರ ಅಡ್ಕುಲ್ ಅಕ್ಕಲೊಟ್ಟಿಗೆ 2 ಜನ ಹೋಗ್ತಾರೆ ಅಕ್ಕಲು ಬೋದು ಬರ್ತಾರೆ ಅಲ್ಪ ಕೈ ಸೇರ್ತಾರೆ ನಾನು ಏತು
ಒಂಜಿ ಕೈ ದೇವಸ್ಥಾನ ಒಂಜಿ ಬಿರಿಯಲ್ಲಿ ಇರ್ತಾನ 1 ಲಕ್ಷ 1 ಲಕ್ಷ ದೂದೇವು ಆ 2 ಬಿರಿಯಲ್ಲಿ ಅಂಚೆ ಕಟ್ಲಂದು ಕಾಸು ಅದೇ ಅಂಚಾದು ಬೋತು ಅಂಚಾದು ಪುನಃ ಪೊಲೀಸ್ ತಕಲ್ಲು ಇತ್ತ ಪರ್ಮಿಷನ್ ಕೊರಚು ಬಂದಿರತ್ತೆ ಅಲ್ಲ ಇತ್ತೆಲ್ಲ ಒಂದು ದೈವಸ್ಥಾನದ ದುಂಬುತ್ತಿದ್ದ ಕಲೆ ಸ್ವಲ್ಪ ಕೋರ್ದಾಟ ಹಾಕುದು ಅಲ್ಲ ದೂದು ಕತ್ತನ ಆರು ಕಡೆ ಪಲ್ನಕನೆ ಅಕ್ಲಿತ್ತೆ ಕೋರ್ದಾಟ ಮಂಪ ಎಲ್ಲ ಇತ್ತೆ ಇದು ನಮ್ಮ ಫಂಕ್ಷನ್ ಅಲ್ಪ ಸಂತೆ ಆಪ್ಷನ್ ತೆಪ್ಪರತ್ತೆ ಅಂಚೆ ನಾ ಕೋರ್ದಟ್ಟನ್ನು ഒരു മൺപനെ ഒരു വൈശുനി ഞാൻ മൺപ ಬಂತೆ ಆಯ್ತು ಖರ್ಚುಂಡು ಜನರೇಟರ್ ಉಂಟು ಲೈಟಿಂಗ್ ಉಂಟು ಇತ್ತ ಕೋರಿಗೆ ಸುತ್ತಲ ನಮ್ಮ ಕಬಡ್ಡಿಗೆ ನಮ್ಮ ಮ್ಯಾಟ್ ಬ್ಯಾಲ್ ಬೇಲಿ ಬಾಡ್ಲಕ್ಕೆ ಬೇಲಿ ಬಾಡ್ ಉಂಟು ಫುಲ್ ಗ್ಯಾಲರಿ ಮಂತ ಆಯ್ತು ಪೂರ ಖರ್ಚು ಪುನಗ ಆಯ್ತು ಮಂತನಾಗ ಒಂಜಿ ಪ್ರತಿ ಒಂಜಿ ಕೋರಿ ಒಂಜಿ ಇನಿ ಒಂಜಿ 20 ಜೊತೆ ಕೋರಿ ಬಣ್ಣ 40 ಜೊತೆ ಕೋರಿ ಆಗತ್ತೆ ಒಂಜಿ ಕೋರಿಗೆ ಬುಡ್ಪುಣ ಅಕ್ಕಿಲ್ಲ ದನಿತ ಒಂಜಿ 200 ರೂಪಾಯಿ ಕಲೆಕ್ಟ್ ಮಾಡ್ತೀವಿ 200 300 ಏನಿ ಕಾಸ್ಟ್ ಅವು ಸೋಚಿನಾಲ ಕೂರೋಡ ದುಂಬೆ ಅವು ಒಂಜಿ ಕಲೆಕ್ಷನ್ ಹಾಕೊಂಡು ಪಕ್ಕ ನಡುಟ ಒಂಜಿ ಕೋರಿ ಲಕ್ಕಿ ಡಿಪ್ ಇದ್ದೀದು ಒಂಜಿ 100 ರೂಪಾಯಿ ಟಿಕೆಟ್ ಮತ್ತೆ ಐದು ಒಂಜಿ ಕೋರಿಗೆ ಒಂಜಿ 10,000 ಕಲೆಕ್ಷನ್ ಮತ್ತೆ ಒಂಜಿ ಅಂಚೆ ಕೂಡ ಮಂತೇರು ಅವು ಆಯ್ನ ಏರು ಕೊಡ್ತಕ್ಕ ಮಂತೇನೆ ಆಯ್ತು ನಡುಟು ಈ ಯಾರು ದೂದು ಕಟ್ಟುನ ಇತ್ತು ಮಾಮೂಲಿ ಅದು ದುಂಬುಲಕ್ಕೆ ಹಣ ಕಟ್ಕೊಂಡೈತೆ ಬೈಯಡ್ ಗುಡ್ನ ಕೋರಿ ಮನದನೆ ಕಾಂಡ ಹೊಟ್ಟೆ ಬಂಟೆ ಅವಡ ಆಯ್ದಲ್ಲ ಕೋರಿ ದಾಸಿ ಹೆಂಗಿಲ್ಲ ಕೋರಿದ ಕಟಿಪು ದಾಸಿ ಬಿಡ್ತಿನ ತಿಂದಿನ ಅವನು ಕಟ್ಟಿನ ಕಾಸು ಹೆಂಗ್ ಬರೋದು ಬಂದು ಅತೆ ಕರೆಕ್ಟ್ ಗೊತ್ತಾಡಿತ್ತೆ ಈರ್ಲ ಬಂದ್ಪುನಾತೆ ನಡ್ನ ಕತೆ ಆಯ್ ಬರೀದಿ ನಟ್ಟುನಾತೆ ಎನ್ನ ಕಂಡೆಂಟ್ ಬಂದಾಗ ಒಂಜಿ ಕೋರಿ ಕನ್ಸ್ಕೊಂಡ ಇಲ್ಲಾಡ್ ಸುಖ ಕೋರಿ ಪೋಂಡ ಇಲ್ಲಾಡ್ ದುಃಖ ಪಂಡ ಇಲ್ಲಾಡ್ ಸೈಕಲ್ ಪಂಡ ಒಂಜಿ ಮಟ್ಟ ಕಾಸು ಹೋಗ್ತದೆ ಐತ ಬೆಚ್ಚೋಡ ಇಲ್ಲಾಡ್ ಟೆನ್ಷನ್ ಕೋರಿ ಸಿಕ್ಕನ ಮೆಕ್ಕಲಿಗೆ ಲಾಭ ರಡ್ಡು ಕೋರಿ ತತ್ತುಂಡು ಒಂದು ಎನ್ನ ಅನುಭವ ಅನ್ಕೊಂಡೆ ನಾನು ಪಕ್ಕ ಅಕ್ಕಿಲೆಗೆ ಏಪತ್ತುಂಡಲ್ಲ ಅಂದು ಇಲ್ಲಾಡ್ ಒಂಜಿ ಬೂಕು ದೀತಿಯರು ಬೂಕು ದೀದು ಇನಿತ ನಕ್ಷತ್ರ ಕೃತಿಕೇಣ ಆ ಕೃತಿಕೇಡಿ ಇನಿ ಆ ಕಲ್ಲೊಟ್ಟಿ ಏತು ಪುರ ಕೋರಿ ಗೆಂದು ನೈನ್ ಯಾನ್ ಬತ್ತು ಬರೀದಿಪ್ಪು ಬರೀದಿದ್ದು ನೆಕ್ಸ್ಟ್ ಮಂತ್ ಕೃತಿಕೆ ದಾನಿ ಐನ ಓದಿರುಂಡು ಯಾನು ಎಕ್ಸಾಮ್ ಓದಿಲಕ್ಕ ಇನಿ ಕೃತಿಕೆ ಪೋಯ್ ತಿಂಗಳು ಅಂಚೆ ಬಂತು ಅವು ಕೂಡ ಒಂದು ಮೂಢನಂಬಿಕೆ ದಯಪಟ್ಟ ಕೋರಿಗೆ ಪಾಪ ಐತಿ ಅವು ಎದುರುದ ಕೋರಿ ಇದು ಕುಸ್ತಿದು ನಮ್ಮ ರಸ್ಲಿಂಗ್ ಅವರು ನೇತ ಅವರು ಪಾಪ ಎದುರುದ ಜೋರಿತ್ತು ನಂಡ ಇನ್ನು ಇರು ಜಾತಕದು ನಕ್ಷತ್ರದು ಇರು ವಾಲೆ ಕೊಡು ಅಲ್ಲತೆ ಅತೆ ನಿಜ 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 ಎಸ್ ಸರ್ ಅಂಜನ ಯಾನಿದ ಬನ್ನ ಎಂಕೆ ಎಕ್ಸ್ಪೀರಿಯನ್ಸ್ ಎಲ್ಲೇರಿನ ಪಪ್ಪ ಗೊತ್ತು ಅತೆ ಓಕೆ ಮಸ್ತ್ ಅವೇ ಎಕ್ಸ್ಪೀರಿಯನ್ಸ್ ಓಕೆ ಇತೆ ಇರಡ ಅಂಜನಕ್ಕೆ ನೋಡಿ ಸರ್ ಆ ಕೋರಿನ ಬಾರಿ ಪೊರ್ಲು ತೂಪುಂಡು ಬಾರಿ ಪೊರ್ಲು ಬಂದು ಜಿನೋಲ ಕಾಂಡೆ ಕಟ್ಟು ಬಾರಿ ನೀರು ರಟ್ಟು ನೀರು ಬಾರು ಪಕ್ಕ ಅದಕ್ಕೇನೆ ಇರ್ನ ನಮ್ಮ ಇದೆಲ್ಲ ಎಂಕಲ್ ಹೋಟೆಲ್ ರೈತ ವೇಸ್ಟೇಜ್ ಬರ ಈ ಮಟನ್ ಚಿಕನ್ ವೇಸ್ಟೇಜ್ ಉಂಟು ಐದು ಬಾಡ್ನಿ ಪಕ್ಕ ಒಂಜಿ ಕೋರಿ ಮೀನೆ ಕಾದು ಬತ್ತು ಮಗಿರ್ ಪಂಡೆ ಐತೆ ಆರೈಕೆ ದಿನೋಲ ಐತೆ ಒಂಜಿ ಎಣ್ಣೆ ಪೂಜೆ ಉಂಡು ಐತೆ ಬಿದ್ದಿನ ಬರಂದಿ ಲೆಕ್ಕ ಐತೆ ಬಿದ್ದಿನ ಬತ್ತನ ಐತೆ ಬೇಸಿನ ಗೋನಿದ್ದು ಸಾಂಕಿರುಂಡು ನಮ್ಮ ಜೋಕುಲೆಲ್ಲೂ ಸರಿ ದಿನಪ್ಪ ಅಲ್ಪೋಲ್ ಒಂಜಿ ಮೆಡಿಸಿನ್ ತಗೊಂಡ್ಬೇರು ಕೋರಿ ನಕಲು ಬಾಲೆಡ್ಲ ಜಾಸ್ತಿ ಸಾಂಕ್ವೇರು ನೀಡಿನ ಓಕೆ ಸರ್ ಇತ್ತೆಲ್ಲ ಕೋರಿ ಸಾಂಕೊಂದುಲ್ಲ ರೆಂಚ ಎಂಕದಾದ ಬಣ್ಣಕ್ಕೆ ಎನ್ನ ಇಲ್ಲದಲ್ಪ ಒಂಜಿ ಕಟ್ಟ ಅನ್ನಗೆ ಎನ್ನ ಇಲ್ಲದಲ್ಪ ಇನ್ನ ಪಪ್ಪನ ಕುದಾಗಿ ಒಂಜಿ ಕೋರಿ ಕಟ್ಲೆ ಬಂತಾರೆ ನಿಜವಾದ ಪಪ್ಪಗೆ ಯಾನೊಂಜಿ ಕೋರಿ ಬೋದು ಪಕ್ಕಡೆ ಎನ್ನ ಎರಡಲ್ಲ ಬಂತು ಎನ್ನ ಲೆಕ್ಕ ಒಂಜಿ ಕೋರಿ ತೊಲ್ಲೆ ಇನ್ನು ಕಟ್ಲೆ ಉಂಟು ಅವು ಸಿಕ್ಕಿದ ರೂದರಿ ಪಕ್ಕಂಜಿ ಈರು ಬಲ್ಲಕನೆ ಐತ ರಂಗ್ ಎಂಟು ಸಾಧಾರಣ ಪೂರ ರಂಗ್ ಗೊತ್ತುಂಡು ಅಂಡ್ಲ ಅವಳು ಗ್ರೌಂಡ್ ತೂನಕೊಂಡೈತೆ ನೀತಿನ ಕೆಮ್ಮಾರ ಮೈಪ್ ರೆಡ್ ಉಪ್ಪುಂಡು ಕಟ್ಲು ಒಂಜೇಲೆ ಗೊಪ್ಪುಂಡು ಅಂಡ್ಲ ಅಕ್ಲೆ ಗೊತ್ತುಂಡು ಕೊಡ್ದ ಅಕ್ಲು ಕೆಮ್ಮಾರ ಮೈಪೆ ಐತ ಮುಲ್ಲೆಡೊಂಜಿ ಬಲ್ಲೆ ಉಂಟು ಬಂತೇರು ಬಲ್ಬಿ ಈರೆಗ್ ಮೀನೆ ಅವು ಮೀನು ಈರ್ ಮೀನು ಎಲ್ಲ ಎನ್ನೊಟ್ಟಿ ಕಟ್ಟೋಗಿ ಬರ್ತಾನೆ ಈರ್ ಮೇಲೆ ಈರ್ಲಲ್ಲ ಇಕ್ಲ ಇದು ನಮ್ಮ ಉದಾಹರಣೆಗೆ ದೂರ ಕಟ್ಟೆ ನಮ್ಗೆ 100 ರೂಪಾಯಿ ಗುದ್ದಾಯಿ ಪಕ್ಕ ಇತ್ತ ಗೊತ್ತಾಗ್ಲು ಈರು ಒಂದ್ ಸೈಡ್ ಈರು ನಾರ್ತ್ ಉಪ್ಪದೆ ಸೌತ್ ಉಪ್ಪದೆ ಕೋರಿ ಬೆಟ್ಟಾದ ಆಮೇಲೆ ಮೇಲೆ ಹೋಗ್ಬೇಕು ಬೊಕ್ಕ ಈರು ಎಂಡಕ್ಕೆ ನೋಡವು ತನಕ್ಕೆ ಎನ್ನ ಕೋರಿ ಹೂ ಆಯ್ತು ಅಪ್ಪದ ಇಪ್ಪದ ಬಣ್ಣ ಎಂಟು ಗುರ್ತ ಟಿಕ್ಕಂದು ನೀತಿ ನಾವು ಯಾಕೆ ಆರೆ ಕಡೆ ಮಾಡಿರ್ತ ಕೋರ್ದ ಕಟ್ಟಿನ ದೂರದ ಕೋರ್ದ ಕಟ್ಟಿನ ಕೋರಿದದು ನಂಗೆ ಗುರ್ತಲ್ಲ ನಂಗೆ ತಿಕ್ಕುಜಿ ಬಣ್ಣ ಇರ ಒಂಜಿ ಕೋರಿ ಬಲ್ಲೆ ಬಣ್ಣ ಬಲ್ಲೆ ಉಂಟು ಕರ್ಬಲ್ಲೆ ಉಂಟು ಬಲ್ಲೆ ಬಣ್ಣ ಒಂಜಿ ಕ್ಲೀನ್ ಬಲ್ಲೆ ಎತ್ತನ ಬಲ್ಲೆ ಅಪ್ಪ ಸರಿ ಬಲ್ಲೆ ಕಂದಿಪ್ಪನ ಕರ್ಬಲ್ಲೆ ಅಂಚೆನೆ ಕೆಮ್ಮಾರ ಮೈಪೆ ಉಂಟು ಅಂಚೆನೆ ಕಟ್ಲೆ ಉಂಟು ಸುಮಾರು ಉಂಟು ಇರೇ ಹೋದೆ ಕಪ್ಪು ಅಂಚೆ ಬರ ಪಪ್ಪ ಅಲ್ಪ ಬಂಪುನ ಪುರ ಎಂಕಲೆಲ್ಲ ಸಾಂಪಂತೆ ಎಂಕಲ್ ಕೋರಿ ಜಿನೋಲ ಕಾಂಡೆ ಪಿದೆ ಕಟ್ಟುನಿ ಬೈಯ ಡೂಲ ಕಟ್ಟುನಿ ಐ ಕಾಂಡೆ ನೀರು ಬಾರದು ದೀಪುನಿ ಅದೇ ಅವೊಂಜಿ ಅಟ್ಯಾಚ್ಮೆಂಟ್ ಇತ್ತುಂಡು ಅದೇ ಅಟ್ಯಾಚ್ಮೆಂಟ್ ಇರೆ ಜೋಕುಲರ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಅದೇ ಕರೆಕ್ಟ್ ಬೊಕ್ಕೊಂಜಿ ಸರ್ ಇತ್ತೆ ಒಂಜಿ ಇವತ್ತು ರೈಟ್ ಪರ್ಸನ್ ಐಕೆ ಇಡನಕ್ಕೆ ಏನೋದಿಲ್ಲ ಈ ಕೋರ್ದ ಕಟ್ಟಕ್ಕೆ ಪೋದು ಹಾಳ ಆಪೇರು ಇಲ್ಲು ಬದುಕು ಮಾರು ಬೇರೆ ಬಂದ ವಿಚಾರ ಬರ್ಕೊಂಡು ಲಾಸ್ ಆಪೇರು ಪಂಡದು ಈರ್ದದ ಅನ್ಪರ ಎನಿ ಎಕ್ಸ್ಪೀರಿಯನ್ಸ್ ಪಾದ ಏನ್ ಗೊತ್ತಿ ನಾನು ವರ್ಡ್ ಬಂಪುನೆ ಈರ್ದದ ಬನ್ಪರ ಇರ್ನ ಅನುಭವ ಆಳತಿನಕ್ಕೆ ಜಾಸ್ತಿ ಇಲ್ಲರಿಂದೆ ಆಳತಿನ ಜಾಸ್ತಿ ಇಲ್ಲ ಆಳತಿನ ಓಕೆ ದಯಪಂಡ ಇಸೆ ಏನಕದೀರ ಪಂಡ ಎಕ್ಸಾಂಪಲ್ ಒಂಜಿ ದಿನ ಬಾರಿ ಗೆಂದಿನ ನಿಲ್ಲದ ಬಾರಿ ಜಾಲಿ
ఒక 2 ದಿನ పోయి నాని ఇల్లడు సూటిక ఒబండ ఆరు కోరికి ఇలా పోతి నీ మెడ కాస్త రట్నే నీకు యాన్ కొనేన కోరి పోండ బేజరికెంకు కూడా యాన్ బేటెట్ల కాస్ కట్టదు కూడా అవులో ఉండదే ಇತ್ತೆ ಯಾನ್ ಕೊನೇನು ಒಂಜಿ ಕೋರಿಡುಕೊಂಡ ಅಪ್ಪಗದ ಗೊತ್ತುಡ ತಿತ್ತಲಾಡು 5,000 ಕೂಡ ಐತ ಬದಲಿ ಕೂಡ ಬೇಟೆಟ ಕಾಸು ಕಟ್ಟಾನೆ ಎನ್ನ ತೋಲು ಪೂರ ಪೋಪುಂಡು ಅಪ್ಪ ಇಲ್ಲಡು ಮನದನಿ ಇತ್ತಿನ ಎಲ್ಲ ಅಂಚಿನ ಏತು ಜಾಸ್ತಿ ಉಂಟು ಆತೆ ಎಸ್ ಸರ್ ಥ್ಯಾಂಕ್ ಯು ಖುಷಿ ಬಂದ ಕೋರಿ ಕಾಜಿನಪ್ಪ ಕೋರಿ ಇನಿ ಶೋ ಕೊಟ್ಟಿಲ್ಲ ಆತೆ ಎಸ್ ಸರ್ ತಾರಾ ಶೆಟ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೂಡಲ ವಾಹಿನಿ ಕಾಲ್ ಮಾಡ್ತಾರೆ ಆ್ಯಂಡ್ ತಮ್ಮ ಇರ್ನ ಎಕ್ಸ್ಪೀರಿಯನ್ಸ್ ಹಳೆಕೋಟೆ ಮಾರಿಯಮ್ಮ ಕ್ಷೇತ್ರ ತಾರಾ ಶೆಟ್ರಿ ಬೋಳಾರೆ ಸೊ ಅಲ್ಪಲ ಒಂಜಿ ರಕ್ತ ತರ್ಪಣ ಕೊರ್ಪುನಂಚಿನ ಒಂಜಿ ಬಾರಿ ಮಲ್ಲ ಮಟ್ಟ ಇತಿಹಾಸ ಉಂಟು ಅಲ್ಪ ಸೊ ಅಂಚ ಕುಡೊಂಜಿ ಕಾಲರ್ ಇಲ್ಲೇರು ಕೊನೆಯದಾಗಿ ಒಂದು ಕರೆ ತೆಗೆದುಕೊಳ್ತೀನಿ ಯಾಕಂದರೆ ಸಮಯದ ಬಹು ತುಂಬಾ ಇದೆ ಹಾಗಿದ್ದಾಗಿ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ ಕೊನೆಯದಾಗಿ ಒಂದು ಕರೆ ಹಲೋ ಸರ್ ನಮಸ್ತೆ ಸರ್ ಧ್ವನಿ ಕೇಳ್ತಾ ಇದೆಯಾ ಸರ್ ಲೈನಲ್ಲಿ ಇದ್ದೀರಾ ಓಕೆ ಕರೆ ಕಟ್ಟಾಗಿದೆ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಇಲ್ಲದಿದ್ದರೆ ಕರೆ ಕಟ್ಟಾಗುತ್ತೆ ಆ್ಯಂಡ್ ದಯಮಾಡಿ ಕ್ಷಮಿಸಿ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ ಯಾಕಂದರೆ ಸಮಯದ ಬಹು ತುಂಬಾ ಇದೆ ಹಾಗಿದ್ದಾಗ ಲಾಸ್ಟ್ ಎಕ್ಷನ್ ಸರ್ ಈಗ ಕೋರ್ದಘಟ್ಟ ಬ್ಯಾನ್ ಆಪುಂಡು ಬಂದ ವಿಚಾರ ಬ್ಯಾನ್ ಆತನ ಆಲ್ರೆಡಿ ಬ್ಯಾನೇ ಕಾನೂನಾತ್ಮಕವಾಗಿ ಆದರೂ ಕೂಡ ಮಂಗಳೂರಲ್ಲಿ ನಡೆಯುತ್ತೆ ಉಡುಪಿಯಲ್ಲಿ ಯಾಕಿಲ್ಲ ಇತರ ಕಡೆಗಳಲ್ಲಿ ನಡೆಯುತ್ತೆ ಉಡುಪಿಯಲ್ಲಿ ಯಾಕಿಲ್ಲ ಅನ್ನೋಂಥ ವಿಚಾರಗಳ ನಡುವೆ ಆಗಬೇಕೋ ಆಗಬಾರ್ದು ಅನ್ನೋಂಥ ಪ್ರಶ್ನೆಗಳ ನಡುವೆ ಹಾಗಾದರೆ ಕೋಳಿ ಅಂಕ ಸೊ ಆ ರೀತಿಯ ಪೌರಾಣಿಕ ಇತಿಹಾಸ ಹಿನ್ನೆಲೆಯುಳ್ಳಂಥ ಕೋಳಿ ಅಂಕ ಎಲ್ಲ ಕೂಡ ಫುಲ್ ಬ್ರೇಕ್ ಸಿಗುತ್ತಾ ಅಥವಾ ಒಂದು ವೇಳೆ ಆಗಿಲ್ಲ ಅಂತ ಬಂದು ಅದು ಕೂಡ ಇರುತ್ತೆ ಆ ಮಣ್ಣಲ್ಲಿ ಒಂದು ರಕ್ತ ತರ್ಪಣ ಆಗಿಲ್ಲ ಅಲ್ಲಿ ಒಂದು ಹನಿ ರಕ್ತ ಬಿಂದು ಬೀಳಿಲ್ಲ ಸೊ ಆಗಿದ್ದರೆ ಇನ್ನು ಮುಂದಕ್ಕೆ ಸಮಸ್ಯೆ ಆಗುತ್ತೆ ಇದು ನಮ್ಮ ತುಳುನಾಡಿನಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಎಷ್ಟೇ ನಾವು ಬೆಳೀಲಿ ಏನೇ ಆಗಿರಲಿ ಆದರೆ ಆ ಒಂದು ಥಾಟ್ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ ಇಲ್ಲಿ ಆಗ್ತಾ ಇರುವಂಥ ಕೆಲವು ಆಕ್ಸಿಡೆಂಟ್ ಅಪಘಾತಗಳು ಅಥವಾ ದುರ್ಘಟನೆಗಳು ಅದೇ ಕಾರಣ ಆಗಿರ್ಬೋದು ಆ ಮಣ್ಣು ಆ ರೀತಿ ಇದೆ ಸೊ ಏನು ಹೇಳ್ತೀರಿ ಲಾಸ್ಟ್ ಎಕ್ಷನ್ ಸರ್ ನೋಡಿ ಕೋಳಿ ಅಂಕ ಅಂತ ಹೇಳುವುದು ಅದು ದಕ್ಷಿಣ ಕನ್ನಡ ಜಿಲ್ಲೆದ್ದು ಒಂದು ಜಾನಪದ ಕ್ರೀಡೆ ಈ ಕಂಬಳ ಇದ್ದ ಹಾಗೆ ಕೋಳಿ ಅಂಕವು ಸಹ ಇದಕ್ಕೆ ದೈವಾರಾಧನೆಯ ನಂಟು ಇದೆ ದೈವದ ನೇಮೋತ್ಸವಗಳು ಎಲ್ಲೆಲ್ಲಿ ಆಗ್ತದೆ ಅಲ್ಲೆಲ್ಲ ಕೋಳಿ ಅಂಕಗಳು ನಡೆಯಲೇಬೇಕು ಎನ್ನುವಂಥ ಕಟ್ಟುಪಾಡು ಇದೆ ಕಟ್ಟುಪಾಡಿದೆ ರಕ್ತ ಬಿಂದು ಬೀಳಲೇಬೇಕು ಎನ್ನುವುದು ನಂಬಿಕೆ ಆದ್ದರಿಂದ ಅಂತಹ ಕೋಳಿ ಅಂಕಗಳಿಗೆ ನೀವು ಪರ್ಮಿಷನ್ನು ಅದು ಇದು ಅಂತ ಹೇಳಿ ತೊಂದರೆ ಮಾಡಬಾರ್ದು ಕಾನೂನು ಎಲ್ಲವೂ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕರ್ನಾಟಕ ಪೊಲೀಸ್ ಆ್ಯಕ್ಟಲ್ಲಿ ನೂರಾರು ಸೆಕ್ಷನ್ಗಳಿವೆ ಪ್ರತಿಯೊಂದಕ್ಕೂ ನಿಮಗೆ ಅಪರಾಧ ಅಂತ ಎಣಿಸಿಕೊಂಡು ನೀವು ಕೇಸ್ ಮಾಡ್ಬೋದು ಮಾಡಬಾರ್ದಂತ ಏನಿಲ್ಲ ಒಬ್ಬ ನಡೆದುಕೊಂಡು ಹೋಗುವವ ಕಾಲು ಜಾರಿ ಬಿದ್ದು ಇನ್ನೊಬ್ಬನಿಗೆ ತೊಂದರೆ ಆದರೆ ಅವನ ಮೇಲೆ ಕೇಸ್ ಆಗುತ್ತೆ ಕಾನೂನು ಹೇಳಿದೆ ಆದರೆ ಕೇಸ್ ಮಾಡಲಿಕ್ಕೆ ಆಗತ್ತಾ ಆಗುವುದಿಲ್ಲ ಅದರಿಂದಾಗಿ ಕೋಳಿ ಅಂಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಪ್ರದಾಯಿಕ ಅಂದರೆ ದೈವಿಕ ಹಿನ್ನೆಲೆ ಇರುವಂತಹ ಕೋಳಿ ಅಂಕಗಳಿಗೆ ನಿಗದಿತ ಅವಧಿಯೊಳಗೆ ನಿಗದಿತ ಅವಧಿ ಅಂದರೆ ಅರ್ಧ ಗಂಟೆ 1 ಗಂಟೆ ಅಂತಲ್ಲ ನಿಮಗೆ ಕನಿಷ್ಠ ಪಕ್ಷ 6 ಗಂಟೆ ಬೇಕಾದಿತ್ತು ಯಾಕಂದರೆ ಆ ಊರಿನವರಿಗೆ ಸುಳ್ಯದಿಂದ ಬಂದು ಕೋಟದಲ್ಲಿ ಕೋಳಿ ಅಂಕಕ್ಕೆ ಬರುವುದಂತಲ್ಲ ನೀವು ಆಯಾ ಊರಿನವರಿಗೆ ಆ ಕ್ಷೇತ್ರದ ವ್ಯಾಪ್ತಿ ಒಳಗಿದ್ದವರಿಗೆ ಅವಕಾಶ ಸಿಗಲಿಕ್ಕೆ ಬೇಕಾಗಿ ಕನಿಷ್ಠ 6 ಗಂಟೆ ಓಕೆ ಅಂದರೆ ಕತ್ತಲೆ ಆದ ಮೇಲೆ ಬಿಡಿ ಓಕೆ ಕನಿಷ್ಠ 6 ಗಂಟೆ ಸೂರ್ಯ ಮುಳುಗುವವರೆಗಾದ್ರೆ ಅವಕಾಶ ಕೊಡಬೇಕು ಅಂತೇಳಿ ಯಾಕಂತ ಹೇಳಿದರೆ ಇದು ಕಾನೂನು ಹ್ಯಾಂಡಲ್ ಮಾಡಲಿಕ್ಕೆ ನೋಡಿ ಜೂಜನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ ಅನಿವಾರ್ಯ ಅದು ನಮ್ಮ ಇಬ್ಬರ ಮಧ್ಯೆ ಒಂದು ನಮ್ಮ ಕೋಳಿಯ ಬಗ್ಗೆ ನಮಗೆ ಭರವಸೆ ಇದೆ ಆ ಕೋಳಿಯ ಮೇಲೆ ನಾನೊಂದು 5,000 ರೂಪಾಯಿ ಪಂದ್ಯ ಕಟ್ತೇನಪ್ಪ ಅದು ಜೂಜು ಅಂತಲ್ಲ ಅದು ವಾಸ್ತವವಾಗಿ ಜೂಜು ಅಲ್ಲ ಅಲ್ಲ ಈ ರೀತಿ ಹೇಳಿದ್ರೆ 1 ಲಕ್ಷ 2 ಲಕ್ಷ ಆ ರೀತಿ ಅದರ ಮೇಲೆ ಹೋಗುತ್ತೆ ನಿಮ್ಗೆ 5,000 ತಾಕತ್ತಿದ್ದಾವ 5,000 ಕಟ್ತಾನೆ 10,000 ತಾಕತ್ತಿದ್ದಾವ 10,000 ಕಟ್ತಾನೆ 1 ಲಕ್ಷ ತಾಕತ್ತಿದ್ದಾವ 1 ಲಕ್ಷ ಕಟ್ತಾನೆ ನೀವು ಕಂಬಳದಲ್ಲಿ ನಡೀತಿರುವುದೇನು ಕರೆಕ್ಟ್ ಕಂಬಳದಲ್ಲಿ ನಡೀತಿರುವುದೇನು ಕಂಬಳದಲ್ಲಿ ಜೂಜು ನಡೀತಿಲ್ವಾ ಖಾಲಿ ಬೆರಳುಗಳು ಮಾತ್ರ ಹೋಗ್ತಾ ಇರೋದು ಗೊತ್ತಾ ಬಾಯೇ ಬರುವುದಿಲ್ಲ ಅದು ಕಂಬಳ ಕೋಣ ಮಾಲೀಕರಿಗೆ ಗೊತ್ತಿರೋದು ಹಾಗೆ ಯಾಕಂತ ಹೇಳಿದ್ರೆ ಒಂದು ಕಾಂಪಿಟಿಷನ್ ಇಲ್ಲದೆ ಇದ್ರೆ ಅದಕ್ಕೊಂದು ಮಜಾ ಇರೋದಿಲ್ಲ ಒಂದು ಅರ್ಥ ಇರೋದಿಲ್ಲ ಅಂತ ಹೇಳಿ
ಒಂದು ಕೋಳಿ ಸಾಯ್ತದೆ, ಒಂದು ಕೋಳಿ ಬದುಕುತ್ತದೆ. ಅದರಲ್ಲಿ ಜೂಜು ಕಟ್ಟಿದರೆ ಮಾತ್ರ ನಿಮಗೆ ಅದು ನನ್ನ ಕೋಳಿ ಗೆಲ್ಲೇಬೇಕು ಅನ್ನೋ ಒಂದು ಹುರುಪು ಬರುತ್ತೆ ಇರುವಂಥದ್ದು. ಓಕೆ, ವಿಚಾರ ಇಷ್ಟೇ. ಅದನ್ನೇ ಇಟ್ಟುಕೊಂಡು ನೀವು ಮಾಡಬಾರ್ದು. ಕಾನೂನು ಉಂಟು ಅಂತ ಹೇಳಿ ಎಲ್ಲದಕ್ಕೂ ಕಾನೂನು ಅಪ್ಲೈ ಮಾಡಲಿಕ್ಕೆ ಬಾರ್ಬಾರ್ದು. ಇದು ಸಾರಾಯಿ ಅಂಗಡಿ ಬಾಗಿಲಲ್ಲ, ವೈನ್ ಬಾಗಿಲಲ್ಲ, ಯಾವುದೋ ಮೈದಾನದಲ್ಲ ನೀವು ಅವಕಾಶ ಕೊಡಬೇಡಿ. ಧಾರ್ಮಿಕ ಹಿನ್ನೆಲೆ ಇರುವಂತಹ ಜಾತ್ರೆ, ನೇಮ, ಕೋಲ ಇಂತಹ ಸಂದರ್ಭದಲ್ಲಿ ಅವಕಾಶ ಕೊಡಲೇಬೇಕು. ಈಗ ಎಲ್ಲಿಯವರೆಗೆ ನಿಮಗೆ ಮುಂದುವರಿದಿದೆ ಗೊತ್ತಾ ನಿಮಗೆ ಕೋಳಿ ಅಂಕ? ಬಯಕೆದ ಕಟ್ಟ ಅಂತ ಒಂದು ಶುರು ಆಗಿದೆ. ಏನು ಬಯಕೆದ ಕಟ್ಟ? ಹೌದು, ಸೀಮಂತ ಆಗ್ತದಲ್ಲ. ಹೌದು, ಸೀಮಂತ. ಅದಕ್ಕೆ ಸೀಮಂತದ ಕಟ್ಟ ಅಂತ ಶುರುವಾಗಿದೆ. ಗ್ರಾಮಾಂತರ ಮಟ್ಟದಲ್ಲಿ ಇದೆ. ಆ ರೀತಿ ಕಟ್ಟಗಳು ಬೇಡ. ಆ ರೀತಿಯ ಕಟ್ಟದ ಬಯಗದ ಕಟ್ಟ, ಮದುವೆದ ಕಟ್ಟ, ಇದಕ್ಕೆಲ್ಲ ಕಟ್ಟ, ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ದೈವಾರಾಧನೆಗೆ ಸಂಬಂಧಪಟ್ಟು ಇದಕ್ಕೆ ಒಂದು ಸಂಬಂಧ ಇದೆ, ಸಂಪರ್ಕ ಇದೆ. ಅದರಿಂದ ಅಂಥದಕ್ಕೆ ಅವಕಾಶಗಳನ್ನು ಕೊಡಲೇಬೇಕು. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಇದು ಕೋರಿದ ಕಟ್ಟ ಕಾನೂನುಡು ಒವೇ ರೀತಿಯ ಅವಕಾಶ ಇಜ್ಜಿ ಆಡಲ ಕೆಲವು ಕೂಡ ಆವೊಂದುಂಡು. ಎನಿವೆ ಆಗಬೇಕು ದಾವುಡು ಪಂಡಗ ನಮ್ಮ ತುಳುನಾಡದ ಒಂಜಿ ನಂಬಿಕೆ ಅವಳು ನೇಮ ಕೋಲ ಆಂಡ್ ಪಂಡಗ ದೈವದ ಒಂಜಿ ಮಣ್ಣು ನಮ್ಮ ತುಳುನಾಡು ಅಂಚಾದುಪ್ನಾಗ ಅವಳೊಂಜಿ ರಕ್ತ ತರ್ಪಣ ಆವಡು, ರಕ್ತದ ಒಂಜಿ ಬಿಂದು ಬೂರೋಡು ಅಪಗ ಮಾತ್ರ ನಮ್ಮ ದೈವ ದೇವರು ಸಂತೃಪ್ತರಾಪಿರ್ಬಂಡ ನಂಬಿಕೆ. ಆ ನಂಬಿಕೆ ಅವೈತು ಇತಿಹಾಸ ಪ್ರಸಿದ್ಧವಾಯಿನಂಚಿನ ಎಂಚ ದೈವಸ್ಥಾನಗೆ ಇತಿಹಾಸ ಉಂಡ ಅಂಚಿನ ಅಲ್ಪ ಕೆಲವು ಕೂಡಿ ನಡಪು ನಂಚಿನ ಕೋರ್ದ ಘಟ್ಟಗಳ ಬಾರಿ ಮಲ್ಲ ಮಟ್ಟದ ಇತಿಹಾಸ ಉಂಡು ನಮ್ಮ ತುಳುನಾಡು. ಅಲ್ಪ ಸಾರ ಜನ ಸೇರುವೇರು ಆಯ್ತೊಟ್ಟಿಗೆ ಅಲ್ಪ ಆಪುನಂಚಿನ ಒಂಜಿ ಕೋರದ ಕಟ್ಟ. ಅಂಡ ಈ ಕೋರಿದ ಕಟ್ಟ ಕುಡ್ಲಡ್ ಇತ್ತೆ ಸೀಸನ್ ಕುಡ್ಲಡ್ಲ ಆವೊಂದು ಉಡುಪಿಡ್ಲ ಆವಡು ಪಂಡದು ಆವೊಂದು ಇತ್ತು ಆಂಡ ಇತ್ತ ಸ್ಟ್ರಿಕ್ಟ್ ಆದ ಉಡುಪಿಡ್ ಆಕ್ಷನ್ ದಿತ್ತೊಂದುಲೇರು ಕೋರದ ಕಟ್ಟ ಓಲ್ಲ ಮನ್ಪೆರ ಬಲ್ಲಿ ಪಂಪಂಚಿನ ವಿಚಾರಣೆ. ಆಂಡ ಈ ವಿಚಾರಣೆಂದು ಆಲ್ಪದ ಉಡುಪಿದ ಜನಕ್ಲೆ ಬಾರಿ ಬೇಜಾರಾತನ ದಯಪನಾಗ ಮಸ್ತ್ ಕೊಟ್ಟಿಟ್ಟು ಕೊರದ ಕಟ್ಟ ಆಪಣ ಎಂಕಲ ಕಡೆಟ್ಟು ದಾಯಿಗಿಜ್ಜಿ ಊರ್ದ ಕೋರಿದ ಕಟ್ಟ ಎಂಕುಲು ಮಲ್ತೊಂದುಲ್ಲ ಐಕೆ ಇತಿಹಾಸ ಉಂಡು ಕೋಟಿ ಚೆನ್ನೈರನ ಕಾಲರ್ದಿಂಚಲ ಮಲ್ತೊಂದುಲ್ಲೇರು ಅಂಡ ನಮ್ಮ ಕಿತ್ತ ದಾಯಿ ಇಜ್ಜಿ ಪಂಪಂಚಿನ ವಿಚಾರ ಅಲ್ಪ ಗುತ್ತದ ಇಲ್ಲದ ದುಪ್ಪಡು ಐಕೆ ಇತಿಹಾಸ ಉಪ್ಪುನಂಚಿನ ಇಲ್ಲ ದುಪ್ಪಡು ದಾಯಿಗೆ ಮಲ್ಪರ ಆ ಒಂದು ಇಜ್ಜಿ ದಾಯಿಗೆ ಮಲ್ಪರ ಬುಡೊಂದು ಇಜ್ಜರು ಪಂಪಂಚಿನ ಬೇಜಾರು ಆ ಒಂಜಿ ದುಃಖ ಐತೆ ನಡುಟು ಒಂದೊಂಜಿ ಜೂಜು ಆವೊಂದುಂಡು ಒಂದು ಜೂಜು ಆರಬಲ್ಲಿ ಈ ಜೂಜುಗೆ ಕಡಿವಾಣ ಆವಡು ಪಂಡದು ನೆಟ್ ಬೇಜಾರಾಯಿನಕ್ಲು ನೊಂದು ದಿನಕ್ಲು ಬೆಂದು ದಿನಕ್ಲು ಪಂಪಂಚಿನ ಪಾತೆರ. ಸೊ ಅವೇ ಅವು ದಾದನೆ ಉಪ್ಪಾಡು ಅಂಡ ನಮ್ಮ ತುಳುನಾಡದ ಸಂಸ್ಕೃತಿ ಒರಿಯೋಡು ಆ ಧಾರ್ಮಿಕ ನಂಬಿಕೆ ಒರಿಯೋಡು ಅಂಡ ಈ ಜೂಜು ಪನ್ಪನಂಚಿನ ಉಪ್ಪೆರ ಬಲ್ಲಿ ಅಂಡ್ ಅವು ಕಮ್ಮಿ ಆವಡು ಪನ್ಪನಂಚಿನ ಒಂಜಿ ವಿಚಾರ ಅಂಡ್ ಕಾಲನೆ ನಿಕ್ ನಿರ್ಣಯ ಕೊರ್ಪುಂಡು ದಾದ ಆಪುಂಡು ದಾದ ಕತ್ತೆ ಪಂದು ಯಶ್ಪಾಲ್ ಸುವರ್ಣ ಶಾಸಕರ್ಲ ಸರ್ಕಾರದ ಗಮನಕ್ಕೆ ಕನಪೆ ಎಂಕಲ್ಲ ಧಾರ್ಮಿಕ ನಂಬಿಕೆ ಒರಿಯೋಡು ಬಂದು ಪನ್ನೊಂದುಲ್ಲೇರು. ಎನಿವೆ ವಿಲ್ ಸಿ ತೂಕ ನನ್ನ ದುಂಬುಗೆ ದಾದ ಅಪ್ಡೇಟ್ ಬರ್ಕೊಂಡು ಬಂದ ಒಂದು ಈ ಪೊರ್ತದ ಚರ್ಚೆ ಎಂಕಲೊಟ್ಟಿಗೆ ನಿಂತ ಕಾರ್ಯಕ್ರಮ ಅತಿಥಿಗಳಾಗಿ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ರು. ಮೋಹನ್ ಬೋಳಂಗಡಿ ಸರ್, ಹಿರಿಯ ಕ್ರೈಮ್ ವರದಿಗಾರರು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ನವೀನ್ ಶೆಟ್ರು, ಕುರ್ಕಾಲು ಬೀಡು ಧಾರ್ಮಿಕ ಮುಖಂಡರು. ಸರ್ ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.